ಅನ್ನದಾನದ ಸೇವಕರ್ತರು ಶ್ರೀಮತಿ ಜಯಶ್ರೀ ದಿನೇಶ್ಗೆ ಅವರ ಮಗಳು. ನಂತರ ಸಾಮೂಹಿಕ ರಂಗಭೂಮಿ. ಇದೀಗ ವೇದಿಕೆ ಪರೀಕ್ಷೆಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಬೆಳಗ್ಗೆ 9ರಿಂದ ಶ್ರೀ ದೇವರ ಉತ್ಸವ, ದರ್ಶನ ಬಲಿ, ಭಟ್ಟರು ಕಾಣಿಗೆ, ರಾಜ್ಯಾಂಗಣ ಪ್ರಸಾದ, ಮಂತ್ರಾಕ್ಷತೆ, ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ. ರಾತ್ರಿ ಗಂಟೆ 8 ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಜಾತ್ರಾ ಮಹೋತ್ಸವದ ಪ್ರತಿ ವರ್ಷದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಚಿಂತನೆಡು ಪಂಚಾಯತ್ ಧಾರ್ಮಿಕದ ಸಚ್ಚಿಂತನ ಕಾರ್ಯಡು ಪ್ರತಿ ವರ್ಷದ ಕ್ಷೇತ್ರಡು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡುಪನಂಚಿನ ಸಂಪ್ರದಾಯ ಕರಿನ 10 ವರ್ಷದಿಂದ ಬರಂದುಂಡು. ಆ ನಿಟ್ಟಿಡು ಧಾರ್ಮಿಕ ಕ್ಷೇತ್ರದ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕ್ಷೇತ್ರದ ತಂತ್ರಿ ಬರೆಯರನ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿ ವೈಶಲ್ಯರು ಆ ನಿಟ್ಟಿಡು ಕ್ಷೇತ್ರದ ಪ್ರತಿ ಜಾತ್ರಾ ಮಹೋತ್ಸವಗಳ ತಂತ್ರಿ ಬರೆಯರು ಪ್ರತಿ ವರ್ಷಲ ನಮ್ಮ ಕ್ಷೇತ್ರದ ಮಿತ್ತು ಪ್ರೀತಿ ಮೋಕೆದಿದ್ದು ಪ್ರತಿ ವರ್ಷಲ ಆರ್ನ ಮಸ್ತ್ ಕಾರ್ಯ ಇತ್ತಲ್ಲ. ಉಮಾಮಹೇಶ್ವರ ದೇವಸ್ಥಾನದ ಒಂಜಿ ಆಡಳಿತ ಮಂಡಳಿ ಅವೇಲಕ ನಮ್ಮ ಭಕ್ತ ಜನ ಸಮೂಹದ ಪರವಾದ ಪ್ರತಿ ವರ್ಷಲ ಈ ಒಂಜಿ ಕಾರ್ಯಕ್ರಮಕ್ಕೆ ಪ್ರೀತಿದಿದ್ದು ಬರ್ಪೇರು. ಆ ನಿಟ್ಟಿಡು ಕ್ಷೇತ್ರದ ಆಡಳಿತ ಮಂಡಳಿ ಅವೇಲಕ ಬೈದಿನಂಚಿನ ಪೂರ ಭಕ್ತ ಜನರ ಪರವಾದ ನಾರೆಗೆ ಆತ್ಮೀಯವಾದ ಭಕ್ತಿಪೂರ್ವಕ ಸ್ವಾಗತವನ್ನು ಮಂತೊಂದಿಲ್ಲ. ಇವತ್ತಿನ ದೀಪ ಪ್ರಜ್ವಲನೆ ಮಾಡಿರುವಂತಹ ಬ್ರಹ್ಮಶ್ರೀ ಕುಮಟವರು ರವೀಶ್ ತಂತ್ರಿ ಇವರಿಗೆ ಶ್ರೀ ಗೋಪಿನಾಥ್ ಕಬ್ಗಾಡ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸಮಿತಿಯ ಸದಸ್ಯರಲ್ಲಿರುವಂತಹ ಗೋಪಿನಾಥ್ ಇವರು ಶಾಲು ಹಾಗೆ ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವ ನೀಡ್ತಾ ಇದ್ದೇವೆ. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಟ್ರಸ್ಟ್ ಕೊಲ್ಯ ಪೂಜ್ಯ ಸ್ವಾಮೀಜಿನ ರಮಾನಂದ ಸ್ವಾಮೀಜಿನ ದೇವಸ್ಥಾನ ಆರ್ನ ಹಸ್ತಂಗ ತಯಾರು ಬಕ್ಕ ಈ ದೇವಸ್ಥಾನ ಮುನ್ನಡೆಪಿನಂಚಿನ ಕಾರ್ಯನ ಶ್ರೀ ಮಧುಸೂದನ ಅಯ್ಯರ್ ವಹಿಸಂದ್ಲೇರು ಧಾರ್ಮಿಕವಾಯಿನ ಪ್ರತಿಯೊಂದು ವಿಷಯಗಳ ಆರ್ನ ಸಹಕಾರ ಪೂರ ಕಡೆ ಲುಪ್ಪುಂಡು. ಆ ನಿಟ್ಟಿಡಿನಿ ಕ್ಷೇತ್ರದ ಜಾತ್ರಾ ಮಹೋತ್ಸವ ಗುರುಕಾರ್ ಮಹೇಶ್ವರವೇದ ಆರೆಗೆ ಕ್ಷೇತ್ರದ ಆಡಳಿತ ಮಂಡಳಿ ಅಂಚನೆ ಪೂರ ಭಕ್ತ ಜನರ ಸಮೂಹ ಪರವಾದ ಯಾನು ಆತ್ಮೀಯವಾದ ಸ್ವಾಗತ ಮಂತೊಂದಿಲ್ಲ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದಂತಹ ಶ್ರೀ ಮಧುಸೂದನ್ ಅಯ್ಯರ್ ಇವರಿಗೆ ಶ್ರೀ ಗೋಪಾಲ್ ಆಚಾರ್ಯ ಇವರು ಬಂದು ಶಾಲು ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಟ್ರಸ್ಟ್ ಕೊಲ್ಯ ಇದರ ಗೌರವ ಅಧ್ಯಕ್ಷರಾಗಿದ್ದಂತಹ ಮಧುಸೂದನ್ ಅವರಿಗೆ ಅಯ್ಯರ್ ಇವರಿಗೆ ಪ್ರೀತಿಯ ಕಾಣಿಕೆ. ಧಾರ್ಮಿಕ ಸಚ್ಚಿಂತನೆ ಕೊರಿಯರು ಶ್ರೀ ದುರ್ಗಾ ಸಂಸ್ಕೃತ ಸ್ನಾತಕೋತ್ತರ ಬಕ
ಅಧ್ಯಯನ ಕೇಂದ್ರದ ಕಟೀಲ್ದ ಪ್ರಾಧ್ಯಾಪಕರಾದ ಸೇವೆ ಮಂತಿನ ನಮಗೆ ಪೂರ ಗೊತ್ತಿತ್ತಿನಂಚಿನ ಬಾಲಂಭಟ್ ಮನೆತನದ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಅಮೇರಿಕಾ ಕೆನಡಾ ಅವೆಲಕ ಆಫ್ರಿಕಾ ಮಾನಸ ನಡಪನಂಚಿನ ಬ್ರಹ್ಮಗಳ ಸಾವುಡು ಧರ್ಮ ಆಚಾರ ವಿಚಾರ ನಡಪನಂಚಿನ ಪ್ರತಿಯೊಂದು ಕಾರ್ಯಗಳ ಚಿಂತನವಂತನ ಕಾರ್ಯಗಳು ಒಂಜಾತಿ ನಮ್ಮ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿನಾರು ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಬಾಲಂಭಟ್ಟ ಮನೆತನದ ಸಾಕಾರ ನಮಗ್ಲ ಕರಿನ ಬ್ರಹ್ಮಕಲಸದ ಟೈಮ್ಲ ಬಾಲಂಭಟ್ ಮನೆತನದ ಸಾಕಾರ ಆರ್ಥಿಕವಾದ ತೆಗೆದನು ಆ ನೆಟ್ಟಡಿನಿ ಒಂಜಾತು ಧಾರ್ಮಿಕ ಸಚ್ಚಿಂತನೆ ದ ಕಾರ್ಯಡು ಧಾರ್ಮಿಕ ಸಭಾ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸಕರು ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಆರೋಗ್ಯ ಕ್ಷೇತ್ರದ ಪರವಾದಿಯನ್ನು ಭಕ್ತಿಪೂರ್ವಕ ಆತ್ಮೀಯವಾದ ಸ್ವಾಗತ ಮತ್ತೊಂದಿಲ್ಲ ಕೃಷ್ಣ ಭಟ್ ಇವರಿಗೆ ಶ್ರೀ ಓಮನ್ ಮೈನನ್ ಇವರಿಂದ ಶಾಲು ಹಾಗೂ ಸ್ಮರಣಿಕೆಯ ಪ್ರೀತಿಯ ಗೌರವ. ಪೂರ ಚಿರ ಪರಿಚಿತರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಥಾಯಿ ಬಕ ಆರೋಗ್ಯ ಸಮಿತಿದ ಅಧ್ಯಕ್ಷರಾದ ಸಾಮಾಜಿಕ ರಾಜಕೀಯ ಧಾರ್ಮಿಕ ವಿಚಾರಡು ಒಂಜಾತ್ ಸೇವೆ ಕೊರ್ಪಣಾರು ಅವೆಲಕ ಒಂಜೆಡ್ಡ ವಾಗ್ಮೀಲ ಆ ನಿಟ್ಟಡು ದಲ್ಲಂಶಗಟ್ಟಿ ವೇದಿಕೆಗಳು ಆರೋಗ್ಯ ನಿಕ್ಲ ಪರವಾದಿಯನ್ನ ಆತ್ಮೀಯವಾದ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ದಿನೇಶ್ ಇವರು ಪ್ರೀತಿಯ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೆ ಇನ್ನಿತ ಕುಡಿರೇಪಿನ ಹರೀಶ್ ಮೂರುಕಟ್ಟೆ ದಯಮಂತಡು ವೇದಿಕೆಗೆ ಬರಡಬಂದು ಕೇಳಂದಿಲ್ಲ. ಯುವ ಉದ್ಯಮೈನ ಹರೀಶ್ ಮೂರುಕಟ್ಟೆ ದಯಮಂತ್ ವೇದಿಕೆಗೆ ಬರಡಬಂದು ಕೇಳಂದಿಲ್ಲ. ಜಾತ್ರಾ ಮಹೋತ್ಸವದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕುಡಿರೇಪಿನ್ನೆ ಸಹಕಾರಿ ರಂಗದ ಧೂರಿಣೆ ದಕ್ಷಿಣ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ಅವೆಲಕ ಒಡಿಯೂರು ಶ್ರೀ ವಿವಿಧ ಸೌಹಾರ್ದ ಸಹಕಾರಿ ಸಂಘದ ಉರ್ಕರಾಯಣ ಲಯನ್ ಎ ಸುರೇಶ್ ರಾಯ್ ಇಲ್ಲೇರು ಆರೆಗ್ಲ ಕ್ಷೇತ್ರದ ಆಡಳಿತ ಮಂಡಳಿ ಸೇವಾ ಸಮಿತಿ ಬಕ್ಕ ನಿಖಲ ಪೂರ ಭಕ್ತ ಜನರ ಪರವಾದನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತ್ರಿ ಮೇರೆ ಶಾಲು ಪಕ್ಕ ಸ್ಮರಣಿಕೆಯನ್ನು ಕರೆದು ಪ್ರೀತಿದ ಗೌರವವನ್ನು ಕೊರಡಬಂದದಕ್ಕೆ ಏನದಲ್ಲ. ಶ್ರೀ ಪ್ರಕಾಶ್ ಮೇರೆ ಶಾಲು ಪಕ್ಕ ಸ್ಮರಣಿಕೆಯನ್ನು ಕರೆದು ಪ್ರೀತಿದ ಗೌರವವನ್ನು ಕೊರಡಬಂದದಕ್ಕೆ ಏನದಲ್ಲ. ಲಯನ್ ಎ ಸುರೇಶ್ ರೈ ಮೇರೆಗೆ ಮಹೋತ್ಸವದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಕುಡಿರೇಪಿನ್ನೆ ಪ್ರವಾಸೋದ್ಯಮಗ ಒಂಜಾತು ಉತ್ತೇಜನ ಕೊರ್ಪಣಾರು ಮಸ್ತ್ ಪ್ರಾಜೆಕ್ಟ್ ಮಂದದ ಈ ಭಾಗದ ಪ್ರವಾಸೋದ್ಯಮ ಬೆಳೆವಡು ಪಂಪಣ ನೆಟ್ಟಿಡು ಧರ್ಮಯ್ಯ ಮೇರ್ನ ಸುಪುತ್ರೈನ ಶ್ರೀ ವಿನಯ್ ಧರ್ಮಯ್ಯ ಒಳ್ಳೆರು ವಿನ್ ಗ್ರೂಪ್ ಆಫ್ ಕಂಪನೀಸ್ದ ಮಾಲಕರೈನ ನಿರ್ದೇಶಕರೈನ ಶ್ರೀ ವಿನಯ್ ಧರ್ಮಯ್ಯ ಈ ಒಂದು ವೇದಿಕೆಡು ಆಶೀನರಾದುಳ್ಳೇರು ಆರೋಗ್ಯ ನಮ್ಮ ಕ್ಷೇತ್ರದ ಪರವಾದಿಯನ್ನು ಆತ್ಮೀಯ ಸ್ವಾಗತ. ಮುಖ್ಯ ಭಿನ್ನರೇನಂಚಿನ ಶ್ರೀ ವಿನಯ ಧರ್ಮಯ್ಯ ಮೇರೆಗೆ ಶ್ರೀ ಆನಂದ ಶೆಟ್ಟಿ ಮೇರೆ ಬರ್ತದೆ ಶಾಲು ಸ್ಮರಣಿಕೆಯನ್ನು ಕೊರದು ಪ್ರೀತಿದ ಗೌರವವನ್ನು ಕೊರಡು ಮಾಡೋದಕ್ಕೆ ಏನಂದಲ್ಲ. ಇಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದ ನನ್ನವರೇ ಮಲ್ಲ ಭಿನ್ನರೇನಂಚಿನ ಶ್ರೀ ವಿನಯ್ ಧರ್ಮಯ್ಯ ಮೇರೆಗೆ ಶ್ರೀ ಆನಂದ ಶೆಟ್ಟಿ ಮೇರೆ ನೀಡಿದ ಶಾಲು ಸ್ಮರಣಿಕೆದ ಪ್ರೀತಿದ ಗೌರವ. ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವ್ ಗಟ್ಟಿ ರಾಜಕೀಯ ಧಾರ್ಮಿಕ ಸಾಮಾಜಿಕ ಸೇವೆಡು ಪಂಚಾಯತ್ ಸೇವೆ ಮನ್ಪನಾರು ಶ್ರೀಮತಿ ಭಾರತಿ ರಾಘವ್ ಗಟ್ಟಿ ಆರ್ಲ ಈ ಕಾರ್ಯಕ್ರಮ ಬೈದರು ಆರ್ಗಳ ಕ್ಷೇತ್ರದ ಪರವಾದಿಯನ್ನು ಆತ್ಮೀಯವಾದ ಸ್ವಾಗತ ಮಂತ್ರಿ ಭಕ್ತ ವೃಂದದ ಅಧ್ಯಕ್ಷರಾಯನ ಶ್ರೀಮತಿ ಸುರೇಖಾ ಮೇರೆ ಬದ್ದದ ಶಾಲಾ ಸ್ಮರಣಿಕೆಯನ್ನು ಕೊರದು ಪ್ರೀತಿದ ಗೌರವವನ್ನು ಕೊರಡು ಮಾಡೋದಕ್ಕೆ ಏನಂದಲ್ಲ. ಶ್ರೀಮತಿ ಭಾರತಿ ರಾಘವ ಗಟ್ಟಿ ಉಪಾಧ್ಯಕ್ಷರು ಕೊಟ್ಟೆಕಾರು ಪಟ್ಟಣ ಪಂಚಾಯಿತಿ ಮೇರೆಗೆ ಶ್ರೀಮತಿ ಸುರೇಖಾ ಮೇರೆ ನೀಡಿದ ಪ್ರೀತಿದ ಗೌರವ. ಭಿನ್ನೆ ನನ್ನ ಆತ್ಮೀಯ ಮಿತ್ರರಾಯನಂಚಿನ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಇದರ ನೆತ್ತ ಕೋಶಾಧಿಕಾರಿಯಂಚಿನ ಶ್ರೀ ಹರೀಶ್ ಮೂರುಕಟ್ಟೆ
ಉದ್ಯಮಿ ಸಮಾಜ ಸೇವಕಿ ಆರೆಗ್ಲ ಕ್ಷೇತ್ರದ ಆಡಳಿತ ಮಂಡಲದ ಪರವಾದ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ ಮೇರೆ ಬರ್ತದ್ದು ಶಾಲಾ ಸ್ಮರಣೆಯನ್ನು ಕುರಿತು ಪ್ರೀತಿಯ ಗೌರವ ಕೊಡಪಟ್ಟದಕ್ಕೆ ಏನದಲ್ಲ ಶ್ರೀ ಹರೀಶ್ ಮೂರುಕಟ್ಟ ಮೇರೆಗೆ ಶ್ರೀ ರಮೇಶ್ ಮೇರೆ ನಡೆದ ಶಾಲಾ ಸ್ಮರಣೆಗೆ ಪ್ರೀತಿಯ ಗೌರವ. ಸಭಾ ಕಾರ್ಯಕ್ರಮದ ಗದ್ದಿಗೆಡುಪನಾರು ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಈ ದೇವಸ್ಥಾನದ ಅಭಿವೃದ್ಧಿದ ಅಧಿಕಾರಿಯಂಚಿನ ಶ್ರೀ ಯಜಶೇಖರರು ಆರೆಗ್ಲ ಆತ್ಮೀಯವಿನ ಅಭಿವೃದ್ಧಿದ ಅಧಿಕಾರಿ ಶ್ರೀ ದಿನೇಶ್ ಅನ್ನೆವರು ಆರೆಗ್ಲ ಆತ್ಮೀಯವಿನ ಸ್ವಾಗತ ಹೊಂದೊಂದಲ್ಲ ಎಂಗಳ ಹಿರಿಯರು ಎಂಗಳ ಮಾರ್ಗದರ್ಶಕರೈನ ಮುಕ್ತೇಶ್ವರನ ಶ್ರೀ ಈಶ್ವರರು ಆರೆಗ್ಲ ಆತ್ಮೀಯವಿನ ಸ್ವಾಗತ ಹೊಂದೊಂದಲ್ಲ ಅವೆಲೆಕ ಆಡಳಿತ ಮಂಡಲದ ಕೋಶಾಧಿಕಾರಿನ ರಘುವಣ್ಣರು ಆರೆಗ್ಲ ಆತ್ಮೀಯವಿನ ಸ್ವಾಗತ ಹೊಂದೊಂದಲ್ಲ ಕೊಡೂರ್ತಿ ಎಂಕಲ ಕ್ಷೇತ್ರದ ಮುಕ್ತೇಶ್ವರಾಯನ ನಿರ್ಮಲ ಕುಂಜಂಬಳಿಯರು ಆರೆಗ್ಲ ಆತ್ಮೀಯವಿನ ಸ್ವಾಗತ ಅವೆಲೆಕ ದೇವಸ್ಥಾನದ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರು ಎಂಕಲ ಹಿರಿಯರಾಯನ ಸುರೇಂದ್ರ ನಾಯಕರು ಆರೆಗ್ಲ ಆತ್ಮೀಯವಿನ ಸ್ವಾಗತ ಹೊಂದೊಂದಲೆ ಕ್ಷೇತ್ರದ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾன ಶ್ರೀ ದಿನೇಶ್ ರೈ ಕಲ್ಲಿಗುಲಿಯರು ಆರೆಗ್ಲ ಆತ್ಮೀಯವಿನ ಸ್ವಾಗತ ಹೊಂದೊಂದಲೆ ವೈದ್ಯನಂಚಿನ ಪೂರ ನಮ್ಮ ಕ್ಷೇತ್ರದ ಭಕ್ತ ಮಹಾಶಯರು ಅವೆಲೆಕ ಇನಿ ಶೇಖರಣ್ಣನ ಪಪ್ಪನ ಪದಡು ದಿವಂಗತ ಎ ಜಯನ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಪಡೆಯರ ಬೈಜನಂಚಿನ ಪೂರ ಪ್ರತಿಭಾವಂತ ವಿದ್ಯಾರ್ಥಿನಿಗಳ ಆತ್ಮೀಯ ಸ್ವಾಗತ ಅವೆಲಕ ಮಾಧ್ಯಮ ಬಂಧುಗಳ ಆತ್ಮೀಯ ಸ್ವಾಗತ ಮಂತಂದು ಎಲ್ಲ ಸ್ವಾಗತ ಕಾರ್ಯಕ್ರಮ ಮುಕ್ತಾಯವಂತು. ಕ್ಷೇತ್ರದ ತಂತ್ರಿವರ್ಯರ ನಂಚಿನ ಬ್ರಹ್ಮಶ್ರೀ ಕುಮಟಾರು ರವೀಶ್ ತಂತ್ರಿ ಬೇರಡಾಯನ ಪ್ರೀತಿಪೂರ್ವಕವಾದಕ್ಕೆ ಏನಂದಲ್ಲ ಅದೇ ರೀತಿ ಮಾತಾ ಅತಿಥಿ ಅಭ್ಯಾಗತರು ಈ ಒಂಜಿ ಕಾರ್ಯಕ್ರಮ ನಿಖಲ ಪೂರೆಲ್ಲ ಭಾಗವಹಿಸಿದ ಪ್ರೀತಿಪೂರ್ವಕವಾದಕ್ಕೆ ಏನಂದಲ್ಲ कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश मतिं स्वच्छां हि मे सदा ಕ್ಷೇತ್ರದ ತಂತ್ರಿವರ್ಯರಾದಂತಹ ಬ್ರಹ್ಮಶ್ರೀ ಕುಮಟಾರು ರವೀಶ್ ತಂತ್ರಿ ಇವರು ಉದ್ಘಾಟನೆಯ ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ವಿದ್ವಾಂಸರೇ, ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಇತ್ತೀಚೆಗೆ ಒಂದು ಚರ್ಚಾಗೋಷ್ಠಿ ನಡೆಯಿತು. ಆ ಚರ್ಚಾಗೋಷ್ಠಿಯಲ್ಲಿ ಬಂದಂಥ ವಿಷಯ ಧರ್ಮ ಅಂದರೆ ಏನು. ನಾವು ದೈವಿಕವಾಗಿರುವಂಥ ಆರಾಧನೆ, ಅಲ್ಲಿ ಆಗತಕ್ಕಂಥ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಿಕೆ, ಇದನ್ನು ಧರ್ಮ ಅಂತ ಗ್ರಹಿಸಿಕೊಳ್ತೇವೆ. ಆದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಬೇರೆ ಬೇರೆ ವಿಷಯಗಳಿಗೂ ಕೂಡ ನಾವು ಧರ್ಮವನ್ನು ಜೋಡಿಸಿಕೊಳ್ತೇವೆ. ಯಾರಿಗೂ ಒಂದು ನೋವಾಗುವಂಥ ವಿಚಾರದಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ನಾವು ತನ್ನಿಂದ ತಾನೇ ಹೇಳ್ತೇವೆ ಅದು ಧರ್ಮ ವಿರೋಧ, ನಾವು ಮಾಡಬಾರ್ದು ಹಾಗೆ ಅಂತ. ಆದರೆ ಧರ್ಮ ಎಂದರೆ ಏನು? ಅದಕ್ಕೆ ಕೊನೆಯದಾಗಿರುವಂಥ ಉತ್ತರ, ಈ ಪ್ರಪಂಚದಲ್ಲಿ ಜನ್ಮಕ್ಕೆ ಬಂದ ನಂತರ
ತಾನು ಮಾಡಬೇಕಾದಂಥ ಕರ್ತವ್ಯಗಳೇನಿವೆಯೋ ಆ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ಪಾಲಿಸಿಕೊಂಡು ಬರುವುದೇ ಧರ್ಮ. ಭಾರತ ಎಲ್ಲ ದೇಶಗಳಂತಲ್ಲ, ಭಾರತಕ್ಕೆ ತನ್ನದೇ ಆಗಿರುವಂಥ ಪ್ರತ್ಯೇಕತೆ ಇದೆ. ಇಲ್ಲಿ ಮಣ್ಣಿನ ಕಣಕಣದಲ್ಲಿಯೂ ಕೂಡ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿ ಪ್ರವಹಿಸ್ತದೆ ಎಂಬ ಸಂಕಲ್ಪವನ್ನು ನಾವು ಇರಿಸಿಕೊಂಡಿದ್ದೇವೆ, ವಿಶ್ವಾಸವನ್ನು ಇರಿಸಿಕೊಂಡಿದ್ದೇವೆ. ಅದು ಕೇವಲ ಸಂಕಲ್ಪ ವಿಶ್ವಾಸ ಮಾತ್ರವಲ್ಲ, ಅದು ಅನುಭವ ವೇದ್ಯವಾಗಿರುವಂಥ ಸತ್ಯ ಕೂಡ. ಆ ಸತ್ಯ ಇರುವ ಕಾರಣ ಇವತ್ತು ನಾವೆಲ್ಲರೂ ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತೇವೆ. ಹಾಗೆ ಈ ಮಣ್ಣಿನಲ್ಲಿ ಜನಿಸಿದ ನಂತರ ಆಧ್ಯಾತ್ಮಿಕವಾಗಿರುವಂಥ ವಿಚಾರದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಯಾವಾಗ ನಾವು ಆ ಕರ್ತವ್ಯ ವಿಮುಖರಾಗಿದ್ದೇವೋ, ಲೌಕಿಕವಾದ್ದು ಮಾತ್ರ ಸತ್ಯ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಂಡಿದ್ದೇವೋ, ಅಲ್ಲಿಂದ ಹಿಂದೂ ಸಮಾಜದ ಅಧಃಪತನಕ್ಕೆ ಪ್ರಾರಂಭ ಆಯಿತು. ಪುನಃ ನಾವು ನಡೆದಾಡಿದಂಥ ದಾರಿ ಸರಿಯಲ್ಲ. ನಾವು ನಡೆದಾಡಬೇಕಾದಂಥ ಸರಿಯಾಗಿರುವ ದಾರಿ ಇದು ಎಂಬುದನ್ನು ಅರ್ಥವಿಸಿಕೊಂಡು ಆ ಸರಿಯಾಗಿರುವಂಥ ಮಾರ್ಗದಲ್ಲಿ ಕ್ರಮಿಸಿದವರಿಗೆ ಎಲ್ಲಿಯೂ ಕೂಡ ಕೆಡುಕಾದದ್ದಿಲ್ಲ, ಒಳಿತುಗಳೇ ಆಗಿವೆ. ಆ ಒಳಿತೇ ಆಗಿದೆ ಎಂಬುದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡಬಹುದು. ಆದರೆ ಕೌಟುಂಬಿಕವಾಗಿರುವಂಥ ಸಮಸ್ಯೆಗಳು, ಶಾರೀರಿಕವಾಗಿರುವಂಥ ಸಮಸ್ಯೆಗಳು, ಸಾಮಾಜಿಕವಾಗಿರುವಂಥ ಸಮಸ್ಯೆಗಳು, ವ್ಯಾವಹಾರಿಕವಾಗಿರುವಂಥ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಪ್ರದೇಶದಲ್ಲಿ ಪರಿಹಾರದ ಒಂದು ಔಷಧಿ ಯಾವುದು ಅಂತ ಕೇಳಿದರೆ ತಾಯಿ ಉಮಾಮಹೇಶ್ವರಿಯ ಸನ್ನಿಧಿಯಲ್ಲಿ ಶರಣಾಗತ ಬುದ್ಧಿಯ ಪ್ರಾರ್ಥನೆ ಮಾಡುವುದು. ಅದು ಕೇವಲ ನಮ್ಮ ಮೂಢನಂಬಿಕೆ ಅಲ್ಲ, ಅನುಭವ ವೇದ್ಯವಾಗಿರುವಂಥ ಸತ್ಯ. ಪ್ರತಿಯೊಬ್ಬರನ್ನು ಕೂಡ ಹಿಂಬಾಲಿಸಿಕೊಂಡು ಪಾಪತ್ವಗಳು ಬರ್ತದೆ. ನಾವು ಧಾರ್ಮಿಕವಾಗಿ ತೊಡಗಿಸಿಕೊಂಡಿದ್ದೇವೆ, ಆ ವಿಚಾರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಕರ್ತವ್ಯವನ್ನು ಮಾಡಿದ್ದೇವೆ. ಮಾಡಿದರೂ ಕೂಡ ಸತ್ಯದ ವಿಚಾರ ಬರುವಂಥ ಸಂದರ್ಭದಲ್ಲಿ ಏನೂ ತಿಳಿಯದವರೇ ಇದ್ದಲ್ಲಿಯೂ ಕೂಡ ಕಷ್ಟ ಅಂತೆ. ಎಲ್ಲವೂ ತಿಳಿದವರಿದ್ದರೂ ಕೂಡ ಕಷ್ಟವೇ. ಯಾಕೆಂದರೆ ಎಲ್ಲ ತಿಳಿದವರು ಯಾವತ್ತೂ ಕೂಡ ಅದನ್ನು ಆಚರಣೆಗೆ ತರುವುದಿಲ್ಲ, ಕೇವಲ ಇನ್ನೊಬ್ಬನಿಗೆ ಹೇಳಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಾರಷ್ಟೆ. ಅಂಥ ಒಂದು ಕುಟುಂಬದಲ್ಲಿ ಜನಿಸಿದವ ನಾನು, ದೊಡ್ಡ ಪರಂಪರೆಯಲ್ಲಿ ಜನಿಸಿರುವ ಕಾರಣ ಎಲ್ಲರೂ ಅನುಭವಿಗಳೇ. ಆ ಅನುಭವಿಗಳು ಯಾರೂ ಕೂಡ ಇನ್ನೊಬ್ಬನ ದೋಷ ಪರಿಹಾರಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನ ಕೊಡಲಿಕ್ಕೆ ತಯಾರಾಗ್ತಾರೆ ವಿನಃ ತನ್ನಲ್ಲಿರತಕ್ಕಂಥ ಕೊರತೆಯನ್ನು ಸರಿಪಡಿಸಿಕೊಳ್ಳಿ ಯಾವತ್ತೂ ಕೂಡ ತಯಾರಾಗುವುದಿಲ್ಲ. ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಂಥ ಯಾವೆಲ್ಲ ದುರಿತಗಳಿವೆಯೋ ಆ ದುರಿತಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತಲ್ಲಿ ಒಂದು ಸಣ್ಣ ಸಮೂಹ ಸೇರಿಕೊಂಡು ಈ ಪ್ರದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂತಾದರೆ ಇಲ್ಲಿ ಪೂರ್ವಿಕವಾಗಿ ತಪಸ್ವಿಗಳು ಅನುಷ್ಠಾನಿಸಿಕೊಂಡು ಬಂದಿರತಕ್ಕಂಥ ಕರ್ಮ ಪರಂಪರೆಗಳೇನಿವೆಯೋ ಆ ತಪೋಭೂಮಿಗೆ ಪೂರಕವಾಗಿ ಈ ದೇವಿಯನ್ನು ಇಲ್ಲಿ ಆರಾಧಿಸಿದರೆ ಮಾತ್ರ ಎಲ್ಲವೂ ಸರಿಯಾಗುತ್ತದೆ ಎಂಬ ವಚನ, ಅದು ಜ್ಯೋತಿಷ್ಶಾಸ್ತ್ರದ ಮುಖಾಂತರ ಗೋಚರವಾದಂಥ ವಿಚಾರ. ಅದನ್ನು ಆ ಸಮೂಹ ಏನಾದರೂ ಸರಿ ಆ ದೇವಾಲಯ ಆಗಲೇಬೇಕು ಎಂಬ ಒಂದು ದೃಢವಾಗಿರುವಂಥ ಸಂಕಲ್ಪದೊಂದಿಗೆ ಮಾಡಿರುವ ಕಾರಣ ಇವತ್ತು ನಮಗೆಲ್ಲರಿಗೂ ಕೂಡ ಕೈ ಮುಗಿಲಿಕ್ಕೆ ಬೇಕಾಗಿರುವಂಥ ಒಂದು ಧರ್ಮ ಕೇಂದ್ರ, ದೈವಿಕವಾಗಿರುವಂಥ ಆರಾಧನಾ ಕೇಂದ್ರ ಇಲ್ಲಿ ನಮಗೆ ಒದಗಿ ಬಂತು. ಒದಗಿ ಬಂದ ನಂತರದ ಅನುಭವ ಏನು? ಆ ಅನುಭವವನ್ನು ಗಮನಿಸಿದರೆ ನಾವು ಬೇಕಾದಷ್ಟು ಬದಲಾಗಿದ್ದೇವೆ. ಈ ಪರಿಸರದಲ್ಲಿ ಒಳಿತಾಗಿದೆ. ಇದು ನಾನು ಹೇಳುವಂಥ ಮಾತಲ್ಲ, ಈ ಪರಿಸರದವರು ಹೇಳುವಂಥ ಮಾತು.
ಈ ಪರಿಸರಕ್ಕೆ ಒಳಿತಾಗಿದೆ. ಮದುವೆ ಆಗದವರಿಗೆ ಮದುವೆ ಆಗ್ತದೆ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಸಿಗದಿದ್ರೆ ಉದ್ಯೋಗ ದೊರಕುತ್ತದೆ, ಒಟ್ಟು ನಮಗೆ ಬೇಕಾಗಿರುವಂಥ ನೆಮ್ಮದಿ ಸಿಗುತ್ತದೆ ಅಂತ ಆದರೆ ಭಾರತದಲ್ಲಿರತಕ್ಕಂಥ ಯಾವ ಶಾಸ್ತ್ರವೂ ಕೂಡ ಅದು ಸುಳ್ಳಲ್ಲ. ನಾವು ನಂಬುವವರು ಗಟ್ಟಿಯಾಗಿ ಇರಬೇಕು, ಗಟ್ಟಿಯ ನಂಬಿಕೆಯೂ ಕೂಡ ಇರಬೇಕು. ಆದ ಕಾರಣ ವೇದಿಕೆಯಲ್ಲಿ ಗಟ್ಟಿ ಅಂತೆಲ್ಲ ಹೆಸರು ಬರುವಾಗ ನನಗೆ ನನ್ನ ಮನಸ್ಸಿನೊಳಗೆ ಒಂದು ಸಂತೋಷ ಆಯಿತು. ಒಬ್ಬರು ಯಾರು ಅಂತ ಕೇಳಿದರೆ ಶ್ರೀಮತಿ ಭಾರತಿ ರಾಘವ ಗಟ್ಟಿ. ಈ ದೇಶದಲ್ಲಿ ಎರಡನ್ನು ನೆನಪಿಡಲೇಬೇಕು ನಾವು. ಒಂದು ತಾಯಿ ಭಾರತಿಯನ್ನು, ಮತ್ತೊಂದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ನಮಗೆ ಬೋಧಿಸಿಕೊಟ್ಟವು ಯಾರು ಅಂತ ಕೇಳಿದರೆ ಮರ್ಯಾದಾ ಪುರುಷೋತ್ತಮನಾಗಿರುವಂಥ ಭಗವಾನ್ ಶ್ರೀರಾಮಚಂದ್ರ. ನೀನು ತಾಯಿ ಭಾರತಿಯನ್ನು ಸ್ಮರಿಸು, ಆ ರಾಘವನ್ನು ಸ್ಮರಿಸು. ಗಟ್ಟಿಯಾಗಿ ನಿನಗೆ ಸ್ಮರಿಸಿದರೆ ನಿನ್ನ ಜೀವನದಲ್ಲಿ ಬೇಕಾದ್ದು ಯಾವುದು ಅಂತ ಕೇಳಿದರೆ ನಮಗೆ ಒಂದು ಸಂಪತ್ತು ಬೇಕು. ಸಂಪತ್ತೆಂದರೆ ಕೇವಲ ಆರ್ಥಿಕವಾಗಿರುವಂಥದ್ದು ಮಾತ್ರ ಅಂತ ನಮ್ಮ ಹಿರಿಯರು ಹೇಳಲಿಲ್ಲ. ಆರ್ಥಿಕವಾಗಿರುವ ಸಂಪತ್ತಿದ್ದವರಿಗೆಲ್ಲ ನೆಮ್ಮದಿ ಸಿಗುವುದಿಲ್ಲ. ನಾನು ನನ್ನ ವೃತ್ತಿ ಕ್ಷೇತ್ರಕ್ಕೆ ತೊಡಗಿಸಿಕೊಂಡ ಸಂದರ್ಭದಲ್ಲಿ ನನಗೂ ಆಗ್ರಹ ಇತ್ತು, ಸ್ವಲ್ಪ ದುಡ್ಡು ಮಾಡಬೇಕು ಅಂತ. ಏನಾದರೂ ಸರಿ ದುಡ್ಡು ಮಾಡಬೇಕು, ಆ ದುಡ್ಡು ಮಾಡಿದರೆ ಎಲ್ಲವೂ ಸಿಗುತ್ತದೆ ಅಂತ. ಈ ವೇದಿಕೆಯಲ್ಲಿ ನನಗೆ ಹೆಸರು ಹೇಳಲಿಕ್ಕೆ ಕಷ್ಟ, ಯಾಕೆಂದರೆ ನಿಮಗೆಲ್ಲ ಸಂಪರ್ಕದಲ್ಲಿ ಇರುವಂಥ ವ್ಯಕ್ತಿ. ನನ್ನ ಆತ್ಮೀಯ ವಲಯದಲ್ಲಿರುವಂಥ ಒಬ್ಬರು ಚಿತ್ರರಂಗದಲ್ಲಿ ದುಡಿತಾ ಇರುವವರು ಒಮ್ಮೆ ನನ್ನನ್ನು ಭೇಟಿಯಾಗಲಿಕ್ಕೆ ಬಂದಿದ್ದರು. ತುಂಬ ಮಾತನಾಡಿದರು. ಮಾತನಾಡಿ ಕೊನೆಗೆ ಅವರು ಹೇಳಿದರು, ನನಗೆ ಬೇಕಾದಷ್ಟು ಸಂಪತ್ತಿದೆ, ದೇವರು ನನಗೆ ಏನೂ ಕಡಿಮೆ ಮಾಡಲಿಲ್ಲ, ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ ಅಂತ. ಮುಂದುವರಿಸಿ ಹೇಳ್ತಾರೆ, ಒಂದನ್ನು ಬಿಟ್ಟು ಅಂತ ಹೇಳಿದರು. ನಾನು ಕೇಳಿದೆ, ಏನು ಮಾರಾಯ ಒಂದನ್ನು ಬಿಟ್ಟು ಅಂದರೆ? ದೇವರು ಎಲ್ಲವನ್ನೂ ಕೊಟ್ಟಿದ್ದಾರಲ್ಲ, ನೆಮ್ಮದಿ ಮಾತ್ರ ಕೊಡಲಿಲ್ಲ ಅಂತ. ಕೂಡಲೇ ನನ್ನ 6ನೇ ಇಂದ್ರಿಯ ಎಚ್ಚರಗೊಂಡಿತ್ತು. ನಾನು ಕೂಡಲೇ ಉತ್ತರ ಕೊಟ್ಟೆ, ನನಗೆ ದೇವರು ಏನನ್ನೂ ಕೊಡಲಿಲ್ಲ, ಒಂದನ್ನು ಬಿಟ್ಟು ಅಂತ ಹೇಳಿದೆ. ಏನು ಅಂತ ಕೇಳಿದರು ಅವರು. ನೆಮ್ಮದಿಯೊಂದು ನನಗೆ ದೇವರು ಕೊಟ್ಟಿದ್ದಾರೆ, ಅದು ಆವತ್ತು ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ. ಜೀವನದಲ್ಲಿ ನಮಗೆ ಆರ್ಥಿಕವಾಗಿರುವಂಥ ಸಂಪತ್ತು ಬರುತ್ತದೆ, ಕೆಲವು ಸಂದರ್ಭದಲ್ಲಿ ಹೋಗ್ತದೆ. ಬೇಕಾದಷ್ಟು ಗೌರವ ಸಿಗ್ತದೆ, ಬೇಕಾದಷ್ಟು ಅಪಮಾನಕ್ಕೊಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲರೂ ನಮ್ಮನ್ನು ಅಪ್ಪಿ ಹಿಡಿತಾರೆ, ಆ ಅಪ್ಪಿ ಹಿಡಿದವರೇ ನಮ್ಮನ್ನು ಅವರ ಎಡದ ಕಾಲಿನಲ್ಲಿ ಮೆಟ್ಟುತ್ತಾರೆ. ಈ ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ನಮ್ಮ ಆತ್ಮಸ್ಥೈರ್ಯ ಕುಗ್ಗದೆ ನಾವು ನಾವಾಗಿ ಜೀವಿಸಲಿಕ್ಕೆ ಅವಕಾಶ ಒದಗಿಸಿಕೊಡುವಂಥ ಶಕ್ತಿ ಯಾವುದು ಅಂತ ಕೇಳಿದರೆ ಭಗವತ್ ಶಕ್ತಿ. ಆ ಭಗವತ್ ಶಕ್ತಿ ನಮಗೆ ಯಾವ ಸಂದರ್ಭದಲ್ಲಿ ಕೂಡ ಬೇಕಾಗಿರುವಂಥ ನೆಮ್ಮದಿಯನ್ನು ಒದಗಿಸಿಕೊಡುತ್ತದೆ ಎಂಬುದು ಅದು ಅನುಭವಿಸಿರುವಂಥ ಸತ್ಯ. ಆದ್ದರಿಂದ ನಮ್ಮ ಜೀವನದಲ್ಲಿ ಸಂಪತ್ತೇ ದೊಡ್ಡದಲ್ಲ, ಒಟ್ಟು ನಮ್ಮಲ್ಲಿ ಇರುವುದನ್ನು ಉಪಯೋಗಿಸಿಕೊಂಡು ಒಂದು ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಇರುವಂಥ ಶಕ್ತಿಯನ್ನು ದೇವರು ಒದಗಿಸಿಕೊಡಬೇಕು. ಅದಕ್ಕೆ ಬೇಕಾಗಿ ನಾವು ಯಾವತ್ತೂ ಕೂಡ ಲಕ್ಷ್ಮಿಯನ್ನು ಪ್ರಾರ್ಥಿಸ್ತೇವೆ, ನೀನು ನಮ್ಮನ್ನು ಅನುಗ್ರಹಿಸು ಅಂತ. ಈ ವೇದಿಕೆಯಲ್ಲಿ ಗಟ್ಟಿಯಾಗಿ ಧನಲಕ್ಷ್ಮಿ ಗಟ್ಟಿಯವರು ಕೂತಿರುವಾಗ ನಾನು ನೆನೆಸಿಕೊಂಡೆ, ಇದು ದೇವರೇ ತರಿಸಿದ್ದು. ಈಚೆಯಿಂದ ಒಬ್ಬರು ಗಟ್ಟಿ ಇದ್ದಾರೆ, ಆಚೆಯಿಂದಲೂ ಕೂಡ ಒಬ್ಬರು ಗಟ್ಟಿ ಇದ್ದಾರೆ. ಈ ಗಟ್ಟಿಯಾಗಿ ಇರುವವರು ನಮಗೆ ನೀಡುವಂಥ ಸಂದೇಶ ಏನೆಂದರೆ, ನೀನು ಜನಿಸಿದ್ದಲ್ಲಿ ನೀನು ಮಾಡಬೇಕಾದ್ದೇನೆಂಬುದನ್ನು ಯಾವತ್ತೂ ಕೂಡ ನೆನಪಿಟ್ಟುಕೋ ಅಂತ. ಆದ್ದರಿಂದ ನಾನು ಹೆಚ್ಚೇನು ಹೇಳುವುದಿಲ್ಲ. ಒಟ್ಟು ಭಾರತದಲ್ಲಿ ಜನಿಸಿದವರಿಗೆ ಬೇರೆ ಬೇರೆ ಕರ್ತವ್ಯಗಳಿವೆ. ಆದರೆ ಈ ಕಾಪಿ ಕಾಡು ಮತ್ತು ಪರಿಸರದಲ್ಲಿ ಇರುವವರ ಕರ್ತವ್ಯ ಯಾವುದು ಅಂತ ಕೇಳಿದರೆ, ಯಾವುದನ್ನು ಮರೆತರೂ ಕೂಡ ತಾಯಿ ಉಮಾಮಹೇಶ್ವರಿಯನ್ನು ನಾವು ಮರೆಯುವುದಿಲ್ಲ. ಆ ತಾಯಿಯ ಆರಾಧನೆಯಲ್ಲಿ ಯಾವತ್ತೂ ಕೂಡ ತೊಡಗಿಸಿಕೊಳ್ಳುತ್ತೇವೆ ಎಂಬುದನ್ನು ನೀವು ಗಟ್ಟಿಯಾಗಿ ತೀರ್ಮಾನ ಮಾಡಿಕೊಂಡ್ರೆ ಸಾಕು. ನಿಮ್ಮ ಜೊತೆಯೂ ಕೂಡ ಆ ಮಹಾತಾಯಿ ಗಟ್ಟಿಯಾಗಿ ನಿಲ್ತಾಳೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಂಧುಗಳೇ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಆಯಾಸ ಇರುವುದಿಲ್ಲ, ಒತ್ತಡ ಇರುವುದಿಲ್ಲ. ಅದೇ ರೀತಿ ನಮಗೆ ಅಡಗುವಂಥ ಮನಸ್ಥಿತಿಯೂ ಕೂಡ ಇರುವುದಿಲ್ಲ. ಕಾಪಿ ಕಾರ್ಡ್ ಅಂದರೆ ಏನೋ ನನಗೆ ತುಂಬ ಪ್ರೀತಿ. ಯಾಕೆಂದರೆ ನಾನು ಎಲ್ಲಿಯೋ ಇದ್ದವನನ್ನು ಸಂಪರ್ಕಿಸಿ ನೀವು ಇಲ್ಲೇ ತಂತ್ರಿಗಳಾಗಿ ಬರಬೇಕು ಅಂತ ನನಗೆ ಕರೆ ಬಂದದ್ದು, ನಾನು ಬಾಂಬೆಯಲ್ಲಿರುವಾಗ. ಅದೇ ರೀತಿ ಬರುವ ಸಂದರ್ಭದಲ್ಲಿ ನಾನು ಆರಾಮದಲ್ಲಿ ಹೆಂಡತಿಯನ್ನು ಕರ್ಕೊಂಡು ಬಂದದ್ದಲ್ಲ, ಬದಲಾಗಿ ಅನಿವಾರ್ಯತೆ, ನಾನೊಂದು ಮದುವೆಗೆ ಹೋಗಬೇಕಿತ್ತು. ಆದ್ದರಿಂದ ಆ ಮದುವೆಯಲ್ಲಿಂದ ನಾನು ಇಲ್ಲಿಗೆ ಬಂದದ್ದು. ಧರ್ಮಪತ್ನಿ ನನ್ನ ಜೊತೆಯಲ್ಲಿ ಇದ್ಲು, ಆಗಿದ್ದ ಕಾರಣ ನಾವು ಜೊತೆಯಾಗಿ ಬಂದದ್ದು. ಇಲ್ಲಿ ಉಮಾಮಹೇಶ್ವರಿ ಅಂತ ಹೇಳುವಂಥ ಆ ದೇವತಾ ಶಕ್ತಿಯ ತೀರ್ಮಾನವನ್ನೇ ಜ್ಯೋತಿಷ್ಯರು ಮಾಡಿದ್ದು
ನಾವು ದಂಪತಿಗಳಾಗಿ ಬಂದ ಕಾರಣ. ಆದ್ದರಿಂದ ಏನೋ ಒಂದು ಪ್ರೀತಿ ಇದೆ. ಆ ಪ್ರೀತಿ ಇಲ್ಲ ಅಂತ ಆದರೆ ಇವತ್ತು ಖಂಡಿತ ನಾನು ಇಲ್ಲಿಗೆ ಬರೋದಿಲ್ಲ. ಯಾಕೆಂದರೆ 3 ದಿವಸದಿಂದ ಅವಿಶ್ರಾಂತವಾಗಿ ಒಂದು ಬ್ರಹ್ಮಕಲಶದಲ್ಲಿ ತೊಡಗಿಸಿಕೊಂಡವ. ಅಲ್ಲಿಂದ ನಾನು ಹೊರಡುವಂಥ ಸಂದರ್ಭದಲ್ಲಿ 4 ಗಂಟೆ ಆಗಿದೆ. ಆ 4 ಗಂಟೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನನ್ನ ಜೊತೆಯಲ್ಲಿ ಇರುವಂಥ ಹುಡುಗನ ಮನೆಯ ಕಾರ್ಯಕ್ರಮ. ಅವನ ಹತ್ರ ಆದರೂ ಕೂಡ ನನ್ನ ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ಆಗ್ತದೆ, ಇಲ್ಲಿಯ ಕಮಿಟಿಯವರ ಹತ್ರ ಕೂಡ ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ಆಗ್ತದೆ. ಆದರೆ ಆ ತಾಯಿ ನನ್ನನ್ನು ಬಿಡುವುದಿಲ್ಲ. ಏನಿದ್ರೂ ಕೂಡ ಸಂಪಾಜೆಯಿಂದ ಕಾಪಿ ಕಾಡಿಗೆ ಬಂದು ಇನ್ನು ಪುನಃ ಹೋಗುವುದೆಲ್ಲಿಗೆ ಅಂತ ಕೇಳಿದರೆ ಮಡಿಕೇರಿಯಲ್ಲಿ ಇವತ್ತೊಂದು ಬ್ರಹ್ಮಕಲಶ ಪ್ರಾರಂಭ ಆಗಿದೆ. ನಾನು ಇವತ್ತು ರಾತ್ರಿ ಆಗುವಾಗ ಅಲ್ಲಿ ನನ್ನ ಹಾಜರು ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಅಷ್ಟಿದ್ರೂ ಕೂಡ ನಾನು ಇಲ್ಲಿಗೆ ಬರಲೇಬೇಕಾಗಿ ಬಂತು. ಆತ್ಮೀಯ ನಮ್ಮ ಬಾಳಂಭಟ್ರ ಆ ಕುಟುಂಬ ಸದಸ್ಯರ ಹತ್ರ ನಾನು ಹೇಳಿದ್ದಷ್ಟೇ, ನಾನು ಸಂಪಾಜೆಯಿಂದ ಬಂದದ್ದು, ಮಡಿಕೇರಿಗೆ ಹೋಗೋದು, ಆದರೂ ಕೂಡ ಇಲ್ಲಿಗೆ ಬರದಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿದೆ. ಬಂಧುಗಳೇ, ವರ್ಷಕ್ಕೊಮ್ಮೆ ನಿಮ್ಮ ಜೊತೆಯಲ್ಲಿ ಬೆರೀಲಿಕ್ಕೆ ಆಗ್ತದೆ. ನೀವೆಲ್ಲರೂ ಕೂಡ ಆ ದೇವತಾ ಕಾರ್ಯದಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದೀರಿ ಎಂಬುದನ್ನು ಅರ್ಥವಿಸಿಕೊಳ್ಳಿಕ್ಕಾಗ್ತದೆ. ಕೇವಲ ಧಾರ್ಮಿಕವಾಗಿರುವಂಥ ವಿಚಾರಗಳು ಮಾತ್ರ ಅಲ್ಲ, ಇಲ್ಲಿ ಸಾಮಾಜಿಕವಾಗಿರುವಂಥ ಚಿಂತನೆಯೂ ನಡೆಯುತ್ತದೆ. ಯಾರು ಭವಿಷ್ಯತ್ತಿನಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಪ್ರಕಾಶಿಸಲ್ಪಡಬೇಕಾದವರಿದ್ದಾರೋ ಅವರಿಗೆ ಬೇಕಾಗಿರುವಂಥ ಒಂದು ಸಹಾಯವನ್ನು ಕೊಡುವಂಥ ಕಾರ್ಯವನ್ನು ಕೂಡ ಇವತ್ತು ಈ ಸಂಘಾಟಕ ಸಮಿತಿ ಮಾಡ್ತಾ ಇದೆ. ಇಂಥ ಒಳ್ಳೆ ಕಾರ್ಯಗಳು ನಿತ್ಯ ನಿರಂತರವಾಗಿ ನಡಿಬೇಕು. ನಮ್ಮ ದೇವಾಲಯ ಅಂದರೆ ಕೇವಲ ದೇವರಿಗೆ ಪೂಜೆ ಸಲ್ಲಿಕೆ ಆಗುವಂಥ ಕೇಂದ್ರ ಮಾತ್ರ ಅಲ್ಲ, ಅಲ್ಲಿ ಧಾರ್ಮಿಕವಾಗಿರುವಂಥ ಚಿಂತನೆ ಇರಬೇಕು, ಸಾಮಾಜಿಕವಾಗಿರುವಂಥ ಚಿಂತನೆ ಇರಬೇಕು, ಮಾನವೀಯ ಮೌಲ್ಯಗಳನ್ನು ಪರಿಪೂರ್ಣವಾಗಿ ಎತ್ತಿ ಹಿಡಿಲಿಕ್ಕೆ ಪೂರಕವಾಗಿರುವಂಥ ಚಟುವಟಿಕೆಗಳಿರಬೇಕು. ನಮ್ಮ ಭಾರತ ದೇಶದ ಯಾವ ಸಾಂಸ್ಕೃತಿಕವಾಗಿರುವಂಥ ಕಲೆಗಳಿವೆಯೋ ನಮ್ಮನ್ನು ಯಾವತ್ತೂ ಕೂಡ ಈ ಮಣ್ಣಿನಿಂದ ದೂರ ಆಗದೇ ಇರಲಿಕ್ಕೆ ಪೂರಕವಾಗಿರುವಂಥ ಭಾವನಾತ್ಮಕವಾಗಿರುವಂಥ ಸಂದೇಶವನ್ನು ಕೊಡುವಂಥ ನಮ್ಮ ಸಾಂಸ್ಕೃತಿಕವಾಗಿರುವಂಥ ಕಲೆಗಳಿವೆಯೋ ಆ ಕಲೆಗಳ ಕೇಂದ್ರವಾಗಿರಬೇಕು ಅಂತ ನಮಗೆ ನಮ್ಮ ಹಿರಿಯರು ಬೋಧಿಸಿಕೊಟ್ಟಿದ್ದಾರೆ. ಆ ರೀತಿಯ ಒಂದು ಕೇಂದ್ರವಾಗಿ ಈ ತಾಯಿ ಉಮಾಮಹೇಶ್ವರಿಯ ಸನ್ನಿಧಿ ಬೆಳಗಬೇಕು. ನಮಗೆ ಬೇರೆ ಯಾವ ಅಪೇಕ್ಷೆ ಇಲ್ಲ. ನಮ್ಮ ಜೀವನದಲ್ಲಿ ಇರುವಂಥ ಅಪೇಕ್ಷೆ ಏನೆಂದರೆ ಈ ಸನ್ನಿಧಿ ಬೆಳಗೋದರ ಜೊತೆಗೆ ಅಲ್ಲಿಯ ತಂತ್ರಿಗಳು ಯಾರು ಅಂತ ಕೇಳಿದರೆ ಕುಂಟಾರು ತಂತ್ರಿಗಳು ಅಂತ ಇದ್ದರೆ ಆಯಿತು, ಅದುವೇ ಒಂದು ದೊಡ್ಡ ದಕ್ಷಿಣೆ. ಆ ರೀತಿಯ ಒಂದು ಭಾಗ್ಯ ನಮ್ಮ ಕಡೆ ಜೊತೆಯಲ್ಲೂ ಕೂಡ ಯಾವತ್ತೂ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಕ್ಷೇತ್ರಾಧಿದೇವತೆಗೆ ವಂದಿಸಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರಿಗೆ ವಂದಿಸಿ, ಎಲ್ಲ ಹಿರಿಯ ಚೇತನಗಳಿಗೆ, ಭಕ್ತಾಭಿಮಾನಿಗಳ ಹೃದಯಾಂತರ್ಯಾಮಿಯಾದಂತಹ ಪರಮಾತ್ಮನನ್ನು ವಂದಿಸಿ ನನ್ನ ಭಾಷಣವನ್ನು ಮುಗಿಸ್ತೇನೆ ಅಂತ ಹೇಳುವಂತ ಕಾಣ್ತದೆ. ರವೀಶ್ ತಂತ್ರಿಗಳು ಎಲ್ಲ ಅವರು ಮಾತಾಡಿದರಲ್ಲಿ ಧಾರ್ಮಿಕತೆಯೂ ಇತ್ತು, ದೇಶಭಕ್ತಿಯೂ ಇತ್ತು, ಎಲ್ಲವೂ ಕೂಡ ಇತ್ತು. ಈಗ ನನ್ನನ್ನು ಧಾರ್ಮಿಕವಾಗಿ ಮಾತಾಡಿ ಅಂತ ಹೇಳಿದರೆ ಅದು ಬಹಳ ಕಷ್ಟ ಆಗ್ತದೆ. ಅವರು ದೊಡ್ಡ ವಾಗ್ಮಿಗಳು, ಅವರೆಲ್ಲ ಮಾತಾಡಿ ಆಯಿತು. ಈಗ ದೊಡ್ಡ ಪರೀಕ್ಷೆ ನನಗೆ, ಏನು ಮಾತಾಡೋದು ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ 4 ಮಾತಾಡಲಿಕ್ಕೆ ಬರಬೇಕು ಅಂತ ಇಲ್ಲಿಯ ಎಲ್ಲ ಹಿರಿಯರು ಬಹಳ ಪ್ರೀತಿಯಿಂದ ಕರೆದಿದ್ದಾರೆ. ಆದ್ದರಿಂದ 2 ಮಾತಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಂತ್ರಿಯವರು ಹೇಳಿದರು. ನಮ್ಮ ಶಾಸ್ತ್ರದಲ್ಲಿ ನಾವು ಎಲ್ಲವನ್ನೂ ಕೂಡ ನಮ್ಮನ್ನು ಗುರುತಿಸ್ತಾ ಉಂಟು ಇಡೀ ಪ್ರಪಂಚ ಅಂತ ಹೇಳಿದರೆ 2 ಕಾರಣದಿಂದಾಗಿ. ಒಂದು ಉಕ್ತಿಯೇ ಉಂಟು ಅದಕ್ಕೆ, ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಶ್ಚ ಅಂತ ಹೇಳಿ. ಇಡೀ ವಿಶ್ವವು ನಮ್ಮ ಭಾರತ ದೇಶದ ಕಡೆಗೆ ಗಮನ ಕೊಡ್ತಾ ಇದೆ ಅಂತ ಹೇಳಿದರೆ ಅದು 2 ಕಾರಣ. ಅದಕ್ಕೆ ಯಾವುದು ಅಂತ ಕೇಳಿದರೆ, ಒಂದು ಇಲ್ಲಿರುವಂತಹ ಸಂಸ್ಕೃತ ಭಾಷೆ, ಇನ್ನೊಂದು ಇಲ್ಲಿರುವಂತಹ ಸಂಸ್ಕೃತಿ. ಇದೆರಡೇ ವಿಷಯದಿಂದ ಎಲ್ಲರೂ ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ. ಬೇರೆ ನಮ್ಮ ಹತ್ರ ಸಂಪತ್ತುಂಟು, ಮತ್ತೆ ಇನ್ನೊಂದುಂಟು, ಮತ್ತೊಂದುಂಟು ಅಂತ ಅಲ್ಲ. ಇಲ್ಲಿರುವಂತಹ ಸಂಸ್ಕೃತ, ವೇದ ಶಾಸ್ತ್ರ ಪುರಾಣಗಳು, ಇತಿಹಾಸಗಳು, ಸ್ಮೃತಿಗಳು, ಇದರ ಒಂದು ದೊಡ್ಡ ಪೆಟ್ಟಿಗೆಯೇ ನಮ್ಮಲ್ಲಿದೆ, ದೊಡ್ಡ ಸಮುದ್ರವೇ ನಮ್ಮಲ್ಲಿದೆ. ಇನ್ನೊಂದು ಸಂಸ್ಕೃತಿ. ಸಂಸ್ಕೃತಿ ಅಂತ ಹೇಳಿದರೆ ಏನು? ಆ ವೇದಶಾಸ್ತ್ರಗಳಲ್ಲಿ ಹೇಳಿದಂತಹ ವಿಚಾರ, ನಮ್ಮ ಹಿರಿಯರು ಯಾವುದನ್ನು ಅನೂಚಾನವಾಗಿ ನಡೆಸಿಕೊಂಡು ಬಂದಿದ್ದಾರೋ ಅದನ್ನು ಸಂಸ್ಕೃತಿ ಅಂತ ಹೇಳ್ತಾರೆ. ಈ 2 ವಿಚಾರದಿಂದಾಗಿ ನಮ್ಮ ದೇಶ ವಿಶ್ವಮಾನ್ಯತೆ ಅಥವಾ ವಿಶ್ವ ಗುರುತ್ವವನ್ನು ಪಡೆದಿದೆ. ಬೇರೆ ಯಾವುದೇ ಕಾರಣ ಅಲ್ಲ. ನೀವು ಬೇಕಾದ್ರೆ ಅದನ್ನು ಯೋಚನೆ ಮಾಡಿ. ಈ ವಿಚಾರವನ್ನು ಗಮನಿಸ್ತಾ ನಾವು ಮೊದಲು ಹೇಳುವಂಥದ್ದು ಧರ್ಮ, ಧಾರ್ಮಿಕ ಇತ್ಯಾದಿ ವಿಚಾರಗಳನ್ನು ನಾವು ಹೇಳ್ತೇವೆ. ನಾವು ಹೇಳುವಾಗ ನಮ್ಮ
ಸಂಸ್ಕೃತಿಯ ಬಗ್ಗೆ ಹೇಳುವಾಗ ಸನಾತನ ಧರ್ಮ ಅಂತ ಶಬ್ದವನ್ನು ಉಪಯೋಗಿಸ್ತೇವೆ. ಏನು ಸನಾತನ ಧರ್ಮ? ಎಲ್ಲವೂ ಕೂಡ ಸಂಸ್ಕೃತದ ಮೂಲ ಭಾಷೆಗಳೇ. ನೋಡಿ, ನಾವು ದಿವಸದಲ್ಲಿ ಮಾತಾಡ್ತೇವೆ ಅಂತಾದರೆ ಅದರಲ್ಲಿರುವಂತಹ ಸಾಧಾರಣ 60-70% ಶಬ್ದಗಳು ಸಂಸ್ಕೃತದ ಶಬ್ದಗಳು. ಅದು ನಮಗೆ ಗೊತ್ತಿಲ್ಲ ಅಷ್ಟೇ, ಅದು ಸಂಸ್ಕೃತದ ಶಬ್ದ ಅಂತ. ಹಾಗಿರುವಾಗ ಅಂತಹ ಸಂಸ್ಕೃತ ಭಾಷೆಯ ಹಿರಿಮೆಯನ್ನು ಹೇಳ್ತಾ ನಮ್ಮ ಆಚಾರ್ಯರುಗಳು ತುಂಬ ವಿಚಾರಗಳನ್ನು ಪ್ರತಿಪಾದಿಸಿ ಧರ್ಮದ ಬಗ್ಗೆ ಹೇಳುವಾಗ ಸನಾತನ ಧರ್ಮ ಅಂತ ಹೇಳಿದರು. ತನು ವಿಸ್ತಾರೆ ಅಂತ ಹೇಳುವಂತಹ ಧಾತು. ಸಂಸ್ಕೃತಕ್ಕೆಲ್ಲದಕ್ಕೂ ಕೂಡ ಒಂದೊಂದು ಧಾತು ಉಂಟು. ಅಂದರೆ ಏನು? ಯಾವಾಗಲೂ ಕೂಡ ವಿಸ್ತಾರವಾಗಿ ಇರುವಂಥದ್ದು. ಇದಕ್ಕೆ ಆದಿಯಲ್ಲಿ ಅಂತ ಗೊತ್ತಿಲ್ಲ, ಮಧ್ಯೆಯಲ್ಲಿ ಅಂತ ಗೊತ್ತಿಲ್ಲ, ಅಂತ್ಯ ಅಂತೂ ಇಲ್ಲವೇ ಇಲ್ಲ. ಅದರಿಂದ ಸನಾತನ, ಯಾವಾಗಲೂ ಕೂಡ ವಿಸ್ತಾರವಾಗಿ ಇರುವಂತಹ ಒಂದು ಧರ್ಮವನ್ನು ಸನಾತನ ಧರ್ಮ ಅಂತ ಹೇಳ್ತಾರೆ. ಧರ್ಮ ಅಂತ ಹೇಳಿದರೆ ಏನು? ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ ಧರ್ಮ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನನಗೆ ಒಳ್ಳೆಯದಾಗಬೇಕು, ನನಗೆ ಸುಖ ಇರಬೇಕು, ಒಳ್ಳೆಯ ಸಂಪತ್ತು ಬೇಕು ಎಂಬಂತಹ ಅಭಿಲಾಷೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತದೆ. ಅದಕ್ಕೆ ಅಭ್ಯುದಯ ಅಂತ ಹೇಳ್ತಾರೆ. ನಮ್ಮ ನಿತ್ಯ ಜೀವನಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ. ಅಭ್ಯುದಯ ನಿಶ್ರೇಯಸ ಸಿದ್ಧಿ. ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ನಾವು ಈಗ ಮಾತ್ರ ಪ್ರಾಣಿಗಳಾಗೆ ಅಲ್ಲ. ಪ್ರಾಣಿಗಳಿಗೆ ಇದ್ದಷ್ಟು ದಿವಸ ಆಯಿತು ಮತ್ತೆ ಮುಗ್ದು ಹೋಯಿತು. ನಾವು ಹಾಗಲ್ಲ. ನಾವು ಈ ಶರೀರವನ್ನು ಜೀವಾತ್ಮ ಬಿಟ್ಟ ಮೇಲೆ ಒಂದು ವ್ಯವಸ್ಥೆ ಅಂತ ಉಂಟು. ಅದಕ್ಕೆ ನಾವು ನೋಡಿ, ಒಬ್ಬ ಮನುಷ್ಯ ಮರಣಾದಿಗಳನ್ನು ಹೊಂದಿದ ಮೇಲೆ ಅದಕ್ಕೂ ಕೂಡ ಕೆಲವು ಕ್ರಿಯಾಭಾಗಗಳನ್ನೆಲ್ಲ ನಾವು ಮಾಡ್ತೇವೆ. ಅದರ ಅರ್ಥ ಏನು? ಪರಲೋಕ ಅಂತ ಹೇಳುವಂಥದ್ದು ಒಂದು ಇದೆ. ನಿಶ್ರೇಯಸ್ಸು, ಮೋಕ್ಷ ಅಂತ ಹೇಳ್ತಾರೆ ಅದಕ್ಕೆ, ಅಥವಾ ಸ್ವರ್ಗಾದಿ ಲೋಕ ಅಂತ ಹೇಳ್ತಾರೆ. ಆ ಮೋಕ್ಷಾದಿಗಳನ್ನು ತಿಳಿಸುವಂತಹ ಒಂದು ಬಹಳ ಅಗಾಧವಾದಂತಹ ಒಂದು ವಿಚಾರಕ್ಕೆ ಧರ್ಮ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನು ತನ್ನ ನಿತ್ಯ ಜೀವನದಲ್ಲಿ ಶಾಶ್ವತವಾದಂತಹ ಸುಖವನ್ನು ಹೊಂದಬೇಕು, ಮತ್ತೆ ಪರಲೋಕಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದಂತಹ ದಾರಿಯನ್ನು ತೋರಿಸುವಂಥದ್ದಕ್ಕೆ ಧರ್ಮ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಧರ್ಮ ಎಂಬುದಾಗಿ ಹೇಳಿದರು. ಇನ್ನು ಧರ್ಮದ ಬಗ್ಗೆ ತುಂಬ ವಿಚಾರಗಳು ಇದೆ. ಇದು ಒಬ್ಬ ಋಷಿ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಇನ್ನು ಬೇರೆ ಬೇರೆ ನಮ್ಮ ಸ್ಮೃತಿಗಳಲ್ಲಿ ಬೇರೆ ಬೇರೆ ಮನ್ವಾದಿ ಆಚಾರ್ಯರುಗಳು ಧರ್ಮದ ಬಗ್ಗೆ ಬಹಳ ದೊಡ್ಡ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಪದ್ಧರ್ಮ ಅಂತ ಉಂಟು, ಮತ್ತೆ ವರ್ಣಧರ್ಮ ಅಂತ ಉಂಟು, ಆಶ್ರಮ ಧರ್ಮ ಅಂತ ಉಂಟು, ಆಪದ್ಧರ್ಮ ಅಂತ ಉಂಟು. ಹೀಗೆ ಧರ್ಮದ ಒಂದು ವಿಶಾಲತೆ ಬಹಳ ಶ್ರೇಷ್ಠವಾದದ್ದು. ಈ ಧರ್ಮವನ್ನು ಆಚರಣೆ ಮಾಡುವಂತಹ ಶಕ್ತಿ ಇರುವಂಥದ್ದು ಯಾರಿಗೆ ಅಂತ ಕೇಳಿದರೆ ಅದು ಮನುಷ್ಯನಿಗೆ ಮಾತ್ರ. ಬೇರೆ ಪ್ರಾಣಿಗಳಿಗೇನಿಲ್ಲ. ಅವುಗಳಿಗೆ ಹುಟ್ಟಾಯಿತು, ತನ್ನ ಜೀವನದಲ್ಲಿ ಏನು ಬೇಕಾದದ್ದನ್ನು ಪಡ್ಕೊಳ್ಳುವಂಥದ್ದಾಯಿತು, ನಿದ್ರೆ ಮಾಡುವಂಥದ್ದು, ತಿನ್ನುವಂಥದ್ದು ಇದಾಯಿತು, ಮತ್ತು ಕೊನೆಗೆ ಅದರದ್ದೊಂದು ವ್ಯವಸ್ಥೆ ಮುಗ್ದು ಹೋಗ್ತದೆ. ಆದರೆ ಮನುಷ್ಯ ಆಗಲ್ಲ. ಅವನಿಗೆ ಜ್ಞಾನ ಅಂತ ಹೇಳುವಂತಹ ಪರಮ ಪದವನ್ನು ಮುಟ್ಟುವಂತಹ ಶಕ್ತಿ ಅವನಲ್ಲಿದೆ. ಅದಕ್ಕೋಸ್ಕರವಾಗಿ ಧರ್ಮವನ್ನು ಅವನು ಆಚರಣೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅವನನ್ನು ಮಾನವ ಅಂತ ಕರೀತಾರೆ. ಈ ಮಾನವ ಅಥವಾ ಮನುಷ್ಯ ಅಂತ ನಾವು ಹೇಳ್ತೇವೆ. ಮನುಷ್ಯ ಪದದ ಪರ್ಯಾಯ ಯಾವುದು ಅಂತ ಕೇಳಿದ್ರೆ ಮಾನವ ಅಂತ ಹೇಳುವಂತಹ ಶಬ್ದ. ನೋಡಿ, ನಮ್ಮ ಋಷಿ ಮುನಿಗಳು ಒಂದೊಂದು ಶಬ್ದಕ್ಕೂ ಎಷ್ಟು ಅರ್ಥ ವಿಚಾರವನ್ನು ಮಾಡಿದ್ದಾರೆ. ಮಾನವ ಅಂತ ನಾವು ಹೇಳ್ತೇವೆ. ಮಾನವ ಶಬ್ದದ ಅರ್ಥ ಏನು? ಇಂಗ್ಲಿಷ್ನಲ್ಲಿಯೋ ಅಥವಾ ಹಿಂದಿಯಲ್ಲಿಯೋ ಮನುಷ್ಯ ಅಥವಾ ಮ್ಯಾನ್ ಅಂತ ಹೇಳಿದರೆ ಅದಕ್ಕೆ ಅಷ್ಟೇ ಅರ್ಥ, ಅದಕ್ಕೆ ಬೇರೆ ಅರ್ಥ ಇಲ್ಲ, ಅದಕ್ಕೆ ಅಷ್ಟೇ ಅರ್ಥ ಅದಕ್ಕೆ. ಆದರೆ ಸಂಸ್ಕೃತದಲ್ಲಿ ಆಗುವಾಗ ಮಾನವ ಶಬ್ದದ ಅರ್ಥವನ್ನು ನಮ್ಮ ಸುಭಾಷಿತಗಳು ಹೇಳುತ್ತದೆ. ಮಾತಾಚ ಜನಕಶ್ಚೈವ ಗುರವಃ ತತ್ವಬೋಧಕಾಃ ಅಕ್ಷರೇಷು ಆದಿ ಮಧ್ಯಾಂತೆ ಮಾನವಃ ತತ್ರ ಜಾಯತೆ ಅಂತ ಹೇಳಿದರು. ಎಷ್ಟು ಸುಂದರವಾಗಿ ಹೇಳಿದರು. ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾದವರು 3 ಜನ. ಒಂದು ತಾಯಿ, ತಂದೆ ಮತ್ತು ಗುರುಗಳು. ಸಂಸ್ಕೃತದಲ್ಲಿ ತಾಯಿಗೆ ಮಾತಾ ಅಂತ ಕರೀತಾರೆ. ಮಾತೃದೇವೋ ಭವ ಅಂತ ತೈತ್ತರೀಯ ಉಪನಿಷತ್ತಿನಲ್ಲಿ ಇದೆ. ಅಲ್ಲಿ ಮಾತಾ ಅಂತ ಹೇಳುವಂತಹ ಶಬ್ದದ 1ನೇ ಅಕ್ಷರವನ್ನು ತೆಗೆದುಕೊಳ್ಳಬೇಕು. ಜನಕ ಅಂತ ಹೇಳಿದರೆ ತಂದೆ ಅಂತ ಅರ್ಥ. ಜನಕ ಅಂತ ಹೇಳುವಂತಹ ಶಬ್ದದ 2ನೇ ಅಕ್ಷರವನ್ನು ತೆಗೆದುಕೊಳ್ಳಬೇಕು. ಮಾನ ಅಂತ ಆಯಿತು. ಗುರವಹ ಅಂತ ಹೇಳಿದರು.
ಅಂದರೆ ಬಹುವಚನ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒಬ್ಬನೇ ಗುರು ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಎಷ್ಟೋ ಜನ ಗುರುಗಳು, ನಮಗೆ ದಾರಿಯನ್ನು ತೋರಿಸಿದಂತಹ ಗುರುಗಳಿದ್ದಾರೆ. ಅದಕ್ಕೆ ಬಹುವಚನ ಹೇಳಿದ್ದಾರೆ, ಗುರವಹ. ಆ ಗುರವಹ ಅಂತ ಹೇಳುವಂತಹ ಶಬ್ದದಲ್ಲಿ ಮೂರನೇ ಶಬ್ದವನ್ನು ತೆಗೆದುಕೊಳ್ಬೇಕು. ಏನಾಯಿತು? ಮಾನವ ಅಂತ ಆಯಿತು. ತತ್ವಬೋಧಕಾಹ ಅಂತ ವಿಶೇಷಣ ಹೇಳಿದರು. ತತ್ವಬೋಧನೆ ಅಂತ ಹೇಳಿದರೆ ಏನು? ನಿಜವಾದಂತಹ ಜೀವನದ ಶೈಲಿಯನ್ನು, ಧರ್ಮ ಮಾರ್ಗವನ್ನು, ಜೀವನದ ತತ್ವವನ್ನು ತಿಳಿಸುವವರು ಇವರು ಮೂವರೇ. ಬೇರೆ ಯಾರಾದರೂ ಇದ್ದಾರಾ? ನಮ್ಮ ಸ್ನೇಹಿತರಿದ್ದಾರೆ ನಮಗೆ, ಅವರು ಅಥವಾ ಒಳ್ಳೆಯ ಸ್ನೇಹಿತರು ಇರ್ಬೋದು, ಆದರೆ ನಮ್ಮ ದಾರಿಯನ್ನು ತಪ್ಪಿಸ್ಬೋದು. ನಮ್ಮ ಸಂಬಂಧಿಗಳು ನಮಗೆ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಆದರೆ ನಮ್ಮ ತಂದೆ ತಾಯಿ ಮತ್ತು ಗುರುಗಳು ಯಾವ ಮನುಷ್ಯನಿಗೂ ಕೂಡ ಅವರು ಕೆಟ್ಟದ್ದನ್ನು ಮಾಡಲಿಕ್ಕೆ ಯೋಚನೆಯೇ ಅವರು ಮಾಡುವುದಿಲ್ಲ. ಅದಕ್ಕೋಸ್ಕರವಾಗಿ ತತ್ವಬೋಧಕರು ಅಂತ ಹೇಳಿದರೆ ಮಾತಾ ಚ ಜನಕಶ್ಚೈವ ಗುರವಃ. ಇವರು ಮೂವರಿಂದಾಗಿ ಸರಿಯಾದಂತಹ ಜೀವನವನ್ನು ರೂಪಿಸಲ್ಪಡುವವನೇ ಮಾನವ. ಇವರು ಮೂರು ಅವನ ಜೀವನದಲ್ಲಿ ಇಲ್ಲ ಅಂತಾದರೆ ಅವ ಮಾನ ಇಲ್ಲದವನಾಗ್ತಾನೆ, ಮಾನವನಾಗುವುದಿಲ್ಲ. ಬೇರೆ ಯಾವ ಭಾಷೆಯಲ್ಲಿ ಉಂಟು? ತೋರಿಸಿ ನೋಡುವ ಯಾರಾದರೂ ಇಂಥ ಒಂದು ಶ್ಲೋಕಗಳು. ಇಷ್ಟು ಒಂದು ವಿಚಾರ ಮಾಡಿದಂತಹ ಏಕೈಕ ಭಾಷೆ ಅದು ಸಂಸ್ಕೃತ ಭಾಷೆ. ನಮ್ಮ ಎಲ್ಲ ವೇದ ಪುರಾಣಗಳು, 18 ಉಪಪುರಾಣಗಳು, ಆಯುರ್ವೇದಾದಿಗಳು, ಮಹಾಭಾರತಾದಿ ಇತಿಹಾಸಗಳು ಎಲ್ಲವೂ ಕೂಡ ಈ ವಿಚಾರದಿಂದ, ಈ ಸಂಸ್ಕೃತ ಭಾಷೆಯಿಂದ ತಮ್ಮ ಗರಿಮೆಯನ್ನು ಹೆಚ್ಚಿಸಿದೆ. ಆದ್ದರಿಂದ ಅದನ್ನು ಕದಿಲಿಕ್ಕೆ ಬೇರೆ ಎಲ್ಲ ದೇಶಗಳು ಕೂಡ ನಮ್ಮ ಕಡೆ ಆಕರ್ಷಿತವಾಗ್ತಾ ಇದೆ. ಅದರಲ್ಲಿಯೂ ಕೂಡ ಎಲ್ಲ ನಮ್ಮ ಈ ಧರ್ಮದ ಮೂಲ ಗುಟ್ಟು ಏನು ಅಂತ ಕೇಳಿದರೆ, ಒಂದು ಲೆಕ್ಕದಲ್ಲಿ ದೇವತಾ ಆರಾಧನೆ. ಮನುಷ್ಯನಾದವನು ದೇವತಾರಾಧನೆಯನ್ನು ಮಾಡಬೇಕು, ಧರ್ಮದ ಬಗ್ಗೆ ಶ್ರದ್ಧೆಯನ್ನು ಇಟ್ಕೊಳ್ಬೇಕು ಅಂತೆಲ್ಲ ನಾವು ಮಾತಾಡ್ತೇವೆ. ಆದರೆ ದೇವಸ್ಥಾನಗಳು ಖಂಡಿತ ನಮಗೆ ಬೇಕು. ತಂತ್ರಿಯವರು ಹೇಳಿದರು, ನಮ್ಮ ಸಾಮಾಜಿಕ ಒಂದು ವ್ಯವಸ್ಥೆಗೆ ದೇವಸ್ಥಾನಗಳು ಬೇಕು. ನೋಡಿ, ನಮ್ಮ ಹಿರಿಯರು ಎಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಖಾಲಿ ದೇವಸ್ಥಾನ ಅಂತ ಮಾತ್ರ ಮಾಡಲಿಲ್ಲ ಅವರು. ದೇವಸ್ಥಾನ ಅಂತ ಹೇಳುವಂಥ ಒಂದು ಕಲ್ಪನೆ ಮಾಡಿದರು. ಅವರಿಗೆ ಸಮಾಧಾನ ಆಗಲಿಲ್ಲ, ಮಠ ಅಂತ ಒಂದು ಮಾಡಿದರು. ಅಲ್ಲಿ ಒಬ್ಬರು ಸ್ವಾಮಿಗಳು ಅವರು ಬಂದಂತಹ ಶಿಷ್ಯರಿಗೆ ಜ್ಞಾನೋಪದೇಶ, ಧರ್ಮೋಪದೇಶ ಮಾಡುವಂಥದ್ದು. ಮತ್ತು ಸಮಾಧಾನ ಆಗಲಿಲ್ಲ ಅವರಿಗೆ. ಏನು ಮಾಡಿದರು? ಮಂದಿರಗಳನ್ನು ಮಾಡಿದರು. ತನ್ಮೂಲಕ ಆದರೂ ಎಲ್ಲರೂ ಕೂಡ ಒಟ್ಟಾಗಲಿ, ಭಜನೆ ಇತ್ಯಾದಿಗಳನ್ನು, ಸತ್ಸಂಗಗಳನ್ನು ಮಾಡಲಿ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಎಂಬಂತಹ ಉದ್ದೇಶದಿಂದ. ಮತ್ತೂ ಸಮಾಧಾನ ಆಗಲಿಲ್ಲ, ಆಶ್ರಮಗಳನ್ನು ಮಾಡಿದರು. ಅಲ್ಲಿ ಏನಿಲ್ಲ, ಖಾಲಿ ಹೋಗಿ ಧ್ಯಾನವನ್ನು ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು. ಹೀಗೆ ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ದೇವಸ್ಥಾನ, ಮಠ, ಮಂದಿರ, ಆಶ್ರಮ, ಹೀಗೆ ಬೇರೆ ಬೇರೆ ವ್ಯವಸ್ಥೆಗಳು ನಮಗೆ ಕಾಣ್ತಾ ಇದೆ. ಆದರೆ ನಾವು ಮಾತ್ರ ಅದರ ಬಗ್ಗೆ ತುಂಬ ಆಕರ್ಷಿತರಾಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ನಾನು ಹೇಳಿದೆ ಖಂಡಿತವಾಗಿ, ಆದರೆ ನಾನು ಹೇಳುವಂಥದ್ದು ಅದರಲ್ಲೇ ನಮ್ಮ ಜೀವನ ಮುಗಿಲಿಲ್ಲ. ನಾವು ಹೇಳುವಂಥದ್ದು ಏನು ಅಂತ ಕೇಳಿದರೆ, ನಮಗೆ ಭಗವಂತ ನಾಲಿಗೆ ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ. ದೇವರ ಸಂಬಂಧಿಯಾದಂತಹ ಎಷ್ಟೆಷ್ಟೋ ಒಳ್ಳೆಯ ಸ್ತೋತ್ರಗಳುಂಟು. ಆಚಾರ್ಯ ಶಂಕರರು ಎಷ್ಟೋ ಸಹಸ್ರ ಶ್ಲೋಕವನ್ನು, ಸ್ತೋತ್ರಗಳನ್ನು ಬರೆದಿದ್ದಾರೆ. ಯಾಕೆ? ಅವರು ಕೂತ್ಕೊಂಡು ಓದಲಿಕ್ಕಲ್ಲ, ಸಾಮಾನ್ಯ ಮನುಷ್ಯನು ಕೂಡ ತನ್ಮೂಲಕವಾಗಿ ಭಗವತ್ ಚಿಂತನೆಯನ್ನು ಮಾಡಲಿ ಅಂತ. ಆದರೆ ನಮ್ಮ ವ್ಯವಸ್ಥೆ ಏನು ಅಂತ ಕೇಳಿದರೆ, ಏನಾದರೂ ಆದ ಕೂಡಲೇ ದೇವಸ್ಥಾನಕ್ಕೆ ಬರೋದು, ಅಲ್ಲಿ ದೇವರಿಗೆ ನಮಸ್ಕಾರ ಮಾಡೋದು, ಡಬ್ಬಿಗೆ ಕಾಣಿಕೆ ಹಾಕೋದು, ನಮ್ಮ ಕಷ್ಟಗಳನ್ನೆಲ್ಲ ದೇವರ ತಲೆ ಮೇಲೆ ಹೊರಿಸೋದು, ಮನೆಗೆ ಹೋಗೋದು, ದೇವಸ್ಥಾನದಲ್ಲಿ ಊಟ ಇದ್ದರೆ ಊಟ ಮಾಡೋದು, ತೀರ್ಥ ಪ್ರಸಾದ ತಗೊಳ್ಳೋದು, ಅಲ್ಲಿಗೆ ಮುಗಿಲಿಲ್ಲ. ನಾವು ನಿಜವಾದ ಧಾರ್ಮಿಕರಾಗೋದು ಯಾವಾಗ ಅಂತ ಕೇಳಿದರೆ, ಅಂತಹ ಸ್ತೋತ್ರರು, ಹಿರಿಯರು ನಮಗೆ ಅಂತಹ ಜಗದ್ಗುರುಗಳು ಯಾಕೆ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ನಾವು ಇನ್ನೂ ಧಾರ್ಮಿಕರಾಗಬೇಕು ಎಂಬಂತಹ ಉದ್ದೇಶದಿಂದ. ಆದ್ದರಿಂದ ಅಂತಹ ಸ್ತೋತ್ರ ಪಠಣಗಳನ್ನು ನಾವು ಮನೆಯಲ್ಲಿ ಮಾಡಬೇಕು. ಕೆಲವರು ಹೇಳ್ತಾರೆ ಕಷ್ಟ ಆಗ್ತದೆ, ಅದು ತಪ್ಪಾಗ್ತದೆ, ಹೇಳುವಾಗ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳಿದ್ರೆ ತಪ್ಪಾಗ್ತದೆ, ನನಗೆ ಓದಲಿಕ್ಕೆ ಬರುವುದಿಲ್ಲ, ಅದು ಬಹಳ ಕಷ್ಟ ಉಂಟು ಸಂಸ್ಕೃತ ಭಾಷೆ. ಏನು ಕಷ್ಟ ಇಲ್ಲ, 4 ದಿವಸ ಎಲ್ಲವೂ ಕೂಡ ಕಷ್ಟವೇ, 5ನೇ ದಿವಸ ಸುಲಭವಾಗಿ ಆಗೇ ಆಗ್ತದೆ. ನಾವು ನಮಗೆ ಒಳ್ಳೆಯ ಪುಸ್ತಕಗಳುಂಟು. ರಾಮಕೃಷ್ಣಾಶ್ರಮಾದಿಗಳಿಗೆ ಹೋದರೆ ಶುದ್ಧವಾದಂತಹ ಮುದ್ರೆ ಇರುವಂತಹ ಪುಸ್ತಕಗಳುಂಟು. ಅದನ್ನು ತಂದು ನಾವು ಓದಬೇಕು. ಸಣ್ಣ ಸಣ್ಣ ಸ್ತೋತ್ರಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಗೀತಾಚಾರ್ಯರು ನಮಗೆ ಗೀತೆಯನ್ನು ಕೊಟ್ಟಿದ್ದಾರೆ. ಆ ಗೀತೆಯನ್ನು ಓದಲಿಕ್ಕೆ ನಮಗೆ ಕಷ್ಟ ಆದರೂ ಗೀತೆಯ ಅರ್ಥ ಇರುವಂತಹ ಪುಸ್ತಕವು ಕೂಡ ನಮಗೆ ಇದೆ. ಆ ಗೀತೆಯ ಅರ್ಥವನ್ನಾದರೂ ನಾವು ತಿಳ್ಕೊಳ್ಬೇಕು. 1-2 ದಿವಸದ ಕೆಳಗೆ ಒಂದು ಭೂಮಿ ಪೂಜೆ ಇತ್ತು.
ನಾನೇ ಹೋಗಿದ್ದೆ ಭೂಮಿ ಪೂಜೆ ಮಾಡಲಿಕ್ಕೆ. ಒಬ್ಬರು ಫಾದರ್ ಬಂದಿದ್ದಾರೆ. ನಾನು ಭೂಮಿ ಪೂಜೆಯಾಗಿ ಅವರು ಬಂದು ಅವರ ಕೆಲವು ಪ್ರಕ್ರಿಯೆಗಳನ್ನು ಮಾಡಲಿಕ್ಕಿತ್ತು. ಎಲ್ಲ ಮಾಡಿದರು. ವೇದಿಕೆಯ ಕಾರ್ಯಕ್ರಮ. ಅವರು ಮೊದಲಿಗೆ ಬಂದು ಏನು ಹೇಳ್ತಾರೆ ಅಂತ ಕೇಳಿದರೆ ವೇದಿಕೆಯಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಪುನಃ ಕೇಳಿದೆ, ನಾನು ಹೋಗ್ತಾ ಇದ್ದೆ, ನನಗೆ ತಟ್ ಶಾಕ್ ಹೊಡೆದಾಗಾಯಿತು. ನಿಂತೆ, ಮುಂದೆ ಏನು ಹೇಳ್ತಾರೆ ನೋಡುವ ಅಂತ. ಬೈಬಲ್ನದ್ದೇನಾದರೂ ಹೇಳ್ತಾರಾ ಅಂತ. ಇಲ್ಲ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಫಾದರ್. ಅಷ್ಟಕ್ಕೂ ನಿಲ್ಲಿಲ್ಲ. ಮತ್ತೆ ಉಪನಿಷತ್ನ ವಾಕ್ಯ ಹೇಳ್ತಾ ಇದ್ದಾರೆ, ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬುದಾಗಿ ಒಬ್ಬರು 2 ದಿವಸದ ಕೆಳಗೆ ಒಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಒಬ್ಬರು ಫಾದರ್ ಅಷ್ಟು ಸ್ಪಷ್ಟವಾಗಿ ಹೇಳಿದ. ನನಗೆ ಬಹಳ ಒಂದು ರೋಮಾಂಚನ ಆಯಿತು. ಅವರು ಇರ್ಬೋದು, ಜನರನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಹೇಳಿರ್ಬೋದು ಅಥವಾ ಏನೇ ಇರ್ಬೋದು, ಅವರ ಬಾಯಲ್ಲಿ ನಮ್ಮ ಧರ್ಮದ ಮಾತುಗಳು, ನಮ್ಮ ಉಪನಿಷತ್ತಿನ ವಾಕ್ಯಗಳು ಬರ್ತದೆ ಅಂತ ಆದರೆ ಅದು ನಾವು ಎಷ್ಟು ಸಂತೋಷ ಪಡುವಂತಹ ವಿಚಾರ. ಅದನ್ನು ನಾವು ಅಳವಡಿಸಿಕೊಳ್ಳಬೇಕು, ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಶಕ್ತಿ ಆರಾಧನೆ, ದೇವಿಯನ್ನು 2 ಮಾತನ್ನು ಹೇಳಿ ಮುಗಿಸ್ತೇನೆ. ದೇವಿಯನ್ನು ಇಲ್ಲಿ ಉಮಾಮಹೇಶ್ವರಿ ಅಂತ ಹೇಳುವಂತಹ ಕಲ್ಪನೆಯಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಉಮಾ ಅಂತ ಹೇಳಿದರೆ ಏನು ಅರ್ಥ? ಪಾರ್ವತೀ ದೇವಿಯು ಶಿವನೇ ಪತಿಯಾಗಬೇಕು ಎಂಬಂತಹ ಉದ್ದೇಶದಿಂದ ಪಂಚಾಗ್ನಿ ತಪಸ್ಸನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ 4 ಕಡೆಗಳಿಂದ 4 ಅಗ್ನಿ ಮಧ್ಯದಲ್ಲಿ ನಿಂತು ಒಂದು ಕಾಲಿನಿಂದ ಸೂರ್ಯನನ್ನು ನೋಡುವಂಥದ್ದು, ತನ್ಮೂಲಕ ತಪಸ್ಸು ಮಾಡುವಂಥದ್ದು. ಇದನ್ನು ಮಾಡ್ತಾ ಇರುವಂಥ ಬಹಳ ಕ್ಲಿಷ್ಟವಾದಂತಹ ತಪಸ್ಸು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪರ್ವತರಾಜನ ಹೆಂಡತಿಯಾದಂತಹ ಪಾರ್ವತಿಯ ತಾಯಿ ಅದನ್ನು ನೋಡಿ ಊ ಅಂತ ಹೇಳಿದ್ದಂತೆ. ಅಂದರೆ ಅವಳಿಗೆ ಆಶ್ಚರ್ಯ ಆಯಿತು, ಊ ಅಂತ. ಊ ಅಂತ ಹೇಳಿ ಮತ್ತೆ ಮಾ ಅಂತ ಹೇಳಿ, ಮಾಸ್ತು ಮಾಡಬೇಡ, ಅಂತಹ ತಪಸ್ಸನ್ನು ಮಾಡಬೇಡ. ಅದರಿಂದ ಉ ಮಾಸ್ತು ಉಮಾ ಎಂಬುದಾಗಿ ಆ ದೇವಿಯ ಹೆಸರಾಯಿತು. ಅಂದರೆ ಆ ಪಾರ್ವತಿಯ ತಾಯಿಯ ಮುಖದಿಂದ ಬಂದಂತಹ ದಿಗ್ಭ್ರಾಂತಳಾದಂತಹ ಸಂದರ್ಭದಲ್ಲಿ ಬಂದಂತಹ ಈಗ ನಮಗೆ ಏನಾದರೂ ಆಶ್ಚರ್ಯ ಅಂತ ನಾವು ಹೇಳಿಬಿಡ್ತೇವೆ. ಆ ಒಂದು ಶಬ್ದ ಮಾಸ್ತು ಅಂತ ಹೇಳಿದರೆ ಬೇಡ, ಅದನ್ನು ಮಾಡಬೇಡ ಅಂತಹ ಕ್ಲಿಷ್ಟಕರವಾದದ್ದು. ಆ ಮಾ ಇದೆರಡು ಸೇರಿ ಉಮಾ ಅಂತ ಆಯಿತು. ಉಮಾ, ಅದರಿಂದ ಉಮಾ ಮಹೇಶ್ವರಿ, ಮಹಾ ಈಶ್ವರಿ, ಎಲ್ಲರಿಗೂ ಕೂಡ ಜಗಜ್ಜನನಿಯಾಗಿರುವವಳು. ಮೂಲ ಸ್ವರೂಪ ಉಳದ್ದು ಯಾವುದು ಅಂತಂದರೆ ಶಕ್ತಿ ಅಂತ. ಶಕ್ತಿ ಮತ್ತು ಪುರುಷ ಅಂತ ನಾವು ಆರಾಧನೆ ಮಾಡುವಂಥದ್ದು. ಅದನ್ನು ದೇವಿಯ ಬೇರೆ ಬೇರೆ ವಿಭಾಗಗಳನ್ನು ಇಟ್ಟುಕೊಂಡು ನಾವು ಆರಾಧನೆಯನ್ನು ಮಾಡ್ತೇವೆ. ಆ ದೇವಿಯ ಆರಾಧನೆ ನಮಗೆ ಇಹದಲ್ಲಿ ಮತ್ತು ಪರದಲ್ಲಿ ಸೌಖ್ಯವನ್ನು ಕೊಡುವಂಥದ್ದು. ಮಾತೃರೂಪೇಣ ಸಂಸ್ಥಿತ ಅಂತ ನಾವು ಹೇಳ್ತೇವೆ, ಶಾಂತಿ ರೂಪೇಣ ಸಂಸ್ಥಿತ ಅಂತ ನಾವು ಹೇಳ್ತೇವೆ. ಎಲ್ಲ ರೂಪದಲ್ಲಿಯೂ ಕೂಡ, ಎಲ್ಲ ಭೂತಗಳಲ್ಲಿ, ಅಂದರೆ ಪಂಚಭೂತಾತ್ಮಕವಾದಂತಹ ವಸ್ತುಗಳಲ್ಲಿ ಅಂತ ಅರ್ಥ. ಅದರಲ್ಲಿ ಇರುವವಳು ಶಕ್ತಿ ರೂಪಿಣಿಯಾಗಿ ಅವಳೇ. ಆಚಾರ್ಯರು ಕೂಡ ಹೇಳ್ತಾರೆ, ಶಿವಶಕ್ತಿಯಾಯುಕ್ತ ಯದಿ ಭವತಿ ಶಕ್ತಃ ಪ್ರಭವಿತುಂ. ಶಿವನಿಗೆ ಶಕ್ತಿ ಬರುವುದು ಯಾವಾಗ ಅಂತ ಹೇಳಿದ್ರೆ ಶಕ್ತಿ ಜೊತೆಯಲ್ಲಿದ್ದಾಗ ಮಾತ್ರ. ಆ ಶಕ್ತಿ ಆರಾಧನೆ ನಮಗೆ ಯಾವಾಗಲೂ ಕೂಡ ಸೌಖ್ಯವನ್ನು ಕೊಡುವಂಥದ್ದು. ಅದಕ್ಕೆ ಇಲ್ಲಿ ಎಲ್ಲ ಮಹಾಜನರು ನಿಮಗೆ ಆ ತಾಯಿಯೇ ಬುದ್ಧಿ ಕೊಟ್ಟು, ನನ್ನ ಹತ್ರ ಮಾತಾಡಿ ಬರುವಾಗಲೂ ನಮ್ಮ ವಾಮನರೆಲ್ಲ ಹೇಳಿದರು, ಇಲ್ಲಿ ಮೊದಲು ತುಂಬ ಅಪಘಾತಗಳಾಗ್ತಾ ಇತ್ತು, ಅದರಿಂದ ಪ್ರಶ್ನೆ ಚಿಂತನೆಯನ್ನು ಮಾಡಿದಾಗ ಇಲ್ಲಿಯ ದೇವಿಯ ಒಂದು ಆಲಯ ಆಗಬೇಕು ಅಂತ ಕಂಡು ಬಂತು. ಪ್ರತಿ ದಿವಸ ಎಲ್ಲರ ಮನೆಯೂ ಕೂಡ ನಾಗರ ಹಾವಿನ ಒಂದು ಓಡಾಟವೂ ಕೂಡ ಇತ್ತು ಇತ್ಯಾದಿ ವಿಚಾರಗಳನ್ನೆಲ್ಲ ಹೇಳಿದರು. ಅಂದರೆ ನಮ್ಮ ನಂಬಿಕೆ ನೋಡಿ ಎಷ್ಟು. ಅದಕ್ಕೆ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ, ನ ದೇವೋ ವಿದ್ಯತೆ ಕಾಷ್ಠೆ ನ ಪಾಷಾಣೇನ ಮೃಣ್ಮಯೇ ಭಾವೇ ಹಿ ವಿದ್ಯತೆ ದೇವ ಭಾವ ಸರ್ವಸ್ಯ ಕಾರಣಂ ಅಂತ ಹೇಳಿದರು. ದೇವರು ಕಾಷ್ಠದಲ್ಲಿಲ್ಲ, ಮೂರ್ತಿಯಲ್ಲಿಲ್ಲ, ಪ್ರತಿಮೆಯಲ್ಲಿಲ್ಲ, ಭಗವಂತ ಇರುವುದಂದು ನಮ್ಮ ಭಾವನೆಯಲ್ಲಿ. ನಾವು ಒಂದು ಕ್ಷಣ ದೇವಸ್ಥಾನಕ್ಕೆ ಹೋದಿ ಕಣ್ಣು ಮುಚ್ಚಿ 1 ಸೆಕೆಂಡು ಆ ಭಕ್ತಿ ಅಷ್ಟು ಬೇಗ ನಮ್ಮಲ್ಲಿ ಬರುವುದಿಲ್ಲ. ಅದು ಒಂದು ಕೂಡಲೇ ಮನಸ್ಸು ಬೇರೆ ಕಡೆಗೆ ಹೋಗ್ತದೆ, ಪಾದರಸದಾಗಿ ಓಡ್ತದೆ. ಆದರೆ ಆ ಒಂದು ಕ್ಷಣ ಮಾತ್ರ ಏನು ಭಕ್ತಿ ಅಲ್ಲಿ ನಮ್ಮಲ್ಲಿ ಉದ್ಭವ ಆಗ್ತದೆ, ಅದರಿಂದ ಅಲ್ಲಿ ಆ ಶಕ್ತಿ ಆವಿರ್ಭವಿಸ್ತದೆ. ಅದನ್ನು ನಾವು ಭಗವಂತ ಅಂತ ಹೇಳ್ತೇವೆ. ನಮಗೆ ಪೂಜಿಸಲಿಕ್ಕೆ ಒಂದು ವ್ಯವಸ್ಥೆ ಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಆ ಮೂರ್ತಿಗಳು ನಮ್ಮ ಆ ಭಾವನೆಯಲ್ಲಿಯೂ ಕೂಡ ಆ ಮೂರ್ತಿಯನ್ನು ಕಲ್ಪಿಸಿದಾಗ ನಮ್ಮ ಜೀವನ ಅದು ಬಹಳ ಚೆನ್ನಾಗಿ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 4 ಮಾತಾಡಬೇಕು ಅಂತ ಹೇಳಿದರು. ಬಹಳ ಸಂತೋಷ ಆಯಿತು. ದೇವರ ಸನ್ನಿಧಿಯಲ್ಲಿ ಬಂದು ಭಗವಂತನ ಬಗ್ಗೆ ಹೇಳುವಂಥದ್ದು ಅದು ನಮ್ಮ ಪುಣ್ಯ ವಿಶೇಷ.
ನಮ್ಮ ಮನೆತನಕ್ಕೂ ಇಲ್ಲಿಗೂ ಇಲ್ಲಿಯ ಆಸುಪಾಸಿಗೂ ತುಂಬ ಸಂಬಂಧ ಉಂಟು. ನಾವಿಲ್ಲಿ ಹಲವು ಮನೆತನದವರಿಗೆ ನಾವು ಕುಲ ಪುರೋಹಿತರಾಗಿದ್ದೇವೆ. ಅದರಿಂದ ಆ ಸಂಬಂಧ ಹಾಗೆ ಇರಲಿ. ನನಗೆ ಇಲ್ಲಿ ಕರೆತಂದು 4 ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ, ಮುಖ್ಯವಾಗಿ ನಮ್ಮ ಹಿರಿಯರು ಸುರೇಂದ್ರ ನಾಯಕರು, ನನಗೆ ತುಂಬ ನನ್ನನ್ನು ಸಣ್ಣದಿಂದ ನೋಡಿದಂತಹ ಒಬ್ಬ ಹಿರಿಯರವರು, ಅವರು ಕೂಡ ತಮ್ಮ ಜೀವನವನ್ನೇ ಇಲ್ಲಿ ದೇವಸ್ಥಾನಕ್ಕೋಸ್ಕರವಾಗಿ ಇಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಿಮಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಕೃಷ್ಣಾರ್ಪಣಮಸ್ತು ಅಂತ. ನನ್ನ ಅಭಿನಂದನದ ಪಾತ್ರನು ಶ್ರೀ ಈಶ್ವರ ಉಳ್ಳಾಲು ಬೇರೆ ಪನ್ನಡ ಪಂಡದಕ್ಕೆ ಏನದಲ್ಲ. ಶ್ರೀ ಮಹಾತಾಯಿ ಈ ಎಲ್ಲ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥವರು ನಮ್ಮ ಸುರೇಂದ್ರ ನಾಯ್ಕರು. ಅದೇ ರೀತಿಯಲ್ಲಿ ಈ ಕ್ಷೇತ್ರದ ಎಲ್ಲ ಹಂತದಲ್ಲೂ ನಮ್ಮನ್ನು ಎಚ್ಚರಿಸಿ ಈ ಕ್ಷೇತ್ರದ ಮಾರ್ಗದರ್ಶಕರು ಮತ್ತು ಅವರದೇ ಕ್ಷೇತ್ರ ಎಂಬ ನೆಲೆಯಲ್ಲಿ ಸಹಕಾರ ಮಾಡಿದವರು ನಮ್ಮ ರವೀಶ್ ತಂತ್ರಿ ಅವರು. ಅವರಿಗೂ ಇರಿಗೂ ಅನನ್ಯ ಸಂಬಂಧ ಅಂತ ಹೇಳಿದರೆ, ಈ ಕ್ಷೇತ್ರ ನಾವು ಮಾಡುವಾಗ ಅವ್ರ ಹತ್ರ ಹೇಳಿದೆವು, ಸರ್ ನಮ್ಮಲ್ಲಿ ಏನಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀವೇ ಯಾಕೆ ತಲೆ ಬಿಸಿ ಮಾಡೋದು, ನಾವಿಲ್ವಾ, ನಾವೆಲ್ಲ ಇದ್ದೇ ಅಲ್ವಾ, ನಿಮ್ಮ ಮಂಡೆ ತಲೆ ಬಿಸಿ ಮಾಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ಈ ಕ್ಷೇತ್ರದ ನಿರ್ಮಾಣವಾಗಲಿ, ಈ ಎಲ್ಲ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ನಮ್ಮ ಜುಟ್ಟವರ ಕೈಯಲ್ಲೇ ಇರೋದು. ಅವರೇನಾದರೂ ಒಂದು ಗೀಟ ಆಚೆ ಹಾಕಿದರೆ ನಾವು ಈಚೆ ಬರ್ತೇವೆ, ಅದನ್ನೇನು ಮಾಡಲಿಕ್ಕಿಲ್ಲ. ಆದರೆ ನಮಗೆ ಅವರು ಬುದ್ಧಿ ಹೇಳಿ ಈ ಕ್ಷೇತ್ರ ಅಭಿವೃದ್ಧಿ ಹೇಳಿ ಬಹಳಷ್ಟು ದೊಡ್ಡ ತ್ಯಾಗವನ್ನು ಮಾಡಿದವರು ನಮ್ಮ ರವೀಶ್ ತಂತ್ರಿ ಅವರು. ಅದನ್ನು ನಾವು ಈ ಕ್ಷೇತ್ರದ ಭಕ್ತರು ನಾವೆಲ್ಲರೂ ಅದನ್ನು ಮರೆಯಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಸುರೇಂದ್ರ ನಾಯ್ಕರು. ಬಹುಶಃ ನಾವೆಲ್ಲರೂ ಸೇರಿದ್ದು ಆಮೇಲೆ ಇದೊಂದು ಒಂದು ಸ್ವರ್ಣ ಪ್ರಶ್ನೆ ಇಡಬೇಕಂತ ಅಭಿಪ್ರಾಯವನ್ನು ಪಟ್ಟವರು ಇವರೆಲ್ಲ ಸೇರಿ ನಾವೆಲ್ಲ ಮತ್ತೆ ಬಂದದ್ದು ಮತ್ತೆ ಸ್ವರ್ಣ ಪ್ರಶ್ನೆ. ನಾವೆಲ್ಲ ಸ್ವರ್ಣ ಪ್ರಶ್ನೆ ಇಟ್ಟಂತ ಸಂದರ್ಭದಲ್ಲಿ ನಾವು ಸೇರಿಕೊಂಡದ್ದು. ಆಮೇಲೆ ನಾವೆಲ್ಲ ಅದಕ್ಕೆ ಮುಖ್ಯ ವಾಹಿನಿಗೆ ಬಂದೆವು. ಈ ಎಲ್ಲ ಒಂದು ಕಾರ್ಯಕ್ರಮದ ರೂವಾರಿ ಶ್ರೀಯುತ ಸುರೇಂದ್ರ ನಾಯ್ಕರು ವಹಿಸಿಕೊಂಡಿದ್ದರು. ಬಹುಶಃ ಅವರನ್ನು ನಾನು ಹೊಗಳುವುದಲ್ಲ, ನಾವು ಅವರ ಸ್ಮರಣೆಯನ್ನು ನಾವು ಜೀವಮಾನ ಇಡೀ ಈ ತಾಯಿಯ ಕ್ಷೇತ್ರದಲ್ಲಿ ಇರುವಷ್ಟು ತನಕ ನಾವು ಅವರನ್ನು ಸ್ಮರಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಬಹುಶಃ ಅವರ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲೂ ಈ ರೀತಿಯ ಒಂದು ಸೇವೆಯನ್ನು ಅವರು ಮಾಡಲಿಲ್ಲ. ಅದು ಸ್ಪಷ್ಟ, 100ಕ್ಕೆ 100. ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಈ ಕ್ಷೇತ್ರದಲ್ಲಿ ಮಾಡಿದಷ್ಟು ಸೇವೆಯನ್ನು ಮಾಡಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿದ ಕೂಡಲೇ ಬಹುಶಃ ಅವರು ಮಲಗುವುದಿಲ್ವಾ ಅಂತ ರಾತ್ರಿಯಲ್ಲಿ ನಮಗೆ ತಿಳಿದ ಹಾಗೆ ಯಾವ ಸಮಯದಲ್ಲಿ ಬೇಕಾದರೂ, ಯಾವ ಗಂಟೆಗೆ ಬೇಕಾದರೂ ಕೂಡ ನಮ್ಮ ಈ ಕ್ಷೇತ್ರದ ಅಷ್ಟಮಂಗಳ ಪ್ರಶ್ನೆ ಇಟ್ಟ ನಂತರ ನಾವೇನು ಕಾರ್ಯಕ್ರಮವನ್ನು ಮಾಡ್ತೇವಾ, ಏನು ಕೆಲಸವನ್ನು ಮಾಡ್ತೇವಾ, ಯಾವ್ಯಾವ ಕಾರ್ಯಕ್ರಮಕ್ಕೆ ನಾವು ಹೋಗ್ತೇವೆ, ಇದೆಲ್ಲವನ್ನು ಚೌಕಟ್ಟಿನಲ್ಲಿ ನಮಗೆ ತಿಳಿಸಿ ನಮ್ಮನ್ನು ಕರೆದುಕೊಂಡು ಹೋಗಂಥ ವ್ಯಕ್ತಿ ಶ್ರೀಯುತ ಸುರೇಂದ್ರ ನಾಯ್ಕರು. ನಮ್ಮ ಲೆಕ್ಕಪತ್ರದಲ್ಲಿ ಬಹುಶಃ ಅದು ಓಪನ್ ಪತ್ರಿಕೆ, ಅದೇನು ತೊಂದರೆ ಇಲ್ಲ, ಯಾರು ಬಂದರೂ ನೋಡ್ಬೋದು, ಯಾವ ದೊಡ್ಡ ಆಡಿಟರ್ ಬಂದು ನೋಡ್ಬೋದು. ಆ ಲೆಕ್ಕ ಆಡಿಟರ್ಗೂ ಕೂಡ ಕೆಲಸ ಇಲ್ಲ, ಯಾಕಂದ್ರೆ ನಿತ್ಯವನ್ನು ಬರೆದುಕೊಂಡು ಹೋಗುವಂತಹ ವ್ಯಕ್ತಿ ಅವರು. ಒಂದು ವೇಳೆ ಲೆಕ್ಕದಲ್ಲಿ ಏನಾದರೂ 10 ಪೈಸೆ ಆಚೆ ಈಚೆ ಆದರೆ ಮನುಷ್ಯ 24 ಗಂಟೆಯು ಮಲಗದಂತ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಇದ್ರೆ ಅದು ಸುರೇಂದ್ರ ನಾಯ್ಕರು. ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಆದರೂ ಇಂಥದ್ದು ಮಾಡಬೇಕಂತ ಹೇಳಿದ್ರೆ ನಾವೊಂದು ರಿಸೀಟ್ ಪುಸ್ತಕವನ್ನು ಮಾಡಿದರೆ ಅವರ ಕೈಯಲ್ಲಿ ಒಂದು ಚೀಲ ಮತ್ತು ಈ ಪುಸ್ತಕದಲ್ಲಿ 2 ಪುಸ್ತಕಗಳು, ಇದೆಲ್ಲ ಇಟ್ಟುಕೊಂಡು ಈ ತಾಯಿಯ ಸೇವೆಯನ್ನು ಮಾಡಿದಂಥ ಒಬ್ಬ ಏಕೈಕ ಭಕ್ತರಲ್ಲಿ ಇವರೊಬ್ಬರು. ಬಾಕಿಯವರೆಲ್ಲ ಈ ಕ್ಷೇತ್ರಕ್ಕೆ ಬೇಕಾದಷ್ಟು ಕೊಡುಗೆಯನ್ನು ಕೊಟ್ಟವರು ನಮ್ಮೆಲ್ಲ ಪದಾಧಿಕಾರಿಗಳು ಇದ್ದಾರೆ. ಆದರೆ ತನ್ನಿಂದ ಏನು ಆಗಬೇಕು ತಾಯಿಗೆ ಎಂಬ ಹಿನ್ನೆಲೆಯಲ್ಲಿ ಅವರ ಈ ಸೇವೆಯನ್ನು ಮಾಡಿದ್ದಾರೆ. ಬಹುಶಃ ನಾವೊಂದು ಹಾಸುಕಲ್ಲನ್ನು ಹಾಕುವಂಥ ಸಂದರ್ಭದಲ್ಲಿ ನಾವು ಮತ್ತು ಅವರು ಸ್ವಲ್ಪ ಮಾತಾಡಿಕೊಂಡದ್ದುಂಟು. ಅದೇ ಮನುಷ್ಯ ಯಾವಾಗ ನೋಡಿದ್ರು ಎಲ್ಲಿ ಯಾಕೆ ಇವರೇ ಸ್ವಲ್ಪ ನೀವು ರೆಸ್ಟ್ ಅಲ್ಲ ನಾನು ಮಾಡೋದು. ಆ ಚೀಲದಲ್ಲಿ ಆ ಪುಸ್ತಕವನ್ನು ಇಟ್ಕೊಂಡು 24 ಗಂಟೆ ತಿರುಗುತ್ತಿದ್ದಾರೆ. ಅವರ ಜೀವನದ ಹಿಂದಿನ ಏನು ಉದ್ಯೋಗದಲ್ಲಿದ್ದರೂ ಅವರ ಪ್ರತಿ ಮನೆಗೆ ಹೋಗಿ ಅವರೆಲ್ಲರನ್ನೂ ಸಂಪರ್ಕಿಸಿ ಕ್ಷೇತ್ರದ ಬಗ್ಗೆ
ಸಹಕಾರವನ್ನು ಪಡೆದಂಥ ಅಂಥ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಮತ್ತೊಬ್ಬರಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಮತ್ತು ನಾನು ಅವರನ್ನು ಇಷ್ಟು ಜಾಸ್ತಿ ಇವತ್ತು ಏನಾದರೂ ಹೇಳಿದರೆ ಮತ್ತೆ ಅಲ್ಲಿ ಕೆಳಗೆ ನನಗೆ ಬೈತಾರೆ ಅವರು. ನೀವೇನು ಸುಮ್ಮಾಗೆ ನನ್ನನ್ನು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ. ನಮ್ಮ ಸಲ ಹೇಳುವಾಗ ಅವ್ರು ಹೇಳ್ತಾರೆ ನೀವೇನು ಮಾತಾಡಿದ್ರೆ ನಾನು ಬರುವುದಿಲ್ಲ ಅಂತ ಹೇಳಿದ್ರು. ಇದು ನಾನು ಹಾಗೆ ರೀತಿಯಲ್ಲಿ ಅವರು ಮಾಡಿದಂಥ ಕೆಲಸವನ್ನು ನಾವು ಹೇಳೋದು ಸ್ವಾಮಿ, ನಮ್ಮ ಡಾಕ್ಟರ್ ತಂತ್ರಿಯವರಿಗೆ ಹೇಳುದು. ಯಾಕಂತೇಳಿ ಆ ರೀತಿಯ ಸೇವೆಯನ್ನು ಈ ಕ್ಷೇತ್ರಕ್ಕೆ ಸಲ್ಲಿಸಿದಂಥ ವ್ಯಕ್ತಿಗಳಲ್ಲಿ ಇವತ್ತು ನಾವು ಅವ್ರು ಗೌರವಿಸದಿದ್ದರೆ ನಾವೆಲ್ಲರೂ ಪಾಪಿಷ್ಟರಾಗ್ತೇವೆ ಎಂಬ ನಮ್ಮಲ್ಲಿ ಒಂದು ಚಿಂತನೆ ಇದ್ದುದರಿಂದ ಅವರ ಹತ್ರ ಈ ಮಾತನ್ನು ಹೇಳ್ತಿರೋ ರೀತಿ ಬರ್ತಿರ್ಲಿಲ್ಲ. ಅವ್ರು ಎಲ್ಲೋ ಹೋಗ್ತಿದ್ರು, ಇವತ್ತು ಖಂಡಿತ ಬರ್ತಿರ್ಲಿಲ್ಲ. ಅದಕ್ಕಾಗಿ ಅವ್ರು ಯಾರಿಗೂ ಹೇಳಲಿಲ್ಲ ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕಂತ. ನಾವು ಸಮಿತಿಯವರು ಕೆಲವೇ ಜನರು, ಎಲ್ಲರಿಗೂ ಕೂಡ ಗೊತ್ತಿದ್ರೆ ಅವ್ರಿಗೆ ಬಾಯಿ ಹೊರಗೆ ಹೋಗ್ತಿತ್ತು. ಹಾಗಾಗಿ ಹೇಳದೆ ನಾವು ಮಾಡಿದ್ದೆ. ನಿಮ್ಮಲ್ಲಿ ಕ್ಷಮೆ ಕೇಳ್ತೇವೆ. ನಿಮಗೆ ಆ ರೀತಿಯಲ್ಲಿ ಮಾಡಿದಲ್ಲ ನಾವು, ನೀವು ಮಾಡಿದ ತಾಯಿಯ ಸೇವೆಗೆ ಬೇಕಾಗಿ ನಾವೆಲ್ಲರೂ ಬಹಳಷ್ಟು ಆದ್ದರಿಂದ ಶ್ರೀಯುತರು ಬಹಳಷ್ಟು ತ್ಯಾಗವನ್ನು ಮಾಡಿದ್ದಾರೆ. ದಿವಸದ 24 ಗಂಟೆಯಲ್ಲಿ ಕೂಡ ಅವರು ಕೆಲಸವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಬಹಳಷ್ಟು ದೊಡ್ಡದು. ಆದ್ದರಿಂದ ಯಾವುದೇ ಒಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಪೂರ್ವಭಾವಿ ತಯಾರಿ ಅವರದ್ದು, ನಾವು ಅದರ ಹಿಂದೆ ಇರುವುದು. ಯಾವುದೇ ಒಂದು ಅವರಿಗೆ ಒಂದು ಮನಸ್ಸಿಗೆ ಚಿಂತನೆ ಬಂದರೆ ನಾವು ಇದನ್ನು ಹೀಗೆ ಮಾಡುವುದಲ್ಲ ಅಂತ ನಾವು ಹೇಳಿದ್ ಬಂದರೆ ಅದನ್ನು ಅವರು ಬೆನ್ನು ಬಿಡುವುದಿಲ್ಲ. ನಮ್ಮೆಲ್ಲರ ತಲೆಯನ್ನು ತಿಂದು ನಾವು ಹೊರಗಿನೊಂದು ಸೀಟು ಮಾಡುವಾಗ ಸಣ್ಣ ರೀತಿಯಲ್ಲಿ ಮಾಡುವಂತ. ಅದಕ್ಕೆ ಅವರು ಹೇಳಿದ್ರು ಅಲ್ಲಲ್ಲ ಹಾಗಲ್ಲ, ಅದು ಸ್ವಲ್ಪ ಮುಂದೆ ತನಕ ಹೋಗುವ ಅಂತ. ನಾವೇನದೊಂದು 2 ಲಕ್ಷ 3 ಲಕ್ಷದಲ್ಲಿ ಆಗುವಂತ ಮಾಡುವಂತ ಅಲ್ಲ, ಅದಲ್ಲ, ಅದು ಮುಂದಕ್ಕೆ ಹೋಗ್ಬೇಕು ಅಂತೇಳಿ ಇಡೀ ಆ ದೊಡ್ಡದನ್ನು ಆಯ್ತು. ಆಚೆ ಬದಿಯಲ್ಲಿ ನಾವು ಮಾಡುವಾಗ ಅಲ್ಲಿಗೆ ಬೇಡ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ, ಅದನ್ನು ನಾವು ಮಾಡಿಸಾಯ್ತು. ಅಂದ್ರೆ ಅವ್ರದ್ದು ಐಡಿಯಾ ಅಂತಂದ್ರೆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅವ್ರು ಏನೆಲ್ಲ ಮಾಡಿದರು ಅದೆಲ್ಲ ಸತ್ಯವೇ, ಅದರಲ್ಲಿ ನಾವೇನು ಹೇಳಲಿಕ್ಕಿಲ್ಲ ಅಂತ. ಯಾವುದೇ ಒಂದು ರೀತಿಯಲ್ಲಿ ಕೂಡ ಅಲ್ಲಿ ಅಡೆತಡೆರು ಬರದಂತ ರೀತಿಯಲ್ಲಿ ಆ ಒಂದು ಒಳ್ಳೆಯ ಸಹಕಾರವನ್ನು ಈ ಕ್ಷೇತ್ರಕ್ಕೆ ನೀಡಿದ್ದಾರೆ. ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿಷಯದಲ್ಲೂ ಕೂಡ ಅವರ ಕೊಡುಗೆ ಬಹಳಷ್ಟು ದೊಡ್ಡದಿದೆ. ಇದನ್ನು ನಾವು ಇನ್ನೂ ಹೇಳಬೇಕಾದ್ರೆ ಬೆಳಗಿನ ತನಕ ಹೇಳ್ಬಹುದು. ಈ ರೀತಿಯಲ್ಲಿ ಇಲ್ಲಿ ಆಗಿರ್ತಕ್ಕಂಥ ವಿಷಯವನ್ನು ನಮ್ಮ ತಂತ್ರಿಯವರು ಹೇಳಿದರು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಯಾರು ರಾತ್ರಿಯಲ್ಲಿ ಕೆಲಸ ಮಲಗಲಿಲ್ಲ. ಯಾವಾಗ ಮನೆಗೆ ಹಾವು ಬರ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ ರೀತಿಯ ಒಂದು ಹೆದರಿಕೆ ಇದ್ದ ನಾವಿಲ್ಲಿ ಆಗ್ತಿದ್ದೆವು. ಯಾವಾಗ ನೋಡಿದಲ್ಲಿ ಆಕ್ಸಿಡೆಂಟು, ಯಾವಾಗ ನೋಡಿದ್ರೆ ಬಸ್ ಆಕ್ಸಿಡೆಂಟು, ಯಾವುದಲ್ಲೂ ಕಾರ್ ಆಕ್ಸಿಡೆಂಟು, 1-2 ಪ್ರಾಣ ಕೂಡ ಹೋಗಿದೆ. ಮತ್ತು ಇಲ್ಲಿ ಹೇಳಬೇಕಾದ್ರೆ ಸಣ್ಣ ಪ್ರಾಯದ ಮಕ್ಕಳು 20, 18, 21, 22 ತನ್ನಿಂದ ತಾನೇ ಯಾರಾಗಿ ಹೇಳುವುದಿಲ್ಲ, ಬಾವಿಗೆ ಹಾರುವುದು, ಹಗ್ಗ ತಗೊಳ್ಳುವುದು, ಇಂತೆಲ್ಲ 32 ಪ್ರೇತಗಳ ಉಚ್ಚಾಟನೆಯನ್ನು ನಮ್ಮ ತಂತ್ರಿಯವರ ನೇತೃತ್ವದಲ್ಲಿ ನಾವು ಅದನ್ನು ಉಚ್ಚಾಟನೆ ಮಾಡಿದ್ದೇವೆ. ಅದಕ್ಕೆ ಮೋಕ್ಷ ಕೂಡ ಕ್ಷೇತ್ರದ ವತಿಯಿಂದ ನಾವು ಮಾಡಿದ್ದೇವೆ. ಇಂತೆಲ್ಲ ಕಷ್ಟಗಳು ಆ ಸಂದರ್ಭದಲ್ಲಿ ಇತ್ತು. ಇದರ ಪೂರ್ವಭಾವಿಯಾಗಿ ಇಂಥವರು ಮುಂದೆ ಹೋಗದೇ ಇರ್ತಿದ್ರೆ ಇದು ಆಗುತ್ತಿರಲಿಲ್ಲ. ಇದಕ್ಕೆ ಸಹಕಾರ ಕೊಟ್ಟಂಥವ್ರನ್ನು ಕೂಡ ನಾವು ನಾರಾಯಣ್ ಪಣಿಕರ್ರವರನ್ನು ಕೂಡ ನಾವು ಸ್ಮರಿಸ್ತೇವೆ. ಯಾಕಂದ್ರೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೇವರು. ಆದ್ದರಿಂದ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಆಯಿತು. ಮತ್ತೆ ಈಗ ಅವರ ಮೊಮ್ಮಕ್ಕಳು ಎಲ್ಲ ನಮಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಈ ಕೂತಂತ ಜಾಗೆಯನ್ನು ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ, ತಾಯಿಯ ಕೃಪೆಯಿಂದ ಇದು ನಮ್ಮ ಸ್ವಾಧೀನಕ್ಕೆ ಬರ್ತಾ ಇದೆ. ಸರ್ಕಾರದ ಕೆಲವು ತೊಂದರೆಗಳಿಂದ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನು ಕೆಲವೇ ಮುಂದುವರಿತಾ ಬಂದು ಇನ್ನು ಕೆಲವೇ ಸಮಯದಲ್ಲಿ ಅದು ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸಾಕು. ಬಹುಶಃ ನಾವು ತಂತ್ರಿಯವರಿಗೆ ಸುಳ್ಳು ಹೇಳ್ತಾ ಇದ್ದೇವೆ. ಯಾಕಂದರೆ ಸರ್ ಆಯಿತು ಅಂತಂತೇಳಿ. ಯಾಕಂದರೆ ನಾವು ಏನು ಮಾಡಬೇಕಾದ್ರೆ ಅವರ ಒಂದು ಹೆಜ್ಜೆ ಮಾತು ಮೀರಿ ನಾವು ಹೋಗುವುದಿಲ್ಲ. ಅವರು ಎಸ್ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಕೇಳಿದ ಮೇಲೆ ನಾವು ಮಾಡೋದು. ಯಾಕಂದರೆ ಎಲ್ಲಕ್ಕೂ ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಾವು ಹೀಗೆ ಅಂತ ಹೇಳಿದ್ರೆ ಹಾಗೆ ಮಾಡ್ತೇವೆ. ಆದಂಥ ರೀತಿಯಲ್ಲಿ ಅವರಿಗೆ ನಾವು ಈ ರಿಜಿಸ್ಟ್ರೇಷನ್ನ ಬಗ್ಗೆ ನಾವು ಅವರಿಗೆ ಸುಳ್ಳು ಹೇಳಿದೆವು. ಆಗ್ತಾ ಉಂಟು. ಇವತ್ತು ನಾವು ಅವ್ರ ಹತ್ರ ಮಾತಾಡಲಿಕ್ಕೆ ಧೈರ್ಯ ಇಲ್ಲ ನಮಗೆ. ಸರ್ ಇದು ಆಗಿರಲಿಲ್ಲ ಅಂತ ಹೇಳಿದ್ರೆ ನಮಗೆ ಅವರು ಬೈಲಿಕ್ಕಿಲ್ಲ. ಯಾಕೆ ಆಗಲಿಲ್ಲ ಅಂತ ಕ್ವಶನ್ ಕೇಳಿದ್ರೆ ನಮ್ಗೆ ಉತ್ತರ ಇಲ್ಲ ನಮ್ಮಲ್ಲಿ. ಯಾಕಂದರೆ ತೊಂದರೆ ಏನಿದೆ ಅಂತ ಕೆಲವರಿಗೆ ಗೊತ್ತಿರ್ಬೋದು. ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಿಗೆ ಗೊತ್ತಿರ್ಬೋದು ಎಲ್ಲಿಗಿರ್ತಕ್ಕಂಥ ಕೆಲವು ತೊಂದರೆಗಳು. ನಮ್ಮ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಿದ್ದಾರೆ ಯಾರ್ದು, ನಮ್ಮ ಸ್ವಾಮಿಗಳದು.
ಅವರಿಗೆಲ್ಲ ಗೊತ್ತಿರುವುದು ಇಂತೆಲ್ಲ ಕೆಲವು ತೊಂದರೆಗಳು ಸರ್ಕಾರದಿಂದ ಬರತಕ್ಕಂಥ ರಿಜಿಸ್ಟ್ರೇಷನ್, ಅಂದರೆ ಇದು ರಿಜಿಸ್ಟ್ರೇಷನ್ ಮಾಡಬೇಕಂತ ಕೆಲವು ಸರ್ಕಾರದ ಪಾಲಿಸಿಗಳು, ಅದರಿಂದ ನಮಗೆ ತೊಂದರೆ ಆಗಿದೆ. ಆದಷ್ಟು ಬೇಗ ಆಗ್ತದೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರದಿಂದ ಈ ಕ್ಷೇತ್ರವು ಬೆಳಗಿದೆ. ನಮ್ಮ ತಂತ್ರಿಯವರ ಮುಖಾಂತರ ಇವತ್ತು ನಮ್ಮ ಹಿರಿಯರಾದಂಥ ಸುರೇಂದ್ರ ನಾಯ್ಕರನ್ನು ನಾವು ಬಹಳ ಗೌರವಪೂರ್ವಕದಿಂದ ನಾವು ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದಕ್ಕೆ ಅದರಿಂದ ಒಂದು ನಿಮಿಷ ನಾವು ಈ ಕಾರ್ಯಕ್ರಮದಲ್ಲಿ ನೀವು ಇಲ್ಲೇ ಕೂತ್ಕೊಳ್ಬೇಕು. ಯಾಕಂದರೆ ಆಡಳಿತ ಟ್ರಸ್ಟಿಯವರು ಮತ್ತು ನಮ್ಮ ತಂತ್ರಿಯವರು ದೇವಸ್ಥಾನದ ಒಳಗಿದ್ದಾರೆ. ಆದ್ದರಿಂದ ನಮ್ಮ ಕಾರ್ಯಕ್ರಮ ತಾವು ಇದ್ದಾಗಲೇ ನಾವು ಮುಂದಿನ ಅತಿಥಿಗಳು ಮಾತಾಡಬೇಕಂತ ನಾವು ನಮ್ಮಲ್ಲಿ ಶ್ರೀ ಉಮಾಮಹೇಶ್ವರಿ ದೇವಿನ ಪಾದಗೂ ಅಡ್ಡ ಬರಂದು ಮಧ್ಯರ್ಮೇಡು ಇನಿತ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದಿಪನ ಮಂತಿಂಚಿನ ಪರಮ ಪೂಜ್ಯ ಬ್ರಹ್ಮಶ್ರೀ ಕುಂಟಾರು ರವಿಶ್ ತಂತ್ರಿಲೆ ಅಂಚೆನೆ ಕಾರ್ಯಕ್ರಮಕ್ಕೆ ಮಲ್ಲ ಬಿನ್ನೆರಾದಿತ್ತೊಂದು ಒಂಜಾತ್ ವಿದ್ವತ್ತದ ಬಗ್ಗೆ ಸಂಸ್ಕಾರ ಸಂಸ್ಕೃತಿದ ಬಗ್ಗೆ ನಮಕ್ ಪೊಲಬು ಕೊರನಂಚಿನ ಸನ್ಮಾನ್ಯ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ರೆ ಮಧ್ಯರ್ಮೆದ ಇನಿತ ಗುರ್ಖಾರ್ಮೆನ್ ವಹಿಸುನಂಚಿನ ಸನ್ಮಾನ್ಯ ಶ್ರೀ ಮಧುಸೂದನ್ ಅಯ್ಯರೆ ಮಲ್ಲಣ್ಣೆ ಕುಲ್ದೇರು ಸುರೇಂದ್ರಣ್ಣೆ ಅರ್ನ ಮೋನೆದ ದೇಕಿ ತೂನಗ ಗೊತ್ತಾಪುಂಡು ತಾನು ಈ ಜೀವನಡು ಮಂತಿನಂಚಿನ ಸಾರ್ಥಕ ಬೇಲೆ ಅತ್ತನ ಸಾರ್ಥಕವಾಯಿನ ಸೇವೆ ಪಂಡ ಸಮಾಜಗೂ ದಾದ ಪಂಡಂದಾಂಡ ಅವು ಪೆದ್ದಿ ಅಪ್ಪೆನ ಋಣನ ಸಂದೈತ ಮಲ್ಪೆರೆ ನಮಕ್ ಸಾಧ್ಯ ಹೆಜ್ಜಿಗೆ ಪೆದ್ದಿ ಅಪ್ಪೆನ ರೂಪನು ನಮ್ಮುಂಚಿನ ದೈವ ದೇವರನ ಮೋನೆಡಿ ಏಪತೂಪನ ಆ ಅಪ್ಪೆಗೆ ಸಾರ್ಥಕ ಮಂತೋನ್ವನ ಆನಿಗೆ ನಮ್ಮ ಜನ್ಮ ಸಾರ್ಥಕ ಪನ್ಪನ ಮಲ್ಲ ಪಿರಪ್ಪನ ಕೊರ್ನಂಚಿನ ಸನ್ಮಾನ್ಯ ಸುರೇಂದ್ರ ನಾಯಕರು ಸನ್ಮಾನದ ಪೀಠೊಡುಪ್ಪನ ಪೊರ್ತುಡು ಮಾನಾದಿಗೆದ ಗಡ್ಡ ಮದಿಪ ಪಾತೆರ್ಲೆ ಪನ್ನಕ್ ಎಂಕ್ ಬಾರಿ ಪೆರ್ಮೆ ಅವೊಂದುಂಡು ಇಂಚಿನ ಮಲ್ಲಣ್ಣನೆದುರು ಒಂಜಿ ಎಲ್ಲಿ ಅಕ್ಕೆ ಕುಲೊಂದು ಅಪ್ಪೆನ ಈ ಒಂಜಿ ಮಲ್ಲ ಚಾವಡಿಡು ಗಡ್ಡ ಪಾತೆರ ಬಂದುಳೆ ಎಕಡು ಅಣ್ಣೀರು ಪಂಡೇರು ವಿದ್ವಾಂಸರೇ ಪಂಡೇರು ತಂತ್ರಿಲು ಪಾತೆರಿ ಬಕ್ಕ ದಾಲ ಪಾತೆರ ಇಜ್ಜಿನ್ ದಪ್ಪ ನಿಂಗ್ಲೆ ಕಾಲೇಜು ಗೊತ್ತುಂಡು ಎಂಗ್ಲ ಪ್ರೊಫೆಸರ್ಸ್ ಪಾತೆರಿ ಬಕ್ಕ ಎಂಗ್ಲ ಪಾತೆರೇನೆ ಜಡೆಗೆ ಎಂಡ್ ಕ್ಲಾಸ್ ಪಿದಾಯ್ ಪೋಡು ಒಂಜಿ ರಾಜಕೀಯ ಕ್ಷೇತ್ರದಲ್ಲ ಒಂಜಿ ಸಾಮಾಜಿಕ ಕ್ಷೇತ್ರದ ನಿತ್ಯ ನಿರಂತರವಾದ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದ ಬೇತೆ ಬೇತೆ ಸಂಘ ಸಂಸದೊಟ್ಟಿಗೂ ಕೆಲಸ ಮಂತಿನ ಅನುಭವದ ಮಿತ್ತ ಪಾತೆರೊಂದಲ್ಲ ಬಹುಶಃ ಸಂಸ್ಕೃತಿ ಬೊಕ್ಕ ಸಂಸ್ಕಾರ ಏಪ ಈ ಒಂಜಿ ಹಿಂದೂ ಜನ್ಮಭೂಮಿಡು ನಮ್ಮ ಒಟ್ಟುಗೂಡುದು ಈ ದೇಶದ ಉನ್ನತಿಗಾದ ನಮ್ಮ ಚಿಂತನೆ ಮನ್ಪನ ಆನಿ ನಮ್ಮ ಜನ್ಮ ಸಾರ್ಥಕದ ಒಟ್ಟುಗೂ ನಮ್ಮ ಪುಟ್ಟಿಂಚಿನ ಭೂಮಿ ಪೆದ್ದಿಂಚಿನ ಅಪ್ಪೆನ ಋಣನ ಸಂದೈತ ಮಲ್ಪೆರ ಸಾಧ್ಯ ಪನ್ಪನ ಸತ್ಯನು ತೋಜಾದ ಕೊರ್ತಿನ ಭೂಮಿ ಪಣ್ಣಂದಾಂಡ ಅವು ಭರತ ಭೂಮಿ ರಾಮ ಜನ್ಮಭೂಮಿ ಪನ್ಪನೆ ಗಡ್ಡ ಪಾತೆರೇಜ್ ಇನಿ ಇತಿಹಾಸದ ಪುಟನು ತೂಂಡ ಓಲ ನಮ್ಮ ತುಂಡಲ ಪನ್ಪ ಹಿಂದೂ ಸನಾತನ ಧರ್ಮ ಅತನ ಹಿಂದೂ ರಾಷ್ಟ್ರ ಪಂಡಿ ಕೂಡ್ಲೆ ನಮ್ಮ ಮನಸ್ಸೆಡು ಪೋಪುನಿ ಅವು ಹಿಂದುಲೇನ ರಾಷ್ಟ್ರನ ಅಂದ್ ಖಂಡಿತ ಇತಿಹಾಸದ ಬೆತೆ ಬೇತ ಪುಟ್ಟಕೊಲೆನ ನಮ್ಮೇನು ದೆಪ್ಪೆರ ನಮಕ್ ಪುರ್ಸೋತಿಜ್ಜಿ ದಯಪಂಡ ಕೈಟುಪ್ಪುನ ಒಂಜಿ ಇಲ್ಲೇ ಪೆಟ್ಟಿಕೆನೆ ನಮಕ್ ಇಡೀ ಇತಿಹಾಸ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ಜೀವನ ನಮ್ಮ ಮಿತ್ರರಾದುಪ್ಪು ನಾವು ದಾದಾಂದ ನಿಖಲ್ ಪಂಡರ್ನಾಂಡ ಇಂಕ್ ನಾನು ಅಂತ ಪಾತ್ರ ಶಕ್ತಿ ಬರ್ತೀನಿ ದಾದಾ ಅಂದ ಪನೋಲ್ಯ ಇನಿ ಜೋಕುಲು ಓಲಾಂಡಲ ಸಂತೆಯಲ್ಲಿ ಕಳೆದು ಹೋದರೆ ಚಿಂತೆ ಇಲ್ಲಯ್ಯ ಜಂಗಮವಾಣಿಯ ಕಳೆದರೆ ನಾನೇನು ಮಾಡಲಯ್ಯ ಪಂದು ಇನಿ ಒಲ್ಲ ದಾಸರಿತ್ತಿನ ಗಡ್ಡ ಲೈನ್ ಬರೆತ್ವಿರೆದನ್ನ ಅತ್ತ ಅಂದೆ ಜೋಕುಲು ದಕ್ತದು ಪೋಂಡ ಅತನ ದಾದನ ವಸ್ತು ದಕ್ಕದು ಪೋಂಡ ಒಂಜ ಐನ್ ಪವಂದ ಕರೆಮಣಿ ಅಕ್ಕನಗಲ ರಪ್ಪ ಕೆಕ್ಕಲ್ ಕೈಪಾಡೋನ್ ಬೇರು ಅವು ಮಲ್ಲೇಜಿ ಎಲ್ಲ 12 ಪಂಡದಂಚಣ ಮನ್ಪೋಲಿ ಆಂಡ ಆ ಒಂಜಿ ಕೈಟುಪ್ಪು ನಂಚಿನ ಒಂಜಿ ವಸ್ತು ಉಂಡತೆ ನೀ ನಮ್ಮಡ ಬರ್ಪುಜಿ ಬಾಯ ಬರ್ಪುಜಿ ಪಾತೆರೆ ಮೂಲು ಸಭಾ ಕಾರ್ಯಕ್ರಮ ಒಂದುಂಡು ನಮ್ಮ ಬಿಸಿ ಓಲು ಪೋಂಡಲ್ಲ ಬಿಸಿ ಕೆಲವರಿಗೆ ಬಕ್ಕ ಡಿಸ್ಟರ್ಬೆನ್ಸ್ ಆಪುಂಡು ಪಂದು ಇಲ್ಲಡ್ಕುಲೊಂದಕ್ಲ ರೂಮ್ಡೆ ಪಾಪ ಬಿಸಿ ಉಪ್ಪಿರ ಎಲ್ಲ ಎಕ್ಸಾಮ್ ಹಿಡ್ದಲ್ಲ ಹೆಚ್ಚ ಚಿಂತೆ ಕೈಟುಪ್ಪುನ ಜಂಗಮವಣಿ ಕಡಿಗಡಿ ಕುಟ್ಟುನ ಬಾರಿ ಸೋಕಾಪುನು ವಾಟ್ಸಪ್ ಕೆಲವು ಸಲ ಅವು ಒಂಜಿನ ಪುಚ್ಚದಲ್ಲ ಕನೆ ಇಂಚಿನ ಮತ್ತೆ ಬೇತೆ ಬೇತೆ ಉಲ್ಲೇಖ ಕೊರ್ಪೆ ದಾದಲ ಅದು ಪಡ ಬಂದಲೆ ಇನಿ ಸಂಸ್ಕಾರ ಬಕ್ಕ ವಿದ್ವಾಂಸರ ಪಣ್ಣಿನ ಪಾತೆರಗ ಪೂರಕವಾದ ಗಡ್ಡ ಪಾತೆರ ಸಂಸ್ಕಾರ ಬಕ್ಕ ಸಂಸ್ಕೃತಿನ ನಮ್ಮ ಹಿಂದೂ ಸನಾತನ ಧರ್ಮವಾದ ನಮ್ಮ ಒರಿತೊಂದು ಬತ್ತಂದಾಂಡ ನಮ್ಮ ಧರ್ಮ ಓಡೆಗೆ ಪೋಪುಣು ಇನಿ ಧರ್ಮ ಜಾಗೃತಿ ಆವಡು ಜೋಕುಲು ಸಾಧಿತ ತೊಂದುಲ್ಲೇರು ಅತಡ ಮಲ್ಲಕ್ಕಲು ಸಾಧಿತ ತೊಂದುಲ್ಲೇರು ಪನ್ಪ ಸಾದಿಯೇರ್ಲ ತತ್ತದ ಜರ ಸಾದಿ ಸರಿಯೇ ಉಂಟು ತಪ್ಪುನಿ ನಮ್ಮ ಪೋಪು ನಂಚಿನ ರೂಟ್ ಮಾತ್ರ ಅತ್ತಂಡ ಬೇತೆಕ್ಲೊಟ್ಟಿಗೆ ಸೇರೊಂದು ಇನ್ನಿತ ಯುವ ಜನಾಂಗ ಹಾಳ ಒಂದೊಂದು ಖಂಡಿತವಾದಲೇ ಜನ ಕಡೆ ಪಣ್ಣೆ ಯಾನೊಂಜಿ ಸಾಮಾಜಿಕ ಕಾರ್ಯಕರ್ತೆ ದಿಢೀರಾದ ರಾಜಕೀಯ ಕ್ಷೇತ್ರಕ್ಕೂ ಪ್ರವೇಶ ಆಯ್ನವಳು
ಇನ್ನು ಹಿಂದೂ ಸನಾತನ ಧರ್ಮ ತನ್ನ ಭಾರತದ ಒವೇ ಒಂಜಿ ಸಂಸ್ಕೃತಿನ ಕಲ್ಪೆರೆ ಪಾಶ್ಚಾತ್ಯ ರಾಷ್ಟ್ರದ್ದು ಎನ್ನೊಟ್ಟಿಗೆ ಏತೋ ವರ್ಷಗಟ್ಟಲೆ ಜೋಕುಲಿತ್ತ ರಿಸರ್ಚ್ ಮಂತ ಹೊಂದಿತ್ತ ಕರಿನೊಂದು 5 ವರ್ಷದ ದುಮ್ಮಿ ನಾನು ರಾಜಕೀಯ ಬರ್ಪಿನ 1 ವರ್ಷದ ದುಮ್ಮಿ ಕಾಯಿನ ಮಾಮಲ್ಲ ಅನುಭವ ಜರ್ಮನ್ದ ಗಡ್ಡ ಸ್ಟೂಡೆಂಟ್ಸ್ ನಕಲು ಅಕ್ಕಲು ಓಡಿ ಮುಟ್ಟ ಪಣ್ಣಂದಾಂಡ ನಮ್ಮ ದೇಶದ ಸಂಸ್ಕೃತಿ ಬಕ್ಕ ನಮ್ಮ ಒಟ್ಟಿಗೆ ಉಲ್ಲೇರು ತಂತ್ರಿಲು ಉಲ್ಲೇರು ವಿದ್ವಾಂಸರು ಉಲ್ಲೇರು ಮುಲ್ತ ಜ್ಯೋತಿಷ್ಯ ಶಾಸ್ತ್ರ ಅಸ್ಟ್ರಾಲಜಿ ಕಲ್ಪೆರೆ ಅಕ್ಕಲು ನಿಜವಾದ್ಲ ಬೈದಿನಿ ಮುಲ್ಪೊಪ್ಪನಂಚಿನ ಸಮುದಾಯ ಕಮ್ಯುನಿಟಿ ಬೇಸಸ್ ಅಕ್ಕಲು ಸ್ಟಡಿ ಮನ್ಪೆರೆ ಬೈದಿನಿ ಅಕ್ಕಲು ಒಂದು 6 ತಿಂಗಳು ಆಂಡ ಆ ರಡ್ಡು ಸ್ಟೂಡೆಂಟ್ ನಕ್ಲೆ ನಡ ಪ್ರತಿದಿನ ಎನ್ನೊಟ್ಟಿಗೆ ಕಮ್ಯುನಿಟಿಗೆ ಬನ್ನಗ ಪನ್ಪನಿ ಎಂಕ್ಲೆಗೆ ನಮ್ಮ ಭಾರತದ ಜ್ಯೋತಿಷ್ಯ ಶಾಸ್ತ್ರ ಕಲ್ಪೊಡು ಎಂಕ್ಲೆಗೆ ಅಡಪ್ಪ ಮುಕುಲ್ನ ಡ್ರೆಸ್ ಕೋಡು ಅತನ ಅಕ್ಲು ತಿನ್ಪುನ ತೆನಸು ಮಾತ ತೂನಗ ಮುಕುಲ್ ಜ್ಯೋತಿಷ್ಯ ಶಾಸ್ತ್ರ ಕಲ್ತೊಂದು ದಾದ ಮಲ್ಪೆರ ಸಾಧ್ಯ ಅಂತ ಅಕ್ಲು ಪನ್ಪೆರು ಖಂಡಿತವಾದಿನಿ ಇನಿ ವಿಶ್ವನೇ ಒವೇ ಒಂಜಿ ರಿಸರ್ಚ್ ಮನ್ಪಡು ಒವೇ ಒಂಜಿ ವಿಜ್ಞಾನ ಆದುಪ್ಪಡು ಅತನ ಬೇತೆ ಬೇತೆ ರೀತಿದ ಸಂಸ್ಕರಣೆ ಮಂತಿತ್ತಂಡಾಂಡಲ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಸಂಖ್ಯಾಶಾಸ್ತ್ರ ಗಿತ್ತಿನಾಥ ಪವರ್ ಬೊಕ್ಕ ಐಟುಪ್ಪುನಂಚಿನ ಸತ್ಯ ವಿಶ್ವದ ವಿಶ್ವಕೋಶಲ್ನ ದಿತ್ತಂಡಲ ತಿಕ್ಕೆರ ಸಾಧ್ಯ ಜಿ ಪನ್ನಗ ನಮದಾದ ಮಂತೊಂದುಲ್ಲ ಎಕಡೆ ಅಣ್ಣೆರು ಪಂಡೆರು ಉದ್ಘಾಟನೆ ಇನ್ನು ಮಸ್ತ್ ಕಾರ್ಯಕ್ರಮ ಲಾಪುನು ಅವಲ ಹಿಂದೂ ಸನಾತನ ಧರ್ಮದ ಬೇಜಡು ದೈವ ದೇವೇರ್ನ ನಮ್ಮ ಮಾತ ಪರಶುರಾಮನ ಕಡಲ ತಡಿತ ನಮ್ಮ ಸೋಮನಾಥ ಸ್ವಾಮಿನ ಪಾದದಾಡಿ ತುಪ್ಪುನಂಚಿನ ಜನಕುಲು ದಕ್ಷಿಣ ಕನ್ನಡ ಜಿಲ್ಲೆಡು ಅವಲ ಇಂಚಿಪ್ಪ ಉಪ್ಪುನಂಚಿನ ಇತಿಹಾಸ ಪ್ರಸಿದ್ಧವಾಯಿನ ಯಾನೆ ಕಡೆ ಪಂಡೆ ಬೇತೆ ಬೇತೆ ಗುಜರಾತದ ಸೋಮನಾಥನ ದರ್ಶನಗೂ ಪೋನಗ ಅಲ್ಪಪ್ಪುನಕಲ್ ಪನ್ಪೇರು ನಿಕ್ಲು ಮುಲ್ತ ಸೋಮನಾಥನ ತೂಯರ ಬೈದರು ನಿಕ್ಲಲ್ಪತ್ತಿನ ಸೋಮನಾಥನ ತುಪ್ಪನ ಭಾಗ್ಯ ಇಂಕ್ಲೆಗೆ ಜೀವನೋಡು ತಿಕ್ಕೊಂಡ ಇಜ್ಜ ಅಂತ ಆಂಡ ಇನಿ ನಮ್ಮ ಕುಪ್ಪುನಂಚಿನ ಇಂಚಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಖಂಡಿತ ಪನ್ಪೆ ನನ್ನ 2 ನಿಮಿಷ ಜಾಸ್ತಿ ಪಾತಿರ್ನ ಪಾಪ ಜೋಕುಲ ಮೇಕಪ್ ಹಾಳಾಪುಂಡು ಅಪ್ಪೆಲ್ಲಿ ಎನ್ನುವೇರಿ ಎಲ್ಲ ಸಾಲೆ ಉಂಡು ಮಕ್ಳು ಏತು ಪಾತಿರುವೇರ ಎಕಡೆ ಲೆಕ್ಕ ಪಾಡ್ದು ಪೇರು ಸ್ಟೇಜ್ ತುನಾಗ ನಾನು ಏತು ಜನ ಸರಿ ಆಯ್ತು ಅಣ್ಣ ಶೇಖರಣ್ಣ ಗೊತ್ತಾಂಡ ಅವಳು ಏತು ಜನ ಏತು ಪಾತಿರು ಅಂಡ ದಾಲ ಮಲ್ಪೆರ ಆಪಿ ಇಂಚಿನ ವೇದಿಕೆ ಸಂಘಟಕರ ಮನ್ಪನೆ ಯಾನು ತೋಂದುಲ್ಲೆ ಕರಿನ 10 ವರ್ಷದ ಒಂಜಿ ಬಾಲೆ ಪುಟ್ಟಿ ಕೂಡ್ಲೆ ನಡಪೆರ ಕಲ್ಪಜಿ 10 ಪಜ್ಜ ದೀನಗ 10 ರೀತಿದ ಅನುಭವ ಬಾಲೆಗೆ ಸುರುಟು ಸುರುವಾಣಂದ ಬಾಲೆ ಬುಳೆ ಒಂದು ಬೇತೆ ಬೇತೆ ಆಂಡ ಎಕಡೆ ಅಣ್ಣೆರು ಪಂಡಿರು ನಮ್ಮ ಮಲ್ಲಣ್ಣ ಈಶ್ವರಣ್ಣೆಲ್ಲ ಪಂಡಿರು ಈ ಜಾಗದ ಕಲೆ ಕಾರ್ಮಿಕ ದಾದನ್ ಒಂಜಂತೂ ಸತ್ಯ ದೇವೇರೆ ನಮಗೆ ಮಾತು ಗೊತ್ತಿತ್ತಿಲ್ಲ ಕನೆ ಏಪ ದೈವ ದೇವೇರನ ನೆಲೆಯಾಯಿನ ಈ ಬೂಡುಡು ನಮ್ಮ ಅಕ್ಲಿನ ಸುಗಿತೊಂದು ನಮ್ಮ ಬೇಲೆಗೆ ಜಪ್ಪುವನ ಒವೇ ಬೇಲೆ ಆದುಪ್ಪ ನಮ್ಮ ಇಲ್ಲಿ ಜಪ್ಪುನಗ ಈ ಭೂಮಿದ ದೈವ ದೇವೇರನ ಸುಗಿತೊಂದು 1 ದಿನ ಬಂಗಾವು 2 ದಿನ ಬಂಗಾವು ಆಣ ನಮ್ಮ ಮನ್ಪಿಂಚಿನ ಸಾಧನೆಗೆ ಖಂಡಿತ ಅಕ್ಲು ಬೆರೆಸಗಾಯ ಉಪ್ಪೇರು ಪನ್ಪನೇಕ್ ಸ್ವಾನುಭವದ ಸಾಕ್ಷಿ ಯಾನೆ ದಯಪನ್ನಗೆ ಎಕಡೆ ಪಂಡಿರ ತಂತ್ರಿವರಿಯರ್ನ ಪಾತೆರೊಡಿತ್ತಂಡು ಇನಿ ಕಾಸು ಪುದರ್ಡು ಮಾತ್ರ ಧನಲಕ್ಷ್ಮಿಯಿಂದ ಬಾರಿ ಗಟ್ಟಿಡ್ದಿ ಒಂದೇರು ಬೈತ ಕೈತಲೊಂಜಿ ಗಟ್ಟಿಂಡು ಅವು ಅಕ್ಲಕ್ಲ ನಮ್ಮ ಜಾತಿ ಸಂಪ್ರದಾಯ ಆಂಡಲ ದುಡ್ಡೇ ದೊಡ್ಡಪ್ಪ ಪನ್ಪನ ಕಾಲ ಪೋಂಡು ಬಂದುಳೆ ನಮ್ಮ ದಯಮಂತದು ಎಕಡೆ ವಿದ್ವಾಂಸರ ಪಂಡಿಲಕನೆ ಸಂಸ್ಕೃತ ಪಠನ ಬಾರಿ ಕಷ್ಟ ಅಕ್ಲು ಪಾತಿರ್ನಗ ನಮ್ಮ ಕಾಲಿಕೆ ಬಿಯೆ ಕೊರಡಾಪುಂಡು ದಯಪನ್ನ ಭಗವದ್ಗೀತದ ಯಾನ್ಲ ಕೆಲವು ಸಲ ಒಂಜೊಂಜಿ ಅಧ್ಯಾಯದ ದಾದಣ ಅರ್ಥನಾಡನು ಪನ್ನಗ ಐವಿನ ಓದರನೇ ಪೋಪುಜಿ ದಯಪನ್ನಗ ಟ್ವಿಸ್ಟ್ ಆಪುಂಡು ಸರ್ ಅಪ್ಪಗ ಐತ ತಿರ್ತಡು ಎಲ್ಲಿಡು ಕನ್ನಡದ ಅನುವಾದ ಕೊರ್ದುಪ್ಪಿರು ದಯಮಂತದ ಆ 17ಮ ಅಧ್ಯಾಯದ ಒಂಜೊಂಜಿ ನುಡಿನ್ ನಮ್ಮ ಜೋಕ್ಲೆಗೆ ದಿನತ ಒಂಜಿ ಗಳಿಗ್ಯಾಂಡಲ ಅವಿನ ಓದಡು ಅಕ್ಲಿಗೆ ಏತಾರ್ಥ ಅಪ್ಪುಂಡು ಬುಡೊಡೊಂದೇಜಿ ಕಿನ್ಯ ಪ್ರಾಯಡೆ ಎಂಚ ನಿಕ್ಲು ಆ ಜೋಕ್ಲಿನ ಟ್ಯೂಷನ್ ಅಕ್ಲ ಪಾಠ ಪಠ್ಯನ ಕಲ್ಪಾವನ ಒಂಜಿ ರೀತಿ ಉಂಡ ಅಂಚಿನಿ ಎಲ್ಲೇ ಒಂಜಿ ಭಗವದ್ಗೀತೆದ ಪುಸ್ತಕ ದಾಯ ಪಂಡಿನಿ ಪಂಡ ಭಗವದ್ಗೀತೆ ಪಾಪ ಓದಿ ಕೂಡಲೇ ಮಲ್ಲ ಬ್ರಾಹ್ಮಣೋತ್ತಮರಾತಿರು ಆತನ ಮಲ್ಲ ವಿದ್ವಾಂಸರಾಪಿರ್ನತೆ ಜೀವನದ ದಾದ ಸತ್ಯ ಉಂಡ ಶ್ರೀಕೃಷ್ಣ ಪರಮಾತ್ಮ ಆ ಗೀತೆಡು ನಮಕ ಬೋಧಿಸಾದೆ ಪರಿವರ್ತನೆ ಜಗದ ನಿಯಮ ಪಂಡಿಲಕನೆ ಐತ ಒಟ್ಟುಗು ಬಂದುಳೆ ಇನಿ ಮಾತ ಪಾಶ್ಚಾತ್ಯರ ನಮ್ಮ ಸಂಸ್ಕೃತಿನ ಕಲ್ಪೆರ ಬರಂದುಲ್ಲೆರೆ ಐತ ಒಟ್ಟುಗು ಒಂಜಿ ಎಲ್ಲೆ ಕಿನ್ಯ ಪಾತ್ರ ಇಂಚಿನ ದೇವಸ್ಥಾನೋಡು ಮಾತ ನಿತ್ಯ ನಿರಂತರವಾದ ಭಜನೆ ನಡತೊಂದು ಉಪ್ಪುನಗ ಮಲ್ಲೆಜ್ಜಿ 1 ದಿನ 2 ದಿನ ಪೋಪುನಿ ಆತನ ವಾರಗೆ 1 ಸಲ ಪೋದು ತಿಂಗಳಿಗೆ 1 ಸಲ ಆದ ಲಾಸ್ಟ್ಗೆ ವರ್ಷಗರ ವಾರ್ಷಿಕೋತ್ಸವ ಬತ್ತೆತ್ತು ನಂಚಿನ ಕಾಲೆಲ್ಲ ಬೈದನು ದಯಮಂತದ್ದು ಏತ್ ಬ್ಯುಸಿ ಶೆಡ್ಯೂಲ್ಸ್ ಇತ್ತಂಡಾಂಡಲ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಪನ್ಪುನ ಸತ್ಯವನ್ನು ಭಜಕೇರಿ ಪಂತಿರು ಅಂಚಿನ ಸಂದರ್ಭಡು ಇಂಚಿನ ಒಂಜಿ ಕ್ಷೇತ್ರೋಡು ಕಾರ್ಣಿಕದ ಕ್ಷೇತ್ರ ಖಂಡಿತವಾದಲ್ಲ ಈ ಕ್ಷೇತ್ರೋಡು ಇಂಕ್ಲ ಅಂಚಿಂಚಿ ಪೋಂದು ಉಪ್ಪುನಗ ನೇತ ದುಮ್ಮು ಮಸ್ತ್ ಅವಘಡಲ ಹೊಂದಿತ್ತಾನೆ ಏಪ ಮುಲ್ಪ ಕ್ಷೇತ್ರ ಪರಿಪೂರ್ಣವಾದ ಆಂಡ ಮುಲ್ಪ ಮಂತಿಂಚಿನ ಸೇವೆ ಮುಲ್ ಪ್ರತಿ ಒರಿಯಲ್ಲ ಮುಲ್ಪ ಅಕ್ಕಲ್ನ ಮುಕ್ಕಲ್ನ ಪುದರಂದ ಪನೇರಜ್ಜಿ ಅಧ್ಯಕ್ಷರಾವಡು ಸಲಹಾ ಸಮಿತಿ ಆವಡು ಇಡೀ ಒಂಜಿ ಕಮಿಟಿದಾಗಲು ಊರಿಗೆ ಎಡ್ಡಾವಡು ಪಂಡದು ಅಕ್ಲನ ಸ್ವಂತ ಒಂಜಿ ಉದ್ದಿಮೆದ ಒಟ್ಟುಗು ನಿಸ್ವಾರ್ಥ ಸೇವೆದೊಟ್ಟುಗು ಅಪ್ಪೆನ ಮೂಲ ಮಾಮಲ್ಲ ದೇವಸ್ಥಾನದೊಟ್ಟುಗು ಊರ್ದ ಮಾತ ಭಕ್ತರಿಗಳ ಎಡ್ಡೆ ಪುಬಯಕಿನ ಈ ಸಂದರ್ಭಡು ವಿಶೇಷವಾದ ಮೋಕಿಡು ಎನ್ನ ಗಣೇಶನ್ಯ ಪ್ರಶಾಂತ ಎಣ್ಣೆ ನಿತ್ಯ ನಿರಂತರವಾದ ತುಪ್ಪೆ ಈ ಸಾದಿಡು ಪೋನಗ ಒಂಜಿ ಭಕ್ತೆಲ್ಲ ಯಾನು ಬಸಟು ಪೋನಗಲ ತೋಂದುಪೆ ತನ್ನಾತಿಗೆ ಕೈ ಮಿತ್ತು ಪೋಪುಂಡು ಕೆಲವರಪ್ಪಗ ಬರಿ ತಕಲ್ ತೂಪಿರಿ ಯಾನು ಧರ್ಮೀಯವಾದ ಎನ್ನ ಅನುಭವನೆ ಪನ್ಪನಿ ಪನ್ನಗ ಅವಳು ಎದುರು ತೂಜುನಿ
ದಾದ ಅಂದು ಗೊತ್ತುಂಡು ಅಪ್ಪಗ ಕೆಲವರು ತಪ್ಪರ್ಥವಂತ ಒಂದು ಉಪ್ಪೇರು ಭಕ್ತಿಗೆ ಕಣ್ಣು ಕಟ್ಟಿ ಇಜ್ಜಿಗೆ ನಮ್ಮ ಅಪ್ಪೇನ ಆತನ ನಮ್ಮನ ದೈವ ದೇವಿಯರನ್ನ ನಮ್ಮ ಓಲು ಎಂಚ ಕಣ್ಣು ಮುಚ್ಚಿದ ತನ್ನಾತಿಗೆ ಒಂದು ನಮ್ಮ ಸಂಸ್ಕಾರ ನಮ್ಮ ಹಿರಿಯಕ್ಕಲು ನಮ್ಮ ಅಪ್ಪೆ ಅಮ್ಮೆ ಆತನ ನಮ್ಮ ಅಜ್ಜ ಅಜ್ಜಿನಕ್ಕಲು ಓಲಾಂಡಲ ಕಲ್ಲನ್ನು ತೂದು ಕೈ ಮುಗಿಯವನು ಏರು ಪಣ್ಣಂದಾಂಡ ಅವು ಬಾರಿ ಪೆರ್ಮೇಡ್ ಪನ್ಪೆ ಅವು ಹಿಂದೂ ಜನಾಂಗ ಆತನ ಹಿಂದೂ ಸಂಸ್ಕೃತಿದ ತಿರ್ಲು ಪನ್ಪನ ಸತ್ಯನು ನಮ್ಮ ಒತ್ತೊನುಗ ಓಡೆ ಮುಟ್ಟ ಈ ಮನ್ನೆಡು ಸತ್ಯವಾಯಿನ ಅಂಚಿನ ದೈವ ದೇವರನ ಕೃಪೆ ಉಂಡ ಅಡೆಮುಟ್ಟ ನಮ್ಮ ಭೂಮಿದಾಲಾಪುಜಿ ನಮದಾಲಾಪುಜಿ ಒಂಚಿನ ಕಗ್ಗಂಟು ಬತ್ತಣ್ಣ ಅಂದಾಂಡಲ ನಮ್ಮ ಸೇವೆನ ಮಲ್ಪೆರ ಸಾಧ್ಯನೊಂದು ಪಣ್ಣದು ದಾಸವಾಣಿ ದೊಟ್ಟುಗು ಎನ್ನ ಪಾತೆರದ ಮುಗಿತಲ್ಲ ಚಿಕ್ಕ ಕೊರ್ಪೆ ಒಂಜಿ ವಚನಡು ಒಂಜಿ ಕಡೆ ಪನ್ಪೇರು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ಆಲಯ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಇಲ್ಲವಯ್ಯ ಪಣ್ಣದು ನಮ್ಮ ಏತೋ ಮಲಮಲ್ಲ ಕಟ್ಟೋನ ಕಟ್ಟೋಲಿ ಮಲಮಲ್ಲ ಬಿಸ್ನೆಸ್ ಮನ್ಪೊಲಿ ಆಂಡ ಏಪ ನಿಸ್ವಾರ್ಥವಾಯಿನ ಸೇವೆದೊಟ್ಟುಗು ನಮ್ಮ ಜಂಗಮವಾಣಿ ಆಪನ ಆನಿ ನಮ್ಮ ಜನ್ಮ ಸಾರ್ಥಕ ಪನೊಂದು ಸೇರ್ದಿಂಚಿನ ಮಾತ ಭಕ್ತರಿಗೆ ಅಂಚೆನೆ ನನ್ನ ವಿಶೇಷವಾದ ಮುಲ್ಪ ಪ್ರತಿಭೆಗೆ ಪುರಸ್ಕಾರ ಕೊರೊಂದುಲ್ಲರು ಕೇವಲ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಬಕ್ಕ ಸಾಮಾಜಿಕ ನೆಲೆಗಟ್ಟದ ಒಟ್ಟುಗು ಈ ಅಪ್ಪೆನ ಕ್ಷೇತ್ರ ನನಾತ್ ಮುಂದುವರಿಯಡು ನನಾತ್ ಬೆಳಗಡು ಪನ್ಪನ ಎಡ್ಡೆಪ್ಪದ ಪಾತೆರದೊಟ್ಟುಗು ನನರ ಮಧ್ಯರ್ಮಿಡುತ್ತಿನ ಮಾತ ಮಲ್ಲ ಬಿನ್ನರೆಗೆ ಒಂದನೆ ಮಲ್ತೊಂದು ಪಾತೆರದು ಅಗತಲೊಂದುಲ್ಲೆ ಸರ್ವಿಜನ ಸುಖಿನೋ ಭವಂತು. ವಿನಮ್ರವಾದ ವಿನಂತಿನ ಮಲ್ತೊಂದುಲ್ಲ ದೇವಸ್ಥಾನದ ಪೂಜೆದ ಕಾರ್ಯಡು ಒಂತೆ ಪೊರ್ತಾಂಡಲ ಮಾತಾ ಅತಿಥಿ ಅಭ್ಯರ್ಥರನ್ನ ಒಟ್ಟುಗೂಡ್ದು ನಮ್ಮ ಈ ಒಂಜಿ ದೇವಸ್ಥಾನಗೂ ಸೇವೆ ಸಂದೈತ ಮಲ್ತನಂಚಿನ ಅವಿರತ ನಿಸ್ವಾರ್ಥ ಸೇವೆ ಸಂದೈತ ನಂಚಿನ ಸುರೇಂದ್ರ ನಾಯಕ್ ಬೆರೆಗೆ ಪ್ರೀತಿದ ಅಭಿನಂದನದ ಮದಿಪು ಜೋರಾದ ಕೈತಾಟಿದ ಒಟ್ಟುಗು ಸುರೇಂದ್ರನಿಗೆ ನಮ್ಮಲ ಅಭಿನಂದನೆ ಆ ಕೈತಾಟಿದ ಒರು ಒಪ್ಪಡು ಪಂಡದಕ್ಕೆ ಏನೊಂದು ಶೇಕಡ 0% ಹಿಡಿದ ಜಾಸ್ತಿ ಅಂಕ ಗಳಿಸಿದ ನಂಚಿನ ಪ್ರತಿಭೆ ಬಂದ ಈ ಒಂದು ಕಾರ್ಯಕ್ರಮದ ಪಟ್ಟಿನ ಸಮಿತಿದ ಆತ್ಮೀಯ ಭಕ್ತ ಜನ ಬಂಧುಲೆ ಪ್ರತಿ ವರ್ಷಲ ಅರ್ಥೊಂದುಂಡು ಆ ನೆಟ್ಟೆಡು ಪ್ರತಿ ವರ್ಷಲ ಒಂಜಾತು ಖುಷಿ ಬ್ರಹ್ಮಣ್ಣಗ ವಿದ್ಯಾರ್ಥಿಗಳ ಸಂಖ್ಯೆ 17 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ಗದ್ದುಗಡೆ ಅಭಿನಂದನೆ ಪಡೆಯರುಳ್ಳರು ಆ ನಿಟ್ಟಿಡು ಅಕಲ್ನ ಪುರ ಚುಟುಕಾದ ಪನ್ಪೆ SLC ಪರೀಕ್ಷೆಡು 97.28% ಪಡೆಯನಂಚಿನ ಕುಮಾರಿ ಮನೋಶ್ರೀ ಪುರುಷೋತ್ತಮ ಬಕ ಲತಾ ದಂಪತಿಗಳನ್ನ ಸುಪುತ್ರಿ ಸೈಂಟ್ ಸೆಬೆಸ್ಟಿಯನ್ ಪ್ರೌಢಶಾಲೆ ತಗೊಂಡು ದಯಮಂತದ ವೇದಿಕೆಗೆ ಬರಬಂದು ಕೆಮ್ಮಲೆ ಅವೆಲಕ ದಯಾನಂದ ಬೋಲರ್ ಬಕ ಶೋಭಾ ಡಿ ಬೋಲರ್ನ ಸುಪುತ್ರಿ ಸೈಂಟ್ ಸೆಬೆಸ್ಟಿಯನ್ ಸ್ಕೂಲ್ದ ವಿದ್ಯಾರ್ಥಿನಿ 96.48%. ಕುಮಾರಿ ಧನ್ಯಶ್ರೀ ಬೋಲಾರ್ ದಯಮಂತದ ವೇದಿಕೆಗೆ ಬರಬಂದು ಕೆಮ್ಮಲೆ ಅವೆಲಕ ಸೈಂಟ್ ಸೆಬೆಸ್ಟಿಯನ್ ಶಾಲೆದ ಕುಡಂಜಿ ವಿದ್ಯಾರ್ಥಿನಿ ಕುಮಾರಿ ಶ್ರದ್ಧಾ ನಾಯಕ್ ವಿನೋದ್ ನಾಯಕ್ ಬುಕ ಸುರೇಶ್ ನಾಯಕ್ನ ಸುಪುತ್ರಿ 95.04%. ಕುಮಾರಿ ಶ್ರದ್ಧಾ ನಾಯಕ್ ದಯಮಂತದ ಈ ಒಂದು ಅಭಿನಂದನಾ ವೇದಿಕೆಗೆ ಬರಬಂದು ಕೇಳಿಲ್ಲ ಅವೆಲಕ ನಿಹಾಲ್ ವಿಪುಲ್ ಅಂಚನ್ ಸೈಂಟ್ ಅಲಿಸಿಯಸ್ ಹೈಸ್ಕೂಲ್ ಮಂಗಳೂರು 90.72%. ಅವೆಲಕ ನಾರಾಯಣ ಬಂಗಾರ ದಿವಂಗತ ನಾರಾಯಣ ಬಂಗಾರ ಬಕ ಮಾಧವಿ ಸುಪುತ್ರಿ ಸೈಂಟ್ ಸೆಬೆಸ್ಟಿಯನ್ ವಿದ್ಯಾರ್ಥಿನಿ 84.16 ಮೋಕ್ಷಿತ್ ವೇದಿಕೆಗೆ ಬರಬಂದು ಕೇಳಿಲ್ಲ ಅವೆಲಕ ದಿನೇಶ್ ಪೈ ಬಕ ರಚನಾ ದಿನೇಶ್ ರಗಳ ಸುಪುತ್ರಿ ಸೆಂಟ್ರಲ್ ಬೋರ್ಡ್ ಪರೀಕ್ಷೆ ಡಿಸ್ಟಿಂಕ್ಷನ್ ಮಾರ್ಗದಿಂದ ಧ್ರುವ ದಿನೇಶ್ ಪೈ ದಯಮಂತದ ವೇದಿಕೆಗೆ ಬರಬಂದು ಕೇಳಿಲ್ಲ ಮಾಲಿಂಗ ಬಕ ಲಲಿತಾ ದಂಪತಿಗಳನ್ನ ಸುಪುತ್ರಿ ಡಿಸ್ಟಿಂಕ್ಷನ್ ಪಡೆಯಿನ ಶ್ರೀ ರಾಮಕೃಷ್ಣ ಹೈಸ್ಕೂಲ್ದ ಮಹಾಂತ ಇಸ್ಲಾ ದಯಮಂತದ ವೇದಿಕೆಗೆ ಬರಬಂದು ಕೇಳಿಲ್ಲ ಮಹಾಂತೇಶ್ ಅವೆಲಕ PUC ಪರೀಕ್ಷೆ ಡಿಸ್ಟಿಂಕ್ಷನ್ ಪಡೆಯನಂಚಿನ ಅಮ್ಮನ್ HA ಅರುಣ್ ಕುಮಾರ್ ಬಕ ಸಾಧನ್ ರಕ್ಲ ಸುಪುತ್ರೆ ಸೈಂಟ್ ಅಲಿಸಿಯಸ್ ಕಾಲೇಜ್ ಮಂಗಳೂರದ ಅಮ್ಮನ್ HA ವೇದಿಕೆ ಬರಬಂದು ಕೇಳಿಲ್ಲ ಅವೆಲಕ
ಕ್ಷೇತ್ರದ ಸೇವಾ ಸಮಿತಿದ ಗೌರವ ಅಧ್ಯಕ್ಷರನ್ನ ಪುಲ್ಯಂಜನ ಶ್ರೇಯಸ್ ಡಿ ಕುಮಾರ್, ದಿನೇಶ್ ನಾಯಕ್ ಬಕ ಶೀತಲ್ ಅಗ್ಲ ಸುಪುತ್ರಿ, ಬಾಸ್ಕೋಸ್ ಪಿ ಯು ಕಾಲೇಜಿದ ಶ್ರೇಯಸ್ ಡಿ ಕುಮಾರ್ಲ ವೇದಿಕೆಗೆ ಬರಡಬಡೊಂದು ಅನ್ಕೇರೊಂದಿಲ್ಲ. ಹೊರಟು ಆ ಜೋಕ್ಲೆಗೆ ನಿಕ್ಲ ಕೈ ತಪ್ಪಾಡಿದ ಪೊಲೀಸರ್ಲ ಕೊರಡು ಪಂಡದಕ್ಕೆ ಏನೊಂದು ಅತಿಥಿಲು ಈ ಒಂದು ಕಾರ್ಯಕ್ರಮದ ಮಲ್ತು ಕೊರಡು ಪಂಡದ ಕೇನೊಂದಲ್ಲ. ಪಿಯುಸಿಗೆ ಹೆಚ್ಚು ಮಾರ್ಕ್ ಪಡೆದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ದೃಷ್ಟಿಯ ಒಂದು ಇವತ್ತು ಪ್ರೋತ್ಸಾಹ ಆ ನಿಟ್ಟಿನ ಪೂರ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿವಮಾಮೇಶ್ವರ ದೇವಿನ ಅನುಗ್ರಹ ಉಪ್ಪಡು ಅಕಲ ವಿದ್ಯೆಡು ಅಕಲ ಕಾರ್ಯಚಟುವಟಿಕೆ ನಲ್ಲಾತ್ ಅಕಲು ಉದ್ಧಾರ ಅವಡು ಶ್ರೀದೇವಿಯರ ಅನುಗ್ರಹ ಉಟ್ಪಡುವ ನಿಟ್ಟಿಡು ಅಕಲಿಗೆ ಕುಡಂತರಿ ಕ್ಷೇತ್ರದ ಪರವಾದ ಅಭಿನಂದನೆ ಸಲ್ಲಿಸುವಂದಿಲ್ಲ. ಆಶೀರ್ವಾದಲ ಒಪ್ಪಡ ಪಂಡದ ಅಪ್ಪ ಉಮಾಮಹೇಶ್ವರನ ಆಶೀರ್ವಾದಲ ಈ ಜೋಕುಲ ಮತ್ತು ಒಪ್ಪಡ ಪಂಡದ ನಿಕ್ಲೆ ಮಾತಾಡಲ್ಲ ವಿನಮ್ರವಾದ ಅರಣ್ಯ ಕ್ಷೇತ್ರದ ಸಾಧನೆ ಮಂತಿನಂಚಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅನ್ನಿಟ್ಟು ಈ ಕ್ಷೇತ್ರದ ಒಂದು ಅಂಗಸಂಸ್ಥೆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಆಯ್ತ 8 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ನೀಡಬೇರಂಡು ಕುಮಾರಿ ಆಕಾಂಕ್ಷ ಅವಲಕ ಕುಮಾರ ಐಶ್ವರ್ಯ 2018-19ರಲ್ಲಿ ಬೆಂಗಳೂರು ಜರುಗಿದ ರಾಜ್ಯ ಕೇಂದ್ರೀಯ ವಿದ್ಯಾಲಯ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಒಡಿಶಾದಲ್ಲಿ ನಡೆದ ರಾಷ್ಟ್ರೀಯ ಕೇಂದ್ರೀಯ ವಿದ್ಯಾಸಂಸ್ಥೆಗಳ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ ಕುಮಾರಿ ಆಕಾಂಕ್ಷ ಮತ್ತು ಐಶ್ವರ್ಯ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿ ಪಿಯು ವಿಭಾಗದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ SLC ಪರೀಕ್ಷೆಯಲ್ಲಿ 93% ಅಂಕಗಳನ್ನು ಪಡೆದಂಥ ಉತ್ತಮ ಸವ್ಯಸಾಚಿ ಪ್ರಶಸ್ತಿ ಪಡೆದಂಥ ಕುಮಾರಿ ಲಾವಣ್ಯ ಕೂಡ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ 200 ಕಬಡ್ಡಿ ಆಟಗಾರ SLC ಪರೀಕ್ಷೆಯಲ್ಲಿ 92 ಅಂಕಗಳನ್ನು ಪಡೆದು ಕಬಡ್ಡಿ ಕ್ರೀಡೆಯಲ್ಲಿ ಮಿಂಚಿದ ಮುತ್ತುರಾಜ್ ಕೂಡ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಉಮಾಮಹೇಶ್ವರಿ ತಂಡದ ಕಪ್ತಾನ ಹಾವೇರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ. ಅದೇ ರೀತಿ ತನ್ನ ನಾಯಕತ್ವದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಹಲವಾರು ಪ್ರಶಸ್ತಿಗಳು ಪಡೆದಂಥ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಕಪ್ತಾನ ಜಿತೇಶ್ ಕೂಡ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ದಕ್ಷಿಣ ಜಿಲ್ಲೆಯ ಹೈಸ್ಕೂಲ್ ವಿಭಾಗದ ಅಂಡರ್-16 ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ದಕ್ಷಿಣ ಜಿಲ್ಲೆಯ ಅತ್ಯುತ್ತಮ ಕ್ರೀಡಾಪಟು ಎಂದು ಹಲವಾರು ಪ್ರಶಸ್ತಿಗಳು ಪಡೆದ 2018-19ರಲ್ಲಿ ಹಾವೇರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಹಾಗೂ
ಉತ್ತಮ ದಾಳಿಗಾರ ಪ್ರಶಸ್ತಿ ಪಡೆದ ಯಶರಾಜ್ಪುರ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. 2018-19 ಹಾವೇರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಕಬಡ್ಡಿ ಪಂದ್ಯಾಟದಲ್ಲಿ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನ, ಅದೇ ರೀತಿ 2018-19 ಧಾರವಾಡದಲ್ಲಿ ನಡೆದ ರಾಜ್ಯ ಮಟ್ಟದ PU ವಿಭಾಗದ 70 kg ವಿಭಾಗದ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿದ ಶ್ರೇಯಸ್ ಕಬಡ್ಡಿ ಅಕಾಡೆಮಿಯ ಶ್ರೇಯಸ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷರಾದ ಗೋಪಿನಾಥ್ ಕಾಪೇಟ್ ಅವರ ಪುತ್ರ ಸಾಯಿ ಪ್ರಸಾದ್ 2018-19 ಅಕ್ಟೋಬರ್ ಧಾರವಾಡದಲ್ಲಿ ನಡೆದ PU ಇಲಾಖೆಯ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ಜಿಲ್ಲೆಯನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದಂತಹ ವ್ಯಕ್ತಿ. 2018-19 ಹಾವೇರಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ತಂಡಕ್ಕೆ ಆಯ್ಕೆಗೆ ದ್ವಿತೀಯ ಸ್ಥಾನ. ಅದೇ ರೀತಿ 2018-19 ಡಿಸೆಂಬರ್ನಲ್ಲಿ ಹರಿಯಾಣದಲ್ಲಿ ನಡೆದ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ತಂಡದಿಂದ ಕಪ್ತಾನಾಗಿ ಆಯ್ಕೆಯಾದ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಆಟವನ್ನು ಪ್ರದರ್ಶಿಸುವ ಸಾಯಿ ಪ್ರಸಾದ್ ಕೂಡ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಈ ನಿಟ್ಟಿನಲ್ಲಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ದೇವಸ್ಥಾನದ ಸರ್ವಾಂಗೀಣ ಶ್ರಮದಾನದಲ್ಲಿ ಭಾಗವಹಿಸಿ ದೇವಸ್ಥಾನದ ಸರ್ವಾಂಗೀಣ ಕಾರ್ಯದಲ್ಲಿ ಚಟುವಟಿಕೆ ಮಾಡಿಕೊಂಡಂತಹ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕ್ಷೇತ್ರದ ತಂತ್ರಿಪರ್ಯರು ಎಲ್ಲ ಅತಿಥಿ ಮಹೋದಯರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿ ಶಾಲು ಸ್ಮರಣೆಗೆ ಅದೇ ರೀತಿ ಫಲಪುಷ್ಪವನ್ನು ನೀಡಿ ಪ್ರೀತಿಯ ಗೌರವವನ್ನು ಅರ್ಪಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಮಡಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿ ಈ ಒಂದು ತಂಡವನ್ನು ಮುನ್ನಡೆಸುತ್ತಿರುವಂತಹ ಎಲ್ಲ ಈ ಒಂದು ಕಬಡ್ಡಿ ಪಟುಗಳಿಗೆ ಜೋರಾದ ಕೈಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕಾದ ರೀತಿ ಇದರ ಒಂದು ಉಸ್ತುವಾರಿಯನ್ನು ವಹಿಸಿದಂತಹ ಇದರ ಗೋಪಿನಾಥ್ ಕಾಪಿಕಾಡ ಇವರಿಗೂ ಈ ಒಂದು ಜೋರಾದ ಕೈಚಪ್ಪಾಳೆಯ ಆಶೀರ್ವಾದ ಅವರಿಗಿರ್ಬೇಕು. ಅವರ ಆ ಸಾರಥ್ಯದಲ್ಲಿ ಮುಂದೆ ರಾಜ್ಯ ಮಟ್ಟ ದೇಶದಲ್ಲೇ ಸಹ ಅವರ ಕೀರ್ತಿ ಹರಡಬೇಕಾಗಿ ತಮ್ಮೆಲ್ಲರ ಹಾರೈಕೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಚೇರ್ಮನ್ ಯಜಶೇಖರ್ ಅವರ ತಂದೆಯ ಸಭೆ ನೆನಪಿಗಾಗಿ ಇವತ್ತು ಸಾಧನಾ ಪ್ರಶಸ್ತಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಎಲ್ಲ ಸದಸ್ಯ ಬಂಧುಗಳಿಗೆ ತಟ್ಟಿದ ಹೊರಟು ಈ ಜೋಕ್ಲಿಗೆ ಪ್ರೋತ್ಸಾಹ ಕೊರ್ಲಿ ಪ್ರೋತ್ಸಾಹದ ಕೈ ಚಪ್ಪಾಳೆ ಅಕ್ಲಿಗೆ ಉಮಾಮೇಶ್ವರ್ಲ ಪುರ್ಲದ ಆಶೀರ್ವಾದ ತಿಕ್ಕಡೆ ಪನೊಂದು ಮಾತೆರೆಗ್ಲ ಸ್ವಲ್ಪ ಸಂದೇಶ ಮಲ್ತಂದು ಅಪ್ಪೆನ ಸಾನ್ನಿಧ್ಯೋಡು ಕೊರ್ನಂಚಿನ ಪೂರೆರೆಗ್ಲ ಆ ಒಂಜಿ ವ್ಯವಸ್ಥೆನ ಕಲ್ಪಿಸವನ್ನ ದಾಯಿ ಪಂಡ ಈ ನಮ್ಮ ಒಯ್ನ ಪ್ರೀತಿಡೆ ಮಲ್ಪ ನಮ್ಮ ಹಿರಿಯರು ಪಂಡೇರು ತಂತ್ರಿಳಿ ಪಂಡೇರು ಅಕ್ಕೆ ಪಂಡೇರು ಅಂಚೆ ನಮ್ಮ ವಿದ್ವಾನ್ ಪಂಡೇರು ನಮ್ಮ ಒವೇನು ಮಲ್ಪುಂಡಲ್ಲ ಒಂಜಿ ಆ ಪ್ರೀತಿಡ್ ಮಲ್ತಂಡ ನಂಗೆ ಒವ್ಲ ಆಯಾಸ ಆಪುಜಿಗೆ ನಮ್ಮ ಸುರೇಂದ್ರ ನಾಯ್ಕರ್ನ ಒಂಜಿ ಪೊಲಬನ್ನು ಬಾರಿ ಪೊರ್ಲುಡು ಆ ಹಿರಿಯ ಟ್ರಸ್ಟಿಲ್ ಬಂಡೇರು ಅರೆಗೆ ನಿದ್ರೆನೇ ಬೈಜಿ ಆರು ವಾಪರ್ತು ಜೆಪ್ಪೆರಿಂದ ಗೊತ್ತು ಜಿಂದ್ ಆಂಡ ವಿವೇಕಾನಂದರು ದುಂಬೊಂಜಿ ಪಾತೆರ ಬಂತೇರು ಕಾರ್ಯನಿರತನಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ಸುಮ್ಮನೆ ಕುಳಿತಿರುವುದೇ ಕೆಲಸ ಅಂದು ಆ ಒಂಜಿ ನಿಟ್ಟಿಡು ನಮ್ಮ ಒವೇ ಒಂಜಿ ಕೆಲಸ ವಾಡು ನಮ್ಮ 100% ಪ್ರೀತಿ ಮಲ್ತದ ಮಂತಂಡ ನಂಗೆ ಒವೇ ಟಯರ್ಡ್ ಆಪುಜಿ ಒವೇ ಬಚ್ಚಲ್ ಆಪುಜಿ ಐಕ್ ಪ್ರತ್ಯಕ್ಷ ನಿದರ್ಶನ ಪಂಡ ನಮ್ಮ ಇಲ್ಲಲು ಅಪ್ಪೆಲ್ಲು ಅತ್ತಂಡ ನಮ್ಮ ಇಲ್ಲದ ಯಜಮಾನ್ರು ನಕಲ ದಿಪ್ಪು ಅತ್ತಂಡ ನಮ್ಮ ವ್ಯವಸ್ಥೆ ಮನ್ಪನ ಇಲ್ಲದ ಅಮ್ಮನಕಲಿಂದೇ ಪನೋಡು ದಯಪನ ನಮ್ಮ ಒಂಜಿ ವಾರ ಹೋಟೆಲ್ ಒಣಸ ಮನ್ಪ ಒಂಜೇ ತಿಕ್ಕಂಡು ಏತಿ ಎಡ್ಡೆ ಮೃಷ್ಟಾನ್ನ ಭೋಜನ ಒಣಸ ಮಂತಂಡಲ್ಲ
ನಂಕ ಅವಳು ಒಂಜಿ ವಾರನಾಗ ಮುಖ ಸಟ್ಟುಂಡು ಆಂಡ ನಮ್ಮ ಪುಟ್ಟುನೆರ್ದು ಲಾಸ್ಟ್ ಮುಟ್ಟೆಲ್ಲ ನಮ್ಮ ಇಲ್ಲಲು ಗಂಜ ಚಟ್ನಿ ಉನ್ಪ ನಂಗೆ ಏಪಲ ಬೊಡಿದಿ ನಿಂದಿಜ್ಜಿ ಅವು ಹೆಂಗೆ ಬೊರ್ಚಿ ಅವು ಎಡ್ಡೆ ಆಪುಜಿ ಟೇಸ್ಟ್ ಜಿಂದಿ ಏಪಲ ಆತಿ ನಿಂದಿಜ್ಜಿ ಅಂಡ ದಾದ ಪಂಡ ಅವಳು ಆ ಹೋಟೆಲ್ಡು ಅವಲ್ಲ ಪೊರ್ಲುಡು ಅಡಿಗೆ ಮನ್ಪೇರು ಎಡ್ಡೆ ಮನ್ಪೇರು ಆಂಡ ಅವಳು ಮಲ್ಪುನೆ ದಾವಂಡ ಅವಳು ಕಾಸಿಗೆ ಆ ವ್ಯವಹಾರ ಮನ್ಪೇರು ಆಂಡ ಮೂಲು ದಾದ ಅಪ್ಪೆಲ್ಲು ಮನ್ಪೇರು ದಾದ ಪಂಡ ಭಾವನೆಯನ್ನು ಪಟ್ಟದು ಅಂದು ಎನ್ನ ಕಂಡನ್ಯಾಗ ಇಂದು ಎನ್ನ ಜೋಕ್ಲೆಗ್ ಇಂದು ಪಂಡ ಆ ಭಾವನೆಯನ್ನು ಆ ಪ್ರೀತಿನ ಸೇರ್ಸದ ಮನ್ಪುನ ಅಂಚಿನ ಒಂಜಿ ಅಡಿಗೆ ಉಂಡತೆ ಅವು ಏಪಲ ನಂಗೆ ಬಡಿಯುಜಿ ಅಂಚನೆ ನಮ್ಮ ದೈವ ಸಾನ್ನಿಧ್ಯವಲ್ಲ ಅಂಚನೆ ದೇವ ನಮ್ಮ ಅಡಿ ಭಕ್ತದ ನಮ್ಮ 100% ಶರಣಾಗತಿಡೆ ನಮ್ಮ ಬೇಡ ಅವು 100% ಅವು ಆಪುಂಡು ಅವು ಇಕ್ಕ ನಂಗೆ ಈಡೇರುಂಡು ನಮ್ಮ ತಂತ್ರಿವರಿಯರಾದಿಪ್ಪು ಅದು ನಮ್ಮ ಪ್ರಾಚಾರ್ಯರಾದಿಪ್ಪು ಪುರೋಹಿತರಾದಿಪ್ಪು ಪನ್ಪೇರು ನಮ್ಮ ಇಂಚಿಂಚಿನ ಪೂಜೆ ಮನ್ಪುಲೆ ಇಂಚಿಂಚಿನ ನಿಕ್ಲೆಗೆ ಗ್ರಾಚಾರ ಉಂಡು ಪನ್ಪೇರು ಆಂಡ ಅವು ಕೆಲವುದಕ್ಲೆಗೆ ಎಫೆಕ್ಟ್ ಆಪುಜಿದ್ ಓಲು ಪಂಡ ಅಕ್ಕಲು ಮಲ್ತಿನ ಪೂಜೆಡತ್ತೆ ನಮ್ಮ ಅವಳು ಆ ರೀತಿ ಇನ್ವಾಲ್ವ್ ಅಪ್ಪ ನಮ್ಮ 100% ಶರಣಾಗತಿಡೆ ಆಂಡ ಅವು 100% ನಮ್ಗೆ ಅವು ಆಪುಂಡೆ ದಯಪಂಡ ನಮ್ಮ ಒಂಜಿ ತೋಡು ದಾಂಟು ನಾನು ಸ್ವಲ್ಪ 90% ಲಾಗಿ ಪಂಡ 1% ತಿರ್ತಿಪ್ಪುಂಡು ನಮ್ಮ ದಾದ ಪಂಡ ಪ್ರತಿ ಒಂಜೆಟ್ಲೆ ಅಟ್ಟೆ ನಮ್ಮ 100% ನೂದು ಮನಸ್ಸಿದೆ ಇದು ನಮ್ಮ ಕೆಲಸ ಮಲ್ತಂಡ ಐಕೆ ಆ ದೇವರನ್ನ ಫಲ ಉಂಡೊಂದು ಪನ್ನೊಂದು ಇವೊಂಜಿ ಸಂದರ್ಭಡು ಮುಲ್ಪ ನಮ್ಮ ಬಾರಿ ಎಡ್ಡೆ ಕೆಲಸನು ಮಲ್ತೊಂದುಲ್ಲೇರು ಅಕ್ಕಲನೊಟ್ಟಿಗೆ ನಾವು ನೆಕ್ ದುಂಬುಲವರ ಯಾನ ಈ ಬ್ರಹ್ಮಕಲಶಾದಿಪುನಗೆ ಯಾನ ಬೈದೆ ಇವೊಂಜಿ ಅಪಗ ಎಲ್ಯ ಒಂಜಿ ದೇವಸ್ಥಾನ ಮಲ್ಲ ಆತಂಡು ಅಂಚ ಮುಲ್ಪ ಪರಿಸರ ಜನಕುಲ್ಲಂಚನೆ ಯಾಕಂದ್ರೆ ಪೂಜೆ ಆನಗಲ ಮೂಲ ಭಾರಿ ಭಕ್ತಿಡು ನಮ್ಮ ಕುಲ್ಲೊಂದು ಮೂಲ ಧಾರ್ಮಿಕತೆನೆ ಆ ಸಭಾ ಕಾರ್ಯಕ್ರಮ ನಮ್ಮ ರವೀಶ್ ತಂತ್ರನೆಲ್ಲ ಆದಿಪ್ಪು ಅತ್ತಂಡ ನಮ್ಮ ಸತ್ಯನ ಆದಿಪ್ಪು ಅಕ್ಕಲ ಒಂಜಿ ಅಕ್ಕಲ ಪಂತಿನ ಒಂಜಿ ಶುಭ ನೀಡಿನ ಪೂರ ನಮ್ಮ ಕೇನೊಂದಿತ್ತೇರು ಅಂಚನೆ ಈ ಒಂಜಿ ಪರಿಸರ ಎಡ್ಡೆ ಅವಾರ್ಡ್ ದೇವರನ ಅನುಗ್ರಹ ಪೂರ ನಮ್ಮ ಮಿತ್ ಪೂರ ಇಪ್ಪಡು ಪೂರರ್ನೆಲ್ಲ ಆಶೀರ್ವಾದ ನಮಕ್ಕೆ ಪೂರೇರ್ಗಳ ತಿಕ್ಕಡೊಂದು ಬಣ್ಣೊಂದು ಈ ದೇವರಿಗೆ ಪೂರೇರ್ ನಮ್ಮ ಅಡ್ಡಬೂರೊಂದು ಎನ್ನ ಪಾತ್ರೆ ಮುಗಿ ದೇವಿ ಶ್ರೀ ಉಮಾಮಹೇಶ್ವರಿ ತಾಯಿಯ ಕಾಲಿಗೆ ನಮಸ್ಕಾರ ಮಾಡ್ತಾ ಇಲ್ಲಿ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಎಲ್ಲ ದಿಗ್ಗಜರು ಭಕ್ತಾದಿಗಳಿಗೆಲ್ಲ ನಮಸ್ಕಾರ. ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ, ಸಿಂಪಲಾಗಿ ಹೇಳ್ತೀನಿ ಅಷ್ಟೇ. ಒಂದು ಚಿಕ್ಕ ಉದಾಹರಣೆ, ರಾಬರ್ಟ್ ಓಪನ್ಹೈಮ್ ಅಂತ ಒಬ್ಬರು ವಿಜ್ಞಾನಿ. ಇವರು ಈ ವಿಶ್ವಯುದ್ಧ, ಎರಡನೇ ವಿಶ್ವಯುದ್ಧ ಟೈಮಲ್ಲಿ ಈ ನ್ಯೂಕ್ಲಿಯರ್ ಈ ಬಾಂಬ್, ಅಣು ಅಸ್ತ್ರಗಳೇನಿದೆ, ಈ ಕಂಡುಹಿಡಿಯೋ ಟೀಮಲ್ಲಿ ಇವರೊಬ್ಬರಾಗಿದ್ದರು. ಈ ನ್ಯೂಕ್ಲಿಯರ್ ಅಸ್ತ್ರ ಇದು ಟೆಸ್ಟ್ ಮಾಡುವ ಟೈಮಲ್ಲಿ, ಟೆಸ್ಟ್ ಮಾಡಿ ಆದಮೇಲೆ ಈ ಪ್ರೆಸ್ ಮೀಟ್ ಅಂತ ಏನು ಇಟ್ಕೊಳ್ತಾರೆ, ಅದರಲ್ಲೊಬ್ಬರು ಯಾರೋ ಕೇಳಿದರು ಅವರಿಗೆ, ಹೇಗೆ ಅನ್ನಿಸ್ತು ನಿಮಗೆ, ನೀವು ಈ ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡಿದ್ರಿ, ಈಗ ಟೆಸ್ಟ್ ಮಾಡಿದ್ರಿ, ಇಷ್ಟು ದೊಡ್ಡ ಸಕ್ಸಸ್ ಆಯಿತು, ಏನು ಅನ್ನಿಸ್ತು? ಇವರೇನು ಹೇಳ್ತಾರೆ ಅಂದರೆ, ಮಹಾಭಾರತದಲ್ಲಿ ಅರ್ಜುನನಿಗೆ ಕೃಷ್ಣ ತನ್ನ ವಿಶ್ವರೂಪ ಹೇಗೆ ತೋರಿಸಿದ್ನೋ ಅದನ್ನು ನೋಡಿದಾಗ ಆಯಿತು ಅಂತ ಹೇಳ್ತಾರೆ. ಈ ವಿಜ್ಞಾನಿ ನಮ್ಮ ದೇಶದವರು ಅಲ್ಲ, ನಮ್ಮ ಧರ್ಮದವರು ಅಲ್ಲ. ಇವರು ಭಗವದ್ಗೀತೆನ ಯಾವಾಗಲೂ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರಂತೆ. ಸೊ ನನ್ನ ಪ್ರಶ್ನೆ ಒಂದೇ, ನಿಮಗೆ ಪ್ರಶ್ನೆ ಕೇಳುವಂಥದ್ದಲ್ಲ, ನನಗೂ ಕೇಳ್ಕೊಳ್ಳುವಂಥದ್ದು, ನಾವು ನಮ್ಮಲ್ಲಿ ಎಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೇವೆ ಅಂತ, ಎಷ್ಟು ಜನ ನಾವು ಇವತ್ತು ಗಾಯತ್ರಿ ಮಂತ್ರ ಹೇಳ್ತೀವಿ? ತುಂಬ ಕಮ್ಮಿ. ನಮಗೆ ನಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಬೇರೆಯವರು ಬಂದು ನಮ್ಮನ್ನು ಆಳಿದ್ರು. ನಾವು ಗುಲಾಮರಾಗಿದ್ದರು ಅದಕ್ಕೆ. ನಮ್ಮ ದೇಶವನ್ನು ಬೇರೆಯವರು, ಹೊರಗಿನವರು ಬಂದು ಆಳಿದ್ದು ಅದಕ್ಕೆ. ನಮಗೆ ನಮ್ಮ ಶಕ್ತಿ ಏನು ನಮಗೆ ಗೊತ್ತಿಲ್ಲ. ನಮಗೇನು ಈ ವಿದ್ಯಾಭ್ಯಾಸ ಕಮ್ಮಿ ಇತ್ತ? ಗುರುಕುಲ ಪರಂಪರೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಬಂದಂಥದ್ದು. ನಮಗೆ ಬ್ರಿಟಿಷರು ಬಂದು ಯೂನಿವರ್ಸಿಟಿ ಮಾಡಬೇಕಂತಿತ್ತ? ಇಂಥ ಹಲವಾರು ವಿಷಯಗಳಿದೆ, ನಮಗೆ ಗೊತ್ತಿಲ್ಲ. ನಮಗೆ ನಮ್ಮದು ಸಬ್ ಸ್ಟ್ಯಾಂಡರ್ಡ್, ಹೊರಗಿಂದ ಇಂಗ್ಲೀಷ್ನವರು ಕಲಿಸಿದ್ದು ಸ್ಟ್ಯಾಂಡರ್ಡ್. ನಮಗೆ ಮಾತೃಭಾಷೆನೇ ಕರೆಕ್ಟ್ ಬರೋದಿಲ್ಲ, ಇಂಗ್ಲೀಷ್ ಕಲೀಲಿಕ್ಕೆ ಹೋಗ್ತೀವಿ.
ನಮಗೆ ನಮ್ಮ ಮಾತೃಭಾಷೆ ಕರೆಕ್ಟಾಗಿ ಗೊತ್ತಿದ್ರೆ ತಾನೇ ಇನ್ನೊಂದು ಭಾಷೆ ಬರೋದು. ಇನ್ನೊಂದು ಭಾಷೆಯಲ್ಲಿ ಕರೆಕ್ಟಾಗಿ ಮಾತಾಡಬೇಕಂದ್ರೆ ನಮ್ಮ ಮಾತೃಭಾಷೆ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಈ ಚಿಕ್ಕ ವಿಷಯಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ನಾವು ಇನ್ನು ಮುಂದೆ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ವಿಷಯಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಹೇಳ್ತಾ ಇದನ್ನು ಬೆಳೆಸ್ತಾ ಹೋಗಬೇಕು. ಇದಿಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಂಕ್ಲೇರ್ ದುಂಬು ಮಾತೆಲ್ಲ ಎಡ್ಡೆಡೆ ಪಾತಿರಿಯರು ದಯಪಂಡ ಎಂಕ್ಲೆಗೆ ಭಾಷಣ ಅಂತ ಗೊತ್ತುಜಿ ಅಂಡಲ ರೆಡ್ಡು ಪಾತೆರ ದಯಪಂಡ ಈ ವೇದಿಕೆಡು ಇಂಕ ಅವಕಾಶ ಅಂತ ಕೊಡ್ತೇರು ದಾದ ಋಣ ಗೊತ್ತಿಜಿ ಇಂದು ಫಸ್ಟ್ಗೆ ಉಮಾ ಮಹೇಶ್ವರಿ ದೇವಸ್ಥಾನ ಆನಗ ಎನ್ನ ಇಲ್ಲದರೆಗೆ ಅವಕಾಶ ತಿಕ್ಕದಿತ್ತಂಡು ಈ ದೇವೇರ್ನ ಒಂಜಿ ಸೇವೆ ಮನ್ಪೆರೆ ಅಂಚೆ ಅದುಪ್ಪನಗ ಎಂಕ್ಲು ಏತೇ ದೂರ ಪೋಂಡಲ ಉಮಾ ಮಹೇಶ್ವರಿ ಅಪ್ಪೆ ಎಂಕ್ಲೇನು ಕೈತಲೇ ತೊಂದುಲ್ಲೇರು ದಾದಂದು ಗೊತ್ತಿಜಿ ಯಾನ್ ಈ ವೇದಿಕೆಗೆ ಬರೋಡಂಡಲ ಆ ಅಪ್ಪೆನೇ ಕಾರಣ ಅಂಚೆನೆ ಊರ್ದಕಲ್ಲ ಕಾರಣ ದಯಪಂಡ ಯಾನು ಇನಿಕೋಡೆ ಮುಲ್ಪ ಇತ್ತಿನತ್ತು ಯಾನು ಎಲ್ಲೆರ್ದಿಂಚ ತೂಂದುಲ್ಲೆ ಇಂಕ್ ಹೆಚ್ಚ ಪರಿಚಯದಕ್ಲೆ ಮುಲುಪ್ಪುನು ಏರು ದಾದನ್ ಗೊತ್ತಿಜಿ ಮೋನೆ ಪರಿಚಯ ಉಂಡು ಹೆಚ್ಚಾದ ಅಂಚೆ ಅದುಪ್ಪನಾಗ ಎಂಕ್ ಈ ಜಾಗದ ದದನ ಒಂಜಿ ಋಣ ಉಂಡು ದಯಪಂಡ ಯಾನು ಈ ವೇದಿಕೆಗೆ ಬರುಡುನ್ನ ಅಂಡಲ ಇಂಕ್ ಈ ಉಮಾ ಮಹೇಶ್ವರಿ ಅಪ್ಪನ ಒಂಜಿ ಆಶೀರ್ವಾದ ಎನ್ನ ಮೆತ್ತ ಉಂಡು ಅಂಚೆನೆ ಇಂಕಲು ಫಸ್ಟ್ಗೆ ಸಮಾಜ ಸೇವೆ ಮಂತೊಂದಿತ್ತದ ಇತ್ತೆ ರಾಜಕೀಯ ಕ್ಷೇತ್ರಡ್ ಇಲ್ಲೇ ಮಟ್ಟಡು ಬೆಲೆ ಒಂದಿಲ್ಲ ಬೆಲೆಯರೆಲ್ಲ ನಿಕ್ಲ ಅಂಚಿನ ಆಶೀರ್ವಾದ ಅಂಚಿನ ಇನಿ ಎಂಕ್ಲನ ಈ ವೇದಿಕೆಡು ಉಪ್ಪುನ ಅಂಚಿನಾಕ್ಲು ಮಾತೆರ್ಲ ಎಂಕ್ಲನ ಆಶೀರ್ವಾದ ಮಂತದ್ದು ನನ್ನಾತ್ ಎಂಕ್ಲೆಗೆ ಸಮಾಜ ಸೇವೆ ಮನ್ಪುನ ಅಂಚಿನ ಅವಕಾಶನೂ ಮಂತು ಕೊರೋಡು ಅಂಚಿನ ಎಂಕ್ಲೆರ್ದು ದಂಡಲ ಆವಡಿತ್ತಂಡ ಎಂಕ್ಲು ಖಂಡಿತ ಮಂತೋನ್ವಾ ದಯಪಂಡ ಎಂಕ್ಲನ ಊರು ಎಂಕ್ಲನ ತುಳುನಾಡು ಮಾತಕಡೇಟ್ಲ ಬೆಲೆ ಓಡು ಅಂಚೆನೆ ಇತ್ತೆ ಖುಷಿ ಅಂಡು ದಯಪಂಡ ಜೋಕುಲು ಇತ್ತೆ ಸ್ಟೇಜಿಗೆ ಬರ್ತದ ಕಬಡ್ಡಿ ಅವಾರ್ಡ್ ಅತ್ತಂಡ ಪ್ರತಿಯೊಂದು ಜಟ್ಲ ರ್ಯಾಂಕ್ಡ್ ಬರ್ತದ ದೇತೊಂದು ಅಂಚಿನ ಒಂಜಿ ಸನ್ಮಾನ ಅವಾರ್ಡ್ ಖುಷಿ ದಯಪಂಡ ಉಮಾ ಮಹೇಶ್ವರಿ ಒಂಜಿ ಎಲ್ಲ ಅದು ಕಾಣಿಕೆ ಕೊಡ್ತೇರು ನನಾತು ಬೆಲೆಲೆ ಕೊಡ್ತೀನಿ ದಯಪಂಡ ನೆರ್ದು ನಿತ್ತು ನಿಕ್ಕಲು ಬೇಳೆಲೆ ನಿಕ್ಲೆಂತೂದು ನನಾತ ಜೋಕುಲು ಬೆಲೆಯೋಡು ಪನ್ಪನ ಉದ್ದೇಶಡು ಆರು ಏ ಊರ್ದಾಕಲು ಎಲ್ಲ ಒಂಜಿ ಅಕ್ಲೆಗೆ ಸನ್ಮಾನ ಮಂತದೇರು ಅವೇ ರೀತಿ ಎಂಕ್ಲೆನಲ್ಲಿ ಎತ್ತದು 10 ಜನಕ್ಕೆ ಗುರ್ತ ಹಾಪಿಲೆಕ ಉಮಾ ಮಹೇಶ್ವರಿನ ಪಾದಾಗ ಎಂಕಡ ತೀರ್ನಾತ್ ಎಂಕ್ಲು ಬರೋಂದುಪ್ಪ ಸೇರೊಂದುಪ್ಪ ಈತು ಪಂಡದು ಎಂಕ ಅವಕಾಶ ಮಂತಕೋರ್ನ ಮಾತಿರೆಗ್ಲ ಯಾನು ಸೊಲ್ಮೇನು ಪನೊಂದುಲೆ ಜೈ ರವೀಶ್ ತಂತ್ರಿಲು ಭಾರಿ ದುಂಬದಿಂಚಂಕ ಪರಿಚಯ ಅರ್ನಡೆಬೋದು ಅನ್ನು ಸುಮಾರು ಸಲ ಆಶೀರ್ವಾದ ಪ್ರದೆ ತಂದೆ ಬಕ್ಕ ಇತ್ತಿನ ಗಣ್ಯ ವ್ಯಕ್ತಿಲೆಗ್ಲ ಅಡ್ಡೆ ಪೂರೊಂದು ಯಾನ್ ಪಡ್ಪಿನ್ ಪಂಡ ಈತೆ ಪ್ರತಿ ಓದಿಯಲ್ಲ ಆಪಿನಾಂಡ ದಿನಕ್ಕೊರ ದೇವಸ್ಥಾನಕ್ಕೆ ಪೋಡು ಅವು ಐಜನ ಒಂಜಿ ವಾರಗೊರ ಅನ್ಲ ಪೋಡು ದಾಯಿಗೆ ಪೋಡು ಪಂಡ ಖಾಲಿ ಒಂಜಿ ಎಲ್ಲ ವಿಷಯಗೋಸ್ಕರ ಪೋಡು ಆಪುಂಡು ನಮ್ಮ ಈ ದೇವಸ್ಥಾನದ ಗರ್ಭಗುಡಿ ತೆಮ್ಮಿತ್ತಡು ನಾವು ಕವಚ ಪಾಡ್ದೀರು ಅವು ಪಂಚಾಮೃತದ ಕವಚ ಅದು ಆ ಕವಚಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಪಾಡ್ನಾಗ ಅಲ್ಪ ಒಂಜಿ ಪಾಸಿಟಿವ್ ಎನರ್ಜಿ ನಮ್ಮ ಜೀವಕ್ಕೆ ದಿಕ್ಕೊಂಡು ಅವೇ ಯಾವ ನಮಗೆ ಮನಸ್ಸು ಶುದ್ಧೀಕರಣ ದೇಹ ಶುದ್ಧೀಕರಣ ಅದು ಬಂದ್ಕೊಂಡು ಆತೆ ಬೊಕ್ಕ ನಮಗಿದ್ದ ದೇವರೆಡ ಬೋದಿತ ಪ್ರಪೋಸಲ್ ಪಾಡ್ರೆ ಅಪ್ಪಜಿ ಇಂಕ ಅವು ಕೊರ್ಲೆ ಒಂದು ಕೊರ್ಲೆ ನಮ್ಮ ಪೋದೊಂಜಿ ಕಾಣಿಕೆ ಪಾಡ್ದಪ್ಪ ದಾದನ ನಮ್ಮ ಕೈಟಿತ್ತಿನ ಅದು ಕೊರ್ದು ನಮ್ಮ ಅಡ್ಡಬೂರ್ನಾಗ ಅರೆಗೆ ಪೂರ ಗೊತ್ತುಂಡು ನಮ್ಮ ಕಷ್ಟ ದಾದ ಅಂತ ನಮ್ಮ ಯಾನ್ ಈತು ಕೊರ್ಪೆ ಈ ಇಂಕ್ ಈತು ಕೊರು ಅವು ಗಿವ್ ಆ್ಯಂಡ್ ಟೇಕ್ ಹಾಪುಂಡು ನಮ್ಮ ಬೋದು ಸಾಮಾನ್ಯವಾದ ಅಡ್ಡಬೂರ್ದು ದೇವರೇ ಈ ತೂಪ ಈಯೇ ಕಾಪಾಡು ಬಂದು ಪೊಂದು ಬೇತದಾಲ ನಮ್ಮ ಪನ್ನೊಡೊಂದು ಇಜ್ಜಿ ಬಂದು ಯಾನ್ ಈತ್ ಪನ್ನೊಂದು ಕೂಡ ಪುತ್ತು ಮುಯಿರೊಂದುಂಡು ಎನ್ನ ರೆಡ್ಡು ಪಾತಿರ ಗಣ್ಯರೇ, ಕ್ಷೇತ್ರದ ತಂತ್ರಿಗಳಾದ ನನ್ನ ಆತ್ಮೀಯರಾದ ಶ್ರೀಯುತ ರವೀಶ್ ತಂತ್ರಿಯವರೇ, ಇಲ್ಲಿ ಸೇರಿರುವ ಭಗವದ್ಭಕ್ತರು, ಬಹಳಷ್ಟು ವರ್ಷಗಳಿಂದ ನನ್ನ ಆತ್ಮೀಯರಾದ ಹಾಗೂ ನನ್ನ ಉದ್ಯಮ ಕ್ಷೇತ್ರದಲ್ಲಿ ನಾನು ಎಲ್ಲಿ ಉದ್ಯಮ ನಡೆಸ್ತಾ ಇದ್ದೇನೆ ಅದೇ ಸಮೀಪದಲ್ಲಿ ನನಗೆ ಬಹಳ ವರ್ಷಗಳಿಂದ ಹತ್ತಿರವಿರುವಂಥ ಶ್ರೀಯುತ ದಿನೇಶ್ ಅವರು ನನ್ನ ಹತ್ರ ಆಗಾಗ ಹೇಳ್ತಾ ಇದ್ದರು, ನಮ್ಮ ಉಮಾ ಮಹೇಶ್ವರಿ ಕ್ಷೇತ್ರದಲ್ಲಿ ಈ ವರ್ಷ ನೀವು ಬರಬೇಕು ಅಂತ ಹೇಳಿ. ಹಾಗೆ 1-2-3 ವರ್ಷಗಳಿಂದ ಅವರು ಹೇಳ್ತಾ ಇದ್ದಾರೆ. ಆದರೆ ತಾಯಿ ಉಮಾ ಮಹೇಶ್ವರಿಯವರು ಈ ದಿನ ಆ ಒಂದು ಸೌಭಾಗ್ಯ ನನಗೆ ಕೊಟ್ಟರು. ಬಹಳ ವಿಚಾರಗಳು ನನಗೆ ತಿಳಿಯಿತು. ಇಲ್ಲಿನ ಪ್ರಾಸ್ತಾವಿಕ ಭಾಷಣದಲ್ಲಿ ಈಶ್ವರ ಉಳ್ಳಾಳ್ ಹೇಳಿದರು,
ಬಹಳ ಪವಿತ್ರವಾದ ಈ ಪುಣ್ಯಭೂಮಿ ಅನಾಥವಾಗಿ ಬಿದ್ದಿತ್ತು. ಇಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳಲ್ಲಿ ಆದರೂ ಕೂಡ ಆಸಕ್ತಿ ವಹಿಸದ ಕಾರಣ ಇಲ್ಲಿ ಸುತ್ತಮುತ್ತಲೂ ಬಹಳಷ್ಟು ಅನಾಹುತಗಳು, ಮಾನಸಿಕ ಕ್ಲೇಶಗಳು, ದುರಿತಗಳು ನಡೀತಾ ಇತ್ತು. ಅದೇ ರೀತಿ ಒಂದು ನಿಮಿತ್ತ ಅಥವಾ ಇಲ್ಲಿ ಶಕ್ತಿಯನ್ನು ತೋರಿಸುವ ರೂಪದಲ್ಲಿ ಸರ್ಪಗಳ ಸಂಚಾರವೂ ಇತ್ತು. ಹಾಗೆ ಇದನ್ನು ಈಗಿನ ಆಧುನಿಕ ಪರರು ಅಥವಾ ವಿದ್ಯಾವಂತರು ಅದನ್ನು ಕ್ಷುಲ್ಲಕವಾಗಿ ಕಂಡರೂ ಕೂಡ ಆಸ್ತಿಕ ಬಾಂಧವರು ಸೇರಿಕೊಂಡು ಸ್ವರ್ಣ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಶಕ್ತಿ ಇದೆ, ಅದನ್ನು ಆರಾಧನೆ ಮಾಡದ ಕಾರಣ ಇಂತಹ ಎಲ್ಲ ದುರಿತಗಳಿಗೆ ಕಾರಣ ಅಂತ ಹೇಳಿ ನಮ್ಮ ಕಾಸರಗೋಡು ಭಾಗದ ಬಹಳ ಶ್ರೇಷ್ಠ ಮನೆತನದ ಕುಂಟಾರು ಮನೆತನದ ಶ್ರೀಯುತ ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಈ ಪುಣ್ಯ ಕ್ಷೇತ್ರದ ಪ್ರತಿಷ್ಠೆ ಆಯಿತು. ತಾಯಿಯ ಪ್ರತಿಷ್ಠೆ ಮಾಡಿ ನೀವು ಎಲ್ಲ ಆಧ್ಯಾತ್ಮಿಕ ಬಂಧುಗಳು ಅದನ್ನು ಆರಾಧಿಸ್ತಾ ಬರುವ ವಿಚಾರ ಕೇಳಿ ಬಹಳ ಸಂತೋಷವಾಯಿತು. ಹಾಗಿರುವಾಗ ಕುಂಟಾರು ಮನೆತನದ ಬಗ್ಗೆ ಕೂಡ ನಿಮಗೆ ತಿಳಿದಿರಬೇಕು. ಯಾಕೆ ಹೇಳಿದ್ರೆ ರವೀಶ್ ತಂತ್ರಿಯವರು ಬರ್ತಾರೆ, ಪ್ರತಿಷ್ಠೆ ಮಾಡ್ತಾರೆ, ಹೋಗ್ತಾರೆ ಮಾತ್ರ ಅಲ್ಲ, ಆ ಮನೆತನ ನೂರಾರು ವರ್ಷಗಳಿಂದ ಕಾಸರಗೋಡು ಆ ಭಾಗದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಕ್ಷೇತ್ರದ ವಿಷ್ಣುಮೂರ್ತಿ ಕ್ಷೇತ್ರದಲ್ಲಿ ಬಂದು ಅಲ್ಲಿ ಪೈಸ್ವಿನಿ ನದಿಯ ಸಮೀಪದಲ್ಲಿ ಒಂದು ಸಣ್ಣ ಮನೆ ಇದೆ. ಬಹಳಷ್ಟು ವರ್ಷಗಳಿಂದ ಆ ಮನೆಯನ್ನು ಅವರು ಯಾವುದೇ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ. ಅವರ ತಂದೆಯವರ ಕಾಲದಿಂದಲೇ ನಾನು ಅವರ ತಂದೆಯನ್ನು ಭೇಟಿಯಾಗಿದ್ದೆ. ಬಹಳಷ್ಟು ಮೋಕ್ಷಗಳು ಕೆಲವೆಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ದೊಡ್ಡ ಪೂಜಾ ವಿಧಾನಗಳು ಮಾಡಿ ಅದನ್ನು ದೂರೀಕರಿಸಲಿಕ್ಕೆ ಸಾಧ್ಯವಾಗದಂಥ ಬಹಳಷ್ಟು ದೋಷಗಳು, ಪ್ರೇತ ಬಾಧೆಗಳಾಗಲಿ, ಬೇರೆ ಬೇರೆ ಬಾಧೆಗಳಲ್ಲಾಗಲಿ ಅಲ್ಲಿ ಅವರ ತಂದೆಯವರು ಆ ಪ್ರೇತಾತ್ಮವನ್ನು ಆಹ್ವಾನ ಮಾಡಿ ಬಹಳಷ್ಟು ಕುಟುಂಬಗಳಿಗೆ ಒಂದು ರೀತಿಯ ಸಮಾಧಾನ ಜೀವನ ನಡೆಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗಿರುವಾಗ ನೀವೆಲ್ಲರೂ ಇಲ್ಲಿ ಆಸ್ತಿಕ ಬಾಂಧವರು ಈ ಕ್ಷೇತ್ರದಲ್ಲಿ ಪ್ರತಿದಿನ ಬಂದು ಹೋಗುವವರು ಖಂಡಿತವಾಗಿಯೂ ಒಮ್ಮೆ ಆ ವಿಷ್ಣುಮೂರ್ತಿ ಕ್ಷೇತ್ರಕ್ಕೆ ಕಾಸರಗೋಡಿಂದ ಜಾಲ್ಸೂರು ಕಡೆಗೆ ಹೋಗುವಾಗ ಸಾಮಾನ್ಯ ಒಂದು 10-25 ಕಿಲೋಮೀಟರ್ ಮಧ್ಯದಲ್ಲಿ ನಿಮಗೆ ಸಿಗ್ತಾ ಇದೆ. ಯಾವುದಾದ್ರೂ ಒಂದು ದಿನ ಆ ಪುಣ್ಯ ಕ್ಷೇತ್ರಕ್ಕೆ ಹೋಗಿದೆ. ಮಾರ್ಚ್ 29ಕ್ಕೆ ಅಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆ ಕ್ಷೇತ್ರದಲ್ಲಿ ಯಾರನ್ನೂ ಕೂಡ ಹಣವನ್ನು ಕೇಳಿ ಪಡೆಯುವಂಥ ಕ್ರಮ ಇಲ್ಲ. ಎಷ್ಟೋ ಬಡಬಗ್ಗರು ಬಂದು ಅವರ ದೇಹದಲ್ಲಿ ಸೇರಿದಂಥ ಕೆಲವು ಪ್ರೇತಾತ್ಮಗಳನ್ನು ಬಿಡಿಸುವ ಸಂದರ್ಭದಲ್ಲಿ ಅದನ್ನೊಂದು ವ್ಯಾಪಾರ ಎಂದ ಲೆಕ್ಕದಲ್ಲಿ ತೆಗೆಯದೆ ಅವರು ಭಕ್ತಿಯಲ್ಲಿ ಕೊಟ್ಟಂಥ ಹಣವನ್ನು, ಅದು 1 ರೂಪಾಯಿ ಆಗಲಿ 50 ಪೈಸೆ ಆಗಲಿ ಅಥವಾ ನನ್ನ ಹತ್ರ ಏನು ಇಲ್ಲದಂತ ಹೇಳಿದ್ರು ಕೂಡ ಅಂಥವರನ್ನು ದೋಷದಿಂದ ಮುಕ್ತಗೊಳಿಸಿ ಒಂದು ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ ಬಹಳ ನೇತೃತ್ವ ವಹಿಸಿದರು. ಅದಲ್ಲದೆ ರವೀಶ್ ತಂತ್ರಿಯವರು ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಜನರಿಗೆ ಯಾವುದೇ ವೇದಿಕೆಯಲ್ಲಿ ಆಗಲಿ, ಯಾವುದೇ ಸಭೆಯಲ್ಲಾಗಲಿ, ಯಾವುದೇ ಒಂದು ಜನಸಮೂಹದ ಮಧ್ಯದಲ್ಲಿ ಬಂದರೂ ಕೂಡ ಒಂದು ವಿದ್ಯುತ್ ಸಂಚಾರವನ್ನು ಹರಿಸುವಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ. ನಾನು ಅವರನ್ನು ಹೊಗಳುವುದಲ್ಲ, ಆದರೂ ಕೂಡ ಅವರ ಆ ಶಕ್ತಿ ನಿಮಗೆಲ್ಲ ತಿಳಿದಿರ್ಬೋದು. ಈ ಕ್ಷೇತ್ರದಲ್ಲಿ ಆ ಪ್ರತಿಷ್ಠೆ ಮಾಡಿದ ನಂತರ ಇಲ್ಲಿ ಆದಂಥ ಪುರೋಗಮನಗಳು, ಅಭಿವೃದ್ಧಿಗಳು ನಮಗೆಲ್ಲ ಕಾಣಿಸ್ತಾ ಇದೆ. ಆದರೆ ನಮ್ಮಲ್ಲಿರುವಂಥ ಆ ಮಾನಸಿಕ ಬಡತನವನ್ನು ನಾವು ನಿವಾರಣೆ ಮಾಡಬೇಕು. ಯಾಕೆಳಿದರೆ 1000 ರೂಪಾಯಿ ಗೀಸೆಟ್ಟಲ್ಲಿ ಇಟ್ಟು ಬಂದರೂ ಕೂಡ ನಾವು 1 ರೂಪಾಯಿ ಕಾಣಿಕೆಯನ್ನು ತಡಕಾಡಿ ತೆಗೆದು ಕ್ಷೇತ್ರಕ್ಕೆ ಹಾಕಿ ಹೋಗ್ತಾ ಇದ್ದೇವೆ. ಅದಕ್ಕೆ ಒಂದು ಮುಖ್ಯ ಕಾರಣವೂ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಾ ಇದೆ, ನಾವು ಕ್ಷೇತ್ರಗಳಿಗೆ ಹಾಕಿದ ಹಣ ಅದು ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋಗ್ತಾ ಇದೆ ಎಂಬ ಒಂದು ವಿಚಾರಗಳು ಒಂದು ಕಡೆಯಿಂದ ಹಬ್ಬುತ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವರು ಅದರಲ್ಲಿ ಯಾವ ಕ್ಷೇತ್ರಗಳಿಗೆ ಹಾಕಿದ ಹಣವನ್ನು ಚರ್ಚಿಗೆ ಹೋಗ್ತದೆ ಅಥವಾ ಮಸೀದಿಗಳಿಗೆ ಹೋಗ್ತದೆ ಎಂಬ ವಿಚಾರವನ್ನು ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಇಂತಹ ಕ್ಷೇತ್ರಗಳಲ್ಲಿ ಇದೆಲ್ಲ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಬಹಳಷ್ಟು ಕಷ್ಟಪಟ್ಟು ಅವರ ಸಂಪಾದನೆ ಒಂದು ಭಾಗವನ್ನು ಈ ಕ್ಷೇತ್ರಕ್ಕೆ ಮುಡಿಪಾಗಿ ಇಟ್ಟಿಸಿಕೊಂಡು ಬಹಳ ಕಷ್ಟದಿಂದ ಅವರ ಸಮಯವನ್ನು, ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಇದಕ್ಕೆ ಮುಡಿಪಾಗಿ ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ. ಎ ಜೆ ಶೇಖರ್ನ ನಾನು
ಬಹಳಷ್ಟು ವರ್ಷಗಳಿಂದ ಕೇಳಿ ತಿಳಿದಿದ್ದೇನೆ. ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಅನ್ನ ಸಂತರ್ಪಣೆ ಆಗಲಿ, ಜಾತ್ರೆ ಆಗಲಿ, ವಿಶೇಷ ಹಬ್ಬ ಹರಿದಿನಗಳೇ ಇದ್ರೂ ಕೂಡ ಅವರ ಅಂಗಡಿಯಿಂದ ಒಂದು ಲೋಡು ತರಕಾರಿಯ ಖಂಡಿತವಾಗಿಯೂ ಆ ಸ್ಥಳಕ್ಕೆ ಹೋಗ್ತಾ ಇದೆ. ಖಂಡಿತವಾಗಿಯೂ ಅದಕ್ಕೆ ಅವರು ಹಣ ಕೇಳಿದರೆ ಬೋರ್ಡ್ ಚೆಪ್ಪ ಅಂತ ಹೇಳಿಕೊಂಡು ಬಿಡ್ತಾ ಇದ್ದಾರೆ. ಹಾಗಿರುವಾಗ ನಾನು ಒಂದು ಅವರ ಅಂಗಡಿಗೆ ಹೋಗಿ ಸಿಕ್ಕಿದ ಒಂದು ಟೆಂಪೋ ಅಲ್ಲ, ಅಂಥದ್ದು ನೂರಾರು ಟೆಂಪೋಗಳು ಅವರ ಅಂಗಡಿಗೆ ಪ್ರತಿದಿನ ಹೋಗ್ತಾ ಇದೆ. ಅವರು ಕೊಟ್ಟಷ್ಟು ಅವರು ಅಭಿವೃದ್ಧಿ ಆಗಿ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲೂ ಕೂಡ ಅವರ ಕಾಣಿಕೆ, ಅವರು ಯಾವುದೇ ವೇದಿಕೆಯಲ್ಲಿ ಮಾತನಾಡುವವರಲ್ಲ, ಒಂದು ಹಸನ್ಮುಖರಾಗಿ ಅವರು ನಿಲ್ತಾ ಇದ್ದಾರೆ. ಅವರ ಪ್ರಚಾರ ಪ್ರಿಯರೂ ಅಲ್ಲ. ಹಾಗಿರುವಾಗ ನಾನು ಕಂಡು ಅನುಭವಿಸಿದಂಥ ಅವರ ತ್ಯಾಗ ಮತ್ತು ಧರ್ಮವನ್ನು ಖಂಡಿತವಾಗಿಯೂ ಈ ವೇದಿಕೆಯಲ್ಲಿ ನಾನು ಹೇಳದಿದ್ದರೆ ಅದು ಖಂಡಿತ ತಪ್ಪಾಗ್ತದೆ. ಇವತ್ತು ಕೇವಲ ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಾರ್ಥನೆ ಪ್ರವಚನ ಮಾತ್ರ ಅಲ್ಲ, ಅದರೊಟ್ಟಿಗೆ ಸಾಮಾಜಿಕವಾಗಿ ಬಹಳಷ್ಟು ಮಕ್ಕಳು ಇಲ್ಲಿ ಪ್ರಶಸ್ತಿಯನ್ನು ಪಡೆದರು, ಗೌರವವನ್ನು ಪಡೆದರು. ಖಂಡಿತವಾಗಿಯೂ ಅವರು ಮುಂದೆ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಆಗಲಿ, ಕ್ರೀಡಾ ರಂಗದಲ್ಲಿ ಆಗಲಿ ಒಂದು ಒಳ್ಳೆಯ ಒಂದು ಉನ್ನತಿಯನ್ನು ಖಂಡಿತ ಪಡೀತಾ ಇದ್ದಾರೆ. ಆದರೆ ನಾವು ಅವರನ್ನು ಕಂಡರೂ ಕೂಡ ಅವರ ಮಾತಾಪಿತರರು ಯಾರು ಅಂತ ನಮಗೆ ಗೊತ್ತಿಲ್ಲ. ಇಷ್ಟು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಪೀಕರಣ ಮಾಡಿದ ಇಂಥ ಮಕ್ಕಳ ತಂದೆ ತಾಯಿಯನ್ನು ನಾನು ಮನಸಾರೆ ಅಭಿನಂದನೆ ಮಾಡ್ತಾ ಇದ್ದೇನೆ. ಮಿತ್ರರೇ, ಬಹಳಷ್ಟು ಕೆಲಸಗಳು ನಮ್ಮಿಂದ ಆಗಬೇಕಾಗಿದೆ. ಯಾಕೆಂದರೆ ಸುಮಾರು ವರ್ಷಗಳ ಕಾಲ ನಾವೆಲ್ಲರೂ ನಮ್ಮ ಸನಾತನ ಧರ್ಮದ ಬಗ್ಗೆ ಅರಿವಿನ ಕೊರತೆಯಿಂದಾಗಿ ನಾವು ಬಹಳಷ್ಟು ದೂರ ಹೋಗ್ತಾ ಇದ್ದೆವು. ಆದರೆ ಒಂದೆರಡು ದಶಕಗಳಿಂದ ಒಟ್ಟು ನಮ್ಮ ಸಮಾಜದಲ್ಲಿ ದೊಡ್ಡ ಪರಿವರ್ತನೆ ಆಗ್ತಾ ಇದೆ. ಎಷ್ಟೋ ಭಜನ ಮಂದಿರಗಳು ತಲೆ ಎತ್ತುತ್ತಾ ಇದೆ, ಪಾಳು ಬಿದ್ದ ದೇವಸ್ಥಾನಗಳು ಪುನಃ ಜೀರ್ಣೋದ್ಧಾರ ಆಗ್ತಾ ಇದೆ. ಬಹಳಷ್ಟು ನಮಗೆ ಅರ್ಚಕ ಅಥವಾ ತಂತ್ರಿ ವರ್ಗದಿಂದ ನಮ್ಮ ಬಾಕಿ ಇರುವಂಥ ಈ ಮಲಗಿ ಹೋದ ಅಥವಾ ಅನಾರೋಗ್ಯ ಪೀಡಿತವಾದ ಸಮಾಜವನ್ನು ಎತ್ತುವಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗಿರುವಾಗ ಇಂಥ ಒಂದು ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮನಸ್ಸುಗಳು ನಾವು ಒಂದಾಗಿ ಸೇರಿಸಿಕೊಂಡು ನಮ್ಮಲ್ಲಿರುವಂಥ ಯಾವುದೇ ಸೈದ್ಧಾಂತಿಕವಾದ ಅಭಿಪ್ರಾಯ ವ್ಯತ್ಯಾಸಗಳು ಅಥವಾ ನಮ್ಮಲ್ಲಿರುವಂಥ ಅಸಮಾನತೆ ಏನಿದ್ರು ಕೂಡ ಅದನ್ನು ನಾವು ಬದಿಗೊತ್ತಿ ತಾಯಿ ಉಮಾಮಹೇಶ್ವರಿಯವರ ಸೇವೆಯನ್ನು ಮಾಡುವಂಥ ಮಹಾಭಾಗ್ಯ ನಮಗೆಲ್ಲ ಸಿಕ್ಕಿದೆ. ನಾವೆಲ್ಲರೂ ಐಕ್ಯತೆಯಿಂದ ಸೇರಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ. ಎಲ್ಲರೂ ನಾವು ತಮ್ಮೊಳಗೆ ಕೈ ಜೋಡಿಸಿಕೊಳ್ಳೋಣ. ನಮ್ಮ ಕೈಲಿರುವಂಥ ಒಂದು ಸಂಪಾದನೆಯ ಒಂದು ಅಂಶವನ್ನು ನಾವೇ ತಿಳಿದುಕೊಂಡು ಈ ಕ್ಷೇತ್ರಕ್ಕೆ ಅದನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೆ ನಾವು ಸಹಕಾರ ಮಾಡೋಣ. ಅದೇ ರೀತಿಯಲ್ಲಿ ಕ್ಷೇತ್ರದಲ್ಲಿ ಕೂಡ ಒಂದು ಭಜನಾ ಒಂದು ಪ್ರಸಂಗವಾಗಲಿ ಅಥವಾ ಒಂದು ಶ್ಲೋಕ ಪಠಣ ಆಗಲಿ ಅಥವಾ ಸಂಸ್ಕೃತ ಕ್ಲಾಸ್ ಆಗಲಿ ಅಥವಾ ಕಲಾವಿದರನ್ನು ನಾವು ಎತ್ತಿ ತೋರಿಸುವಂಥ ಒಂದು ಹಲವು ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿ. ಯಾಕೆಂದರೆ ಕೇವಲ ಒಂದು ಪೂಜೆ ಒಂದು ಜಾತ್ರೆ ಕರೆದರೆ ಬರೋ ಜಾತ್ರೆಗೆ ನಾವು ಹೋಗುವಂಥ ಪ್ರಸಂಗ ಆಗಬಾರ್ದು. ಒಂದು ವಾರದಲ್ಲಿ ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆ ಮಾಡುವ. ತಂತ್ರಿಗಳೆಲ್ಲ ಹೇಳಿದರು, ನಾವು ಕ್ಷೇತ್ರಕ್ಕೆ ಹೋಗ್ತೇವೆ, ನನಗೆ ಚಿನ್ನ ಕೊಡು, ನನ್ನ ಮಗಳಿಗೆ ಮದುವೆ ಆಗಲಿ, ನನ್ನ ಮಗನಿಗೆ ಅನಾರೋಗ್ಯದಿಂದ ವಾಸಿ ಆಗಲಿ, ಅವನಿಗೆ ಕೆಲಸ ಸಿಗಲಿ, ಇಂಥದ್ದು ಮಾತ್ರ ನಾವು ಬೇಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮ ಸಮಾಜದ ಉನ್ನತಿಗೆ ಬೇಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಹತ್ತಿರದ ಮನೆಯನ್ನು ಹಸಿದು ಮಲಗಿದವನನ್ನು ಕೂಡ ನಾವು ಗುರುತಿಸಿ ಅವನಿಗಿರುವಂಥ ಸಹಕಾರ ಮಾಡೋಣ. ಅದೇ ರೀತಿ ನಮ್ಮಿಂದ ಆಗುವಂಥ ಸಹಕಾರವನ್ನು ತಮ್ಮೊಳಗೆ ಮಾಡಿದ ಮಾತ್ರ ನಮ್ಮ ಸಮಾಜ ಖಂಡಿತವಾಗಿಯೂ ಬೆಳೆಯುತ್ತದೆ. ಕೇವಲ ಹಣ ಅದು ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ಅದನ್ನು ಹಂಚಿ ಉಂಡರೆ ಮಾತ್ರ ಅದರ ಪ್ರಯೋಜನ ಸಿಗ್ಬೋದು. ರವಿಯಣ್ಣ ಹೇಳಿದರು, ನನ್ನಲ್ಲಿ ಹಣ ಇರಲಿಕ್ಕಿಲ್ಲ, ಆದರೆ ಮಾನಸಿಕವಾದ ನೆಮ್ಮದಿ ಇದೆ ಅಂತ. ಈ ಎಲ್ಲ ಒಂದು ಸಾಮಾಜಿಕ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿದ ಕಾರಣ ಖಂಡಿತವಾಗಿಯೂ ಅವರಿಗೆ ನೆಮ್ಮದಿ ಇದೆ. ನಾವು ನೆನೆಸ್ತೇವೆ ಹಣ ಇದ್ದರೆ ನಮಗೆ ಎಲ್ಲವನ್ನು ಕೊಳ್ಳಬಹುದು, ಒಬ್ಬನ ಹೃದಯವನ್ನು ಕೊಳ್ಳಬಹುದು ಅಂತ ನಾವು ನೆನೆಸ್ತೇವೆ, ಒಬ್ಬನ ವ್ಯಕ್ತಿತ್ವವನ್ನು ಕೊಳ್ಳಬಹುದು ಅಂತ ನೆನೆಸ್ತೇವೆ. ಖಂಡಿತ ಸಾಧ್ಯವಿಲ್ಲ. ಹಣ ಇದ್ದರೆ ನಮಗೆ ಒಂದು ಪುಸ್ತಕವನ್ನು ಖರೀದಿಸ್ಬೋದು, ಆದರೆ ಜ್ಞಾನವನ್ನು ಖರೀದಿಸಬೇಕಾದ್ರೆ ಆ ಪುಸ್ತಕವನ್ನು ತೆಗೆದು ಓದಿದರೆ ಮಾತ್ರ ಆ ಪುಸ್ತಕ ಅಥವಾ ನಾವು ಹಣ ವ್ಯಯ ಮಾಡಿದ್ದು ಪ್ರಯೋಜನವಾಗ್ತಾ ಇದೆ. ನಮಗೆ ಒಂದು ಒಳ್ಳೆಯ ಹಾಸಿಗೆಯನ್ನು ತೆಗಿಬಹುದು, ಆದರೆ ಖಂಡಿತವಾಗಿಯೂ ನಮಗೆ ನಿದ್ರೆಯನ್ನು ಖರೀದಿಸಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಒಂದು ಪದವಿಯನ್ನು ಪಡಿಬಹುದು, ಆದರೆ ಖಂಡಿತವಾಗಿಯೂ ನಮಗೆ ಆಧಾರವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೆಲೆ ಬಾಳುವ ವಾಚನ್ನು ನಮಗೆ ಖರೀದಿಸಬಹುದು,
ಖಂಡಿತವಾಗಿಯೂ ನಮಗೆ ಸಮಯವನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಆಗಿರುವಾಗ ಒಬ್ಬನ ಕೈಲಿರುವ ಹಣದಲ್ಲಿ ಇನ್ನೊಬ್ಬನ ಹೃದಯದಲ್ಲಿ ಸ್ಥಾನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋ ನಮ್ಮ ವ್ಯಕ್ತಿತ್ವವನ್ನು ಕೂಡ ಒಬ್ಬನ ವ್ಯಕ್ತಿತ್ವವನ್ನು ಕೂಡ ನಮಗೆ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಬಂಧುಗಳೇ, ನಮ್ಮ ಈ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮಲ್ಲಿ ಒಳಗಿರುವಂಥ ಐಕ್ಯತೆ ಈಗ ಪ್ರಚಾರವಾಗ್ತಾ ಇದೆ, ಪ್ರಕಟವಾಗ್ತಾ ಇದೆ. ಹಾಗಿರುವಾಗ ದೇಶದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಆಗ್ತಾ ಇದೆ. ಅದರಲ್ಲೆಲ್ಲ ನಾವು ಮುಂದೆ ಮುಂಚೂಣಿಯಲ್ಲಿ ನಿಂತು ನಾವು ನಮ್ಮ ದೇಶವನ್ನು ಆಳುವಂತಹ ಒಟ್ಟು ಸರ್ಕಾರವಾಗಲಿ ಒಳ್ಳೆಯ ವಿಚಾರಗಳಿಗಾಗಲಿ ನಾವು ಎದುರು ನಿಂತು ನಾವು ಮುಂದೆ ಬರೋಣ. ಹಿಂದಿನ ನಿಂತು ನಾವು ಮೌನಿಯಾಗಿರುವುದಕ್ಕಿಂತ ಮುಂದೆ ಬರುವಂಥ ಒಂದು ಕಾಲಘಟ್ಟ ಈಗ ಬಂದಿದೆ. ಈ ದೇಶ ಹಿಂದೂ ರಾಷ್ಟ್ರವಾಗಿ ಬೆಳಗಲಿ ಎಂದು ಪ್ರಾರ್ಥಿಸುತ್ತಾ ಕುಂಟಾರ ರವೀಶ್ ತಂತ್ರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮುಕಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಆದಂತಹ ಶ್ರೀ ಮಧುಸೂದನ್ ಅಯ್ಯರ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಿಮಿತ್ತ ತೆರಳಿದಂತಹ ಶ್ರೀ ವಿದ್ವಾನ್ ಶ್ರೀ ಡಾಕ್ಟರ್ ಸತ್ಯಕೃಷ್ಣ ಭಟ್ ಅವರಿಗೂ ಕೂಡ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಧನಲಕ್ಷ್ಮಿ ಗಟ್ಟಿ ಅವರಿಗೂ ಕೂಡ ಧನ್ಯವಾದಗಳು. ಮಿತ್ರರಾದಂಥ ಲಯನ್ ಎ ಸುರೇಶ್ ರೈ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಂಡ್ ಗ್ರೂಪ್ ಆಫ್ ಕಂಪನಿಯ ನಿರ್ದೇಶಕರಾದಂಥ ವಿನಯ್ ಧರ್ಮಯ್ಯ ಅವರಿಗೂ ಕೂಡ ಧನ್ಯವಾದಗಳು. ಕೋಟೆಕಾರು ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಭಾರತಿ ರಾಘವಗಟ್ಟಿ ಅವರಿಗೂ ಕೂಡ ಧನ್ಯವಾದಗಳು. ಮಿತ್ರರಾದಂಥ ಹರೀಶ್ ಮುರುಕಟ್ಟೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಎ.ಜೆ. ಶೇಖರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಡಳಿತ ಟ್ರಸ್ಟಿನ ಕಾರ್ಯದರ್ಶಿಯಂತಹ ದಿನೇಶ್ ಕೆ ಅತ್ತಾವರ್ ಅವರಿಗೂ ಕೂಡ ಧನ್ಯವಾದಗಳು. ಟ್ರಸ್ಟ್ನ ಕಾರ್ಯದರ್ಶಿಯಾದಂಥ ಕೋಶಾಧಿಕಾರಿಯಾದಂಥ ರಘುರಾಮ್ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹಿರಿಯರಾದಂಥ ಟ್ರಸ್ಟಿಗಳಾದಂಥ ಶ್ರೀ ಈಶ್ವರ ಉಳ್ಳಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ಟ್ರಸ್ಟಿ ಆದಂತಹ ಶ್ರೀ ನಿರ್ಮಲಾ ಕುಂಜಾಂಬ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಶ್ರೀ ಸುರೇಂದ್ರ ನಾಯ್ಕ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಧನ್ಯವಾದಗಳು. ಹಾಗೂ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕ್ಷೇತ್ರದ ಮಹಿಳಾ ಭಕ್ತವೃಂದದವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮವರಿಗೂ ಕೂಡ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಶ್ರೀ ಪ್ರವೀಣ್ ಬಸ್ತಿಯವರಿಗೂ ಕೂಡ ಧನ್ಯವಾದಗಳು. ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಮಾಜಿ ನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಅನಿಲ್ ಅತ್ತಾವರ ಸಹ ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಉಮಾಮಹೇಶ್ವರಿ ದೇವಸ್ಥಾನ ಇದರ ಪರವಾಗಿ ತುಂಬ ಹೃದಯದ ಸ್ವಾಗತ, ಅದೇ ರೀತಿ ವಂದನೆಗಳನ್ನು ಸಲ್ಲಿಸ್ತಾ ನೃತ್ಯಕ್ಕೆ ಹೆಸರನ್ನು ನೀಡಿದಂತಹ ಎಲ್ಲ ನೃತ್ಯಪಟುಗಳು ದಯವಿಟ್ಟು ಇಲ್ಲಿ ಬರಬೇಕು. ಆದಷ್ಟು ಬೇಗ ತಮ್ಮ ಹೆಸರುಗಳು ಇಲ್ಲಿ ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳುತ್ತಾ ನೃತ್ಯವನ್ನು ನೀಡಿದಂತಹ ಎಲ್ಲ ನೃತ್ಯಪಟುಗಳು ದಯವಿಟ್ಟು ಇಲ್ಲಿ ಬರಬೇಕಾಗಿ ತಮ್ಮೆಲ್ಲರಲ್ಲೂ ಕೇಳಿ